ನೆನಪಿಸುತ್ತಾ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಆತ್ಮೀಯತೆಯಿಂದ ಇಲ್ಲಿ ಒಟ್ಟು ಸೇರಿದ್ದೇವೆ. ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುವಂಥದ್ದು ನನ್ನ ಇವತ್ತಿನ ಜವಾಬ್ದಾರಿಯಾಗಿದೆ. ನಾನು ಭರತ್ ವೋಲ್ತಾಜೆ, ಈ ಸಂಘದ ಪ್ರಧಾನ ಕಾರ್ಯದರ್ಶಿ ನೆಲೆಯಲ್ಲಿ ತಮ್ಮನ್ನೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲು ಇಚ್ಛೆಪಡ್ತಾ ಇದ್ದೇನೆ. ನನಗೆ ಒಂದು ಮಾತು ನೆನಪರ್ತಾ ಇದೆ, ಜಾನ್ ಎಫ್ ಕೆನಡಿದ್ದು. ಸಮಾಜ ನಮಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಅನ್ನೋದನ್ನು ನಾವು ಹೆಚ್ಚು ಒತ್ತು ನೀಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಕಳೆದ 6 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುವ ನಮ್ಮ ಸಂಘಟನೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಕಾರ್ಯಕ್ರಮದ ಮುಂದಕ್ಕೆ ನನ್ನ ಜವಾಬ್ದಾರಿ ನಮ್ಮ ಜೊತೆ ಇರುವಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸುವಂಥದ್ದು. ಕಾರ್ಯಕ್ರಮದ ಮೊದಲಿಗೆ ಅರುಣ್ ಕುಮಾರ್ ಪುತಿಲ, ಹಿಂದೂ ಮುಖಂಡರು, ಹಿಂದೂ ಧರ್ಮ ರಕ್ಷಕರು, ಯುವ ಜನತೆಗೆ ಒಂದು ಶಕ್ತಿಯಾಗಿ ಗೋಚರಿಸುವ ಅರುಣ್ ಕುಮಾರ್ ಪುತಿಲ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಾಜೇಶ್ ಮಯೂರ ಇವರು ತಾಂಬೂಲ ಹಾಗೇನೆ ಶಾಲನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು. ಹಾಗೇನೆ ಶ್ರೀ ಸಹಜ್ ರೈ ಬಲಜ್ಜ ಉದ್ಯಮಿಗಳು, ಯುವ ನಾಯಕರಾಗಿ ಗುರುತಿಸಿಕೊಂಡು ಸದಾ ಕ್ರಿಯಾಶೀಲರಾಗಿ ನಮ್ಮ ಮುಂದೆ ಕಾಣಿಸುತ್ತಿರುವ ಆತ್ಮೀಯ ಶ್ರೀ ಸಹಜ್ ರೈ ಬಲಜ್ಜ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರನ್ನು ಸದಾಶಿವ ಮನಿಯಾನಿ ಇವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು ಸರ್. ಹಾಗೆಯೇ ಶ್ರೀಮತಿ ಮೀರಾ ಮೋಹನ್ ರೈ, ಬಹುಶಃ ಕಳೆದ 6 ವರ್ಷಗಳಿಂದ ನಮ್ಮ ಸಂಘಟನೆ ಯಶಸ್ಸನ್ನು ಕಾಣ್ತಾ ಇದೆ ಅನ್ನೋದಾದರೆ ಅದಕ್ಕೆ ಇವರೂ ಕೂಡ ಒಬ್ಬರು ಕಾರಣಕರ್ತರು. ಹಲವಾರು ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಮೇಡಮ್ ಅವರು ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ರವಿ ಮಚ್ಚಾರ್ ಇವರು ವೇದಿಕೆಗೆ ಬಂದು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು. ಮೋಹನ್ ದಾಸ್ ರೈ, ಮಾತೃಶ್ರೀ ಅರ್ಥ ಮೂವರ್ಸ್ ಕುಂಬ್ರ ಹಾಗೂ ಶ್ರೀ ವಿಷ್ಣು ಯುವಶಕ್ತಿ ಬಳಗ ಮಜ್ಜರಡ್ಕ ಇದರ ಗೌರವ ಸಲಹೆಗಾರರಾಗಿ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇವರು ಕೂಡ ಇಂದು ನಮ್ಮ ಜೊತೆಗಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ವಿನೋದ್ ಸ್ವಾಮಿನಗರ ಇವರು ವೇದಿಕೆಗೆ ಬಂದು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದೆ. ವಂದನೆಗಳು. ಹಾಗೆಯೇ ಶ್ರೀ ಸುಧಾಕರ್ ರೈ ಪೆರಾಜೆ, ರಕ್ತದಾನಿಗಳು, ಸುಮಾರು 44 ವರ್ಷದಲ್ಲಿ 147 ಬಾರಿ ರಕ್ತದಾನವನ್ನು ಮಾಡಿ ಮಾದರಿಯಾಗಿರುವಂತಹ ವ್ಯಕ್ತಿ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನವೀನ್ ಮಜ್ಜಾರ್ ಇವರು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಂದನೆಗಳು. ಹಾಗೆಯೇ ಶ್ರೀ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ಡ್ ಮಜ್ಜರಡ್ಕ ಇದರ ಪ್ರಸ್ತುತ ಅಧ್ಯಕ್ಷರು ಶ್ರೀ ರಘುನಾಥ್ ಪೂಜಾರಿ ಗೋಳ್ತಿಲ,
ಸಂಘಟನೆಯ ಆರಂಭಕ್ಕೆ ಪ್ರೇರಣೆಯಾಗಿ ಸಂಘವನ್ನು ಕಟ್ಟಿ ಬೆಳೆಸುವಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಣೆ ಮಾಡುತ್ತಿರುವ ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರನ್ನು ಲೋಕೇಶ್ ಸ್ವಾಮಿನಗರ ಇವರು ವೇದಿಕೆಗೆ ಬಂದು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಂದನೆಗಳು ಹರೀಶ್ ಕೋಡಿಯಾಡ್ಕ ಇವರಿಗೆ, ವಂದನೆಗಳು ರಘುನಾಥ್ ಪೂಜಾರಿ ಅವರಿಗೂ. ಹಾಗೆಯೇ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿರುವಂತಹ ನಮ್ಮ ಪತ್ರಕರ್ತ ಬಂಧುಗಳು ಹಾಗೆಯೇ ಸುದ್ದಿ ಪ್ರಸಾರಕರು ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನೆರೆದಿರುವ ಆತ್ಮೀಯ ಊರ ಬಂಧುಗಳು, ಸಹಾಯ ಮಿತ್ರರು, ಹಿತೈಷಿಗಳು, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಜೊತೆಗೆ ಶ್ರೀ ವಿಷ್ಣು ಯುವಶಕ್ತಿ ಬಳಗ ಇದರ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಗೌರವ ಸಲಹೆಗಾರರು, ಕಾರ್ಯಕ್ರಮದ ಪ್ರಾಯೋಜಕರು, ಸಾಧಕರು ಹಾಗೂ ನೆರೆದಿರುವ ಎಲ್ಲರನ್ನ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ವಂದನೆಗಳು. ಭರತ್ ಓಲ್ತಾಜಿ ಅವರೇ, ತಮಗೂ ಕೂಡ ಆದರಣೀಯ ಸ್ವಾಗತವನ್ನ ಬಯಸ್ತಾ, ಆತ್ಮೀಯರೇ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ದಿನದ ಕಾರ್ಯಕ್ರಮ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟನೆ ಆಗ್ಲಿಕ್ಕಿದೆ. ಹಾಗೆ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರು ಒಟ್ಟು ಸೇರುತ್ತಾ ಈ ಒಂದು ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಾನದೇವಿರ ಮೂಡಾಯಿಡು ಉದಿಪನ ಆಯ್ಲಿಕ್ಕ ಒಂಜಿ ಕೂಪೆದ ಗುರ್ಕಾರನ ಒಟ್ಟುಗೂ ಒರಿದಿನ ಜನ ಮಂದೆಲು ಅರಲಿಲಿಕ್ಕ ಸ್ವರ್ಗಲೋಕಡು ಕಬುಲ್ತಿ ಪೆತ್ತ ಪೇರ ಕುರಿಲಿಕ್ಕ ಬಾನಡು ಬೊಲ್ಲಿ ಕಡಲ್ಡು ಮುತ್ತು ಬನಟ್ಟ ಮರ ಬೆನ್ಕುಲೆಕ್ಕ ಲೇಸದ ಪೊರ್ಲುಗಾದು ಐಸಿರದ ಉದ್ದೀಪನ ಚವಡಿದ ಮಿತ್ತು ಓಲಗ ಅತಿನಂಚಿನ ಮಾತ ಮಾಮಲ್ಲ ಬಿನ್ನೆರು ಒಟ್ಟು ಸೇರಿಗೆಡು ಈ ಲೇಸದ ಉದೀಪನ ನಡಪಾದು ಕೊರಡು ಬಂದು ಭಿನ್ನಯ ಮಲ್ತೊಂದಿಲ್ಲ. ದೀಪಂ ಜ್ಯೋತಿ ಪರಬ್ರಹ್ಮ ಅನ್ನುವ ಮಾತಿನ ಪ್ರಕಾರ ಇದೀಗ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆ. ಈ ದಿನದಿಂದ ಆರಂಭವಾಗಿ ನಾಳೆ ಸಾಯಂಕಾಲದವರೆಗೂ ನಡೀಲಿಕ್ಕಿರುವಂತಹ ಕೆಸರ್ದ ಗೊಬ್ಬು, ಕೆಸರ್ದ ಕಂಡುದ ಈ ಗೊಬ್ಬುದ ಲೇಸಗು ಮಾತರೆಲ್ಲ ಎದುಕೊನೊಂದು ಈ ಪೊರ್ಲಾಯಿಸಿರದ ಲೇಸದ ದುಂಬುವರಿಕೆಗಾದ ದೇವರೇ ಬೆರಿಬಲತ ನಿರೆಲ್ಲು ನಟ್ಟೊಂದು ಚಾವಡಿದ ಮಿತ್ತು ಉದೀಪನದ ಲೇಸು. ಮಾತ ಮಲ್ಲ ಬಿಂದರೆಗ್ಲ ಸಣ್ಣ ಸಂದಾಯ್ತ ಮಲ್ತಂದು ಮಾತೆರ್ರ ಚಾವಡಿದ ಮಿತ್ತು ಕುಡುರ ಓಲಗ ಅವಡು ಪನ್ಪಿನಂಚಿನ ಭಿನ್ನಯನ್ನು ಮಲ್ತಂದು ಬಂದಲೆ ನಮಕ್ ಮಾತೆರೆಗ್ಲ ಸಂಘದ ಪುದರ್ನಕ್ಕೆ ಎಂದು ಗೊತ್ತುಂಡು ಶ್ರೀ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ಡ್ ಮಜ್ಜಾರಡ್ಕ. ಈ ಸಂಘ ಪುಟ್ಟು ಬಲೆತಿನಿ ಎಂಚಾ ಪಂದಕೇಂಡ ಐಕೊಂಚಿ ಕಥೆ ಉಂಡಿಗೆ ಆ ಕಥೆ ಈನಾ ಪಂದಕ್ಕೆ ನೋಡಂಡ ಮೆರೆನ್ ನಮ್ಮ ಚಾವಡಿದ ಮಿತ್ತು ಲೆಪ್ಪೊಡಿಗೆ ಇತ್ತೆ ಈ ಚಾವಡಿದ ಮಿತ್ತು ವರದಿ ವಾಚನ ಬೊಕ್ಕ ಸಂಘದ ಕಿರು ಪರಿಚಯಗಾದ ಬರೊಂದುಲ್ಲೆರು ಕೀರ್ತಿ ಮಾಯಿಲ ಕೊಚ್ಚಿ. ಮೊದಲಾಗಿ ನೆರೆದಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಊರ ಪರವೂರ ಬಂಧುಗಳಿಗೂ ಶುಭ ಸಂಜೆಯ ಶುಭ ನಮನಗಳನ್ನು ಸಲ್ಲಿಸುತ್ತಾ ಶ್ರಮ ಸೇವೆ ಸಹಾಯ ಎಂಬ ಧ್ಯೇಯದೊಂದಿಗೆ ಬೆಳೆದು ಬಂದ ಶ್ರೀ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ ಮಜ್ಜರಡ್ಕ ಇದೀಗ 6ನೇ ವರ್ಷದ ಅದ್ಧೂರಿ ಕೆಸರಡೊಂಜಿ ಕಾರ್ಯಕ್ರಮದ ಶುಭ ಸಮಾರಂಭಕ್ಕೆ ಸಾಕ್ಷಿಯಾಗಿದೆ.
ಮಂತ್ರವಾಗದ ಅಕ್ಷರಗಳಿಲ್ಲ, ಔಷಧಿಯಾಗದ ಮೂಲಿಕೆಗಳಿಲ್ಲ. ಅಂತೆಯೇ ಜಗದೊಳು ನಿಷ್ಪ್ರಯೋಜಕ ಮನುಜರಿಲ್ಲ ಎಂಬ ಮಾತಿಗೆ ಅನ್ವರ್ಥವಾಗುವಂತೆ ಗ್ರಾಮದೊಳಗೊಂದು ಅಲ್ಪ ಸಂಖ್ಯೆಯ ಸದಸ್ಯರನ್ನೊಳಗೊಂಡು ಆರಂಭವಾದ ಸಂಘ ಇಂದು ಸುಮಾರು 50 ಸದಸ್ಯರನ್ನೊಳಗೊಂಡು ಶ್ರೀ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ ಮಜ್ಜಾರಡ್ಕ ಈ ಸಂಘಟನೆ ಯಶಸ್ವಿ ಪಥದಲ್ಲಿ ಸಾಗುತ್ತಿದೆ. 2018ರಲ್ಲಿ ಆರಂಭಗೊಂಡ ಈ ಸಂಘಟನೆ ಗ್ರಾಮದಲ್ಲಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದು, ಸಂಘ ಬೆಳೆಯುತ್ತಾ ಹೋದಂತೆ ಸಂಘವು ನೆಹರು ಯುವ ಕೇಂದ್ರ ಮಂಗಳೂರು ಇದರಲ್ಲಿ ನೋಂದಾವಣೆಯನ್ನ ಮಾಡಿಕೊಂಡು ನಿತ್ಯ ನಿರಂತರವಾಗಿ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಯುವ ಜನತೆಗೆ ಮಾದರಿಯಾಗಿ ನಿಂತಿದೆ. ಶ್ರೀ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ ಮಜ್ಜಾರಡ್ಕ ಸಂಘಟನೆಯು 26/8/2018 ನಡೆದ ಕೆಸರಡೊಂಜಿ ಕಾರ್ಯಕ್ರಮದ ಮೂಲಕ ಸ್ಥಾಪನೆಯಾಗಿದ್ದು, ಈ ದಿನ 6ನೇ ವರ್ಷದ ಕೆಸರಡೊಂಜಿ ದಿನದ ಸಂಭ್ರಮದಲ್ಲಿದ್ದೇವೆ. ಆಧುನಿಕ ಜಗದಲ್ಲಿ ಮಣ್ಣಿನ ಮೇಲಿನ ವ್ಯಾಮೋಹ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ ಈ ಸಂಘಟನೆಯು ಕೆಸರಡೊಂಜಿ ಕಾರ್ಯಕ್ರಮದ ಮೂಲಕ ಮಣ್ಣಿನ ಜೊತೆಗಿನ ಸಂಬಂಧವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ಮುಂದಾಗಿದೆ. 2022-23ನೇ ಸಾಲಿನಲ್ಲಿ ಈ ಸಂಘಟನೆಯ ವತಿಯಿಂದ ನಡೆದ ಈ ವರ್ಷದ ಕಾರ್ಯಕ್ರಮಗಳೆಂದರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ತಿಂಗಳಾಡಿ ವತಿಯಿಂದ ಉಚಿತ ಶುಗರ್ ಮತ್ತು ಬಿಪಿ ತಪಾಸಣಾ ಶಿಬಿರ ಆಯೋಜಿಸಿದ್ದು, ಊರ ಬಂಧುಗಳು ಸದುಪಯೋಗ ಪಡೆದುಕೊಂಡಿದ್ದು ಸಂತಸದ ಸಂಗತಿ. ಅದೇ ರೀತಿ ಕಟ್ಟತ್ತಾರು ಗೋಳ್ತಿಲ ರಸ್ತೆ ಬದಿಯ ಗಿಡಗಂಟಿಗಳ ಸ್ವಚ್ಛತೆ, ಸಂಘಟನೆಯ ಸದಸ್ಯರಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರ ಮಾಡಲಾಯಿತು. ತಿಂಗಳಾಡಿ ಹಾಗೂ 3 ಅಂಗನವಾಡಿ ಕೇಂದ್ರಗಳಿಗೆ ಸಿಹಿ ತಿಂಡಿ ವಿತರಣೆ, ಬಿರುಮಲೆ ವಿಕಲಚೇತನ ಪ್ರಜ್ಞಾ ಆಶ್ರಮ ಇಲ್ಲಿಗೆ ಅನ್ನದಾನ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ಮಜ್ಜರಡ್ಕ ಅಂಗನವಾಡಿ ಮಕ್ಕಳ ಬಾಲಮೇಳಕ್ಕೆ ಸಹಕರಿಸಲಾಗಿದ್ದು, ಅಲ್ಲದೆ ಶ್ರೀಕೃಷ್ಣ ಭಜನಾ ಮಂದಿರದ ಬ್ರಹ್ಮಕಲಶ ಅಲಂಕಾರ ಸಂದರ್ಭದಲ್ಲಿ ರಾತ್ರಿ ಶ್ರಮದಾನ ಮಾಡಲಾಯಿತು. ಸ್ವಾಮಿನಗರ ಶ್ರೀಮತಿ ಭಾಗೀರಥಿ ಇವರ ಹಳೆಯ ಮನೆಯನ್ನು ಶ್ರಮದಾನದ ಮೂಲಕ ತೆರವುಗೊಳಿಸಲಾಯಿತು. ಶಿವಾಜಿ ಸ್ವಸಹಾಯ ಸಂಘ ಪಯಂದೂರು ಇದರ ಸಭಾಭವನಕ್ಕೆ ಸಂಘಟನೆಯ ವತಿಯಿಂದ ಪೈಂಟ್ ಮತ್ತು ಪೇಂಟಿಂಗ್ ಹಚ್ಚಿಕೊಡಲಾಯಿತು. ಮಜ್ಜಾರಡ್ಕ ಒತ್ತೆಕೊಲದ ಸಮಯ ಪೂರ್ವ ತಯಾರಿಯಲ್ಲಿ ಸಂಘಟನೆಯ ಸದಸ್ಯರು ಶ್ರಮದಾನದಲ್ಲಿ ಪಾಲ್ಗೊಂಡರು. ಪಲ್ಲತ್ತಡ್ಕ ಹೊಸಮ್ಮ ದೈವಸ್ಥಾನದಲ್ಲಿ ಜಾತ್ರಾ ಪೂರ್ವ ಶ್ರಮದಾನದಲ್ಲಿ ಭಾಗವಹಿಸಿದರು. ಅದೇ ರೀತಿ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಸಂದರ್ಭದಲ್ಲಿ ಕರಸೇವೆಯಲ್ಲಿ ತೊಡಗಲಾಗಿದೆ. ಮಡಿಕೇರಿಯ ಹರ್ಷನ್ ಎಂಬ ವಿದ್ಯಾರ್ಥಿಗೆ ಪುಸ್ತಕಗಳನ್ನು ನೀಡಿ ಕಲಿಕೆಗೆ ಪ್ರೋತ್ಸಾಹಿಸಲಾಗಿದೆ. ಇದರೊಂದಿಗೆ ಸಂಘಟನೆಯ ವತಿಯಿಂದ ಅರಿಯಡ್ಕ ಗ್ರಾಮದ ಆಯ್ದ 75 ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಮಾಡಲಾಗಿದೆ. ಕಡಬ ತಾಲೂಕು ಬಡ ಮಹಿಳೆಯ ಅಂತ್ಯ ಸಂಸ್ಕಾರವನ್ನು ಸಂಘಟನೆಯ ಮತ್ತು ಪುತ್ತಿಲ ಪರಿವಾರದೊಂದಿಗೆ ಪುತ್ತೂರಿನ ರುದ್ರಭೂಮಿಯಲ್ಲಿ ನೆರವೇರಿಸಲಾಗಿದೆ. ದಿವಂಗತ ಜಯಂತಿ ಮಜ್ಜಾರು ಇವರ ಸ್ಮರಣಾರ್ಥ ಕೆಸರಡೊಂಜಿ ದಿನ ಕಾರ್ಯಕ್ರಮದ ಅಂಗವಾಗಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಉಚಿತ ಬಿಪಿ ಶುಗರ್ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಅಪಘಾತದಲ್ಲಿ ಗಾಯಗೊಂಡ ನಾಗೇಶ್ ಬೆಳ್ಳಾರೆ ಇವರಿಗೆ ಸಂಘಟನೆಯ ವತಿಯಿಂದ 15,000 ಸಹಾಯ ಹಸ್ತ ನೀಡಲಾಗಿದೆ. ದಿವಂಗತ ವಸಂತ ತ್ಯಾಗರಾಜ್ ಇವರ ಅಕಾಲಿಕ ಮರಣದ ನಂತರ ಅವರ ತಂದೆಗೆ ಸಂಘಟನೆಯ ಸಹಾಯ ನಿಧಿಯಿಂದ ಧನ ಸಹಾಯ ಮಾಡಲಾಯಿತು. ಶ್ರೀಮತಿ ಭಾಗೀರಥಿ ಇವರ ಹೊಸ ಮನೆಯ ಪಾಯದ ಕೆಲಸವನ್ನು ಶ್ರಮದಾನದ ಮೂಲಕ ಮಾಡಿಕೊಡಲಾಗಿದ್ದು, ಪ್ರಸ್ತುತ ಸಂಘಟನೆಯ ಮುಂದಾಳತ್ವದಲ್ಲಿ ಮನೆ ನಿರ್ಮಾಣ ಕಾರ್ಯ ಅಂತಿಮ ಘಟ್ಟದಲ್ಲಿದ್ದು, ಶೀಘ್ರದಲ್ಲೇ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿದೆ. ರವಿ ಅಜ್ಲಾ ಇವರ ಗೃಹ ಪ್ರವೇಶಕ್ಕೆ ಸಂಘಟನೆಯ ವತಿಯಿಂದ ಧನ ಸಹಾಯ ಮಾಡಲಾಯಿತು. ಅನಾರೋಗ್ಯದಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಶ್ರೀಮತಿ ಲೋಕಾವತಿ ಇವರಿಗೆ ಸಂಘಟನೆಯ ವತಿಯಿಂದ 17,000 ನೀಡಲಾಗಿದೆ. ಆಕಸ್ಮಿಕವಾಗಿ ಅಪಘಾತದಲ್ಲಿ ಗಾಯಗೊಂಡ ಪರಮೇಶ್ವರ ನಾಯ್ಕ ಇರ್ದೆ ಇವರಿಗೆ ಸಂಘಟನೆಯ ವತಿಯಿಂದ ಧನ ಸಹಾಯ ಮಾಡಲಾಯಿತು. ಅದೇ ರೀತಿ ಶ್ರೀ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ ಮಜ್ಜಾರಡ್ಕ ಇವರ ಅವಿರತ ಶ್ರಮಕ್ಕೆ, ಸಾಮಾಜಿಕ ಸೇವೆಗೆ ಹಲವಾರು ಪ್ರಶಸ್ತಿಗಳು, ಸನ್ಮಾನಗಳು ಸಂದಿದ್ದು, ಅವುಗಳಲ್ಲಿ ಕೆಲವು ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕೆಯೂರು ವತಿಯಿಂದ ಸಂಘಟನೆಯ ಸಾಮಾಜಿಕ ಸೇವೆ ಗುರುತಿಸಿ ಸನ್ಮಾನ ಮಾಡಲಾಗಿದೆ. ವಿವೇಕಾನಂದ ಯುವಕ ವೃಂದ ರಿಜಿಸ್ಟರ್ ಕವಡಿಚಾರು ಇದರ ದಶ ಸಂಭ್ರಮದ ಕಾರ್ಯಕ್ರಮದಲ್ಲಿ ಸಂಘಟನಾ ಕಾರ್ಯದರ್ಶಿಗೆ ಸ್ವಾಮಿ ವಿವೇಕಾನಂದ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪುತ್ತೂರು ಯುವಜನ ಒಕ್ಕೂಟದಿಂದ 2021-22ನೇ ಸಾಲಿನ ಸಂಘಟನೆ ಮತ್ತು ಸಂಘಟನಾ ಕ್ಷೇತ್ರದಲ್ಲಿ ರಾಜೇಶ್ ಕೆ ಮಯೂರ ಇವರಿಗೆ ತಾಲೂಕು ಯುವ ಪ್ರಶಸ್ತಿ ನೀಡಲಾಗಿದೆ.
ಸಂಘಟನಾ ಕ್ಷೇತ್ರಕ್ಕೆ ರಾಜೇಶ್ ಕೆ ಮಯೂರ ಇವರಿಗೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ರಿಜಿಸ್ಟರ್ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ರಿಜಿಸ್ಟರ್ ಮಂಗಳೂರು ವತಿಯಿಂದ ಜಿಲ್ಲಾ ಯುವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಶ್ರೀ ಶಿರಾಡಿ ಭಕ್ತವೃಂದ ರಿಜಿಸ್ಟರ್ ಇದ್ಪಾಡಿ ವಾರ್ಷಿಕ ಮಾರಿ ನೇಮೋತ್ಸವದಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ. ಭಾರತ್ ಕಟ್ಟಡ ಕಾರ್ಮಿಕರ ಸಂಘ ಬೊಳುವಾರು ಪುತ್ತೂರು ಇದರ ವತಿಯಿಂದ ಸಂಘಟನೆ ಕ್ಷೇತ್ರದಲ್ಲಿ ಜಿಲ್ಲಾ ಪ್ರಶಸ್ತಿ ಪಡೆದ ಸಂಘಟಕರಿಗೆ ಸನ್ಮಾನ ನಡೆದಿದ್ದು ಸಂಘಟನೆಯ ಕಾರ್ಯಕ್ಷಮತೆಗೆ ದೊರೆತ ಫಲ. ಅದೇ ರೀತಿ ಸಂಘದ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಮಯೂರ ಮತ್ತು ಜಯಲಕ್ಷ್ಮಿ ದಂಪತಿ ದೇಹದಾನ ಮತ್ತು ನೇತ್ರದಾನ ಮಾಡುವ ಮೂಲಕ ತಮ್ಮ ಮರಣದ ನಂತರವೂ ಮಣ್ಣಲ್ಲಿ ಮಣ್ಣಾಗುವ ದೇಹ ಇನ್ನೊಬ್ಬರಿಗೆ ಸಹಾಯವಾಗಲೆಂದು ತಮ್ಮ ಇಚ್ಛಾನುಸಾರವಾಗಿ ಸಂಘಟನೆಯ ಮೂಲಕ ನೋಂದಾವಣೆ ಮಾಡಿರುವುದು ಸಂಘಟನೆಯ ಹೆಮ್ಮೆಯ ವಿಚಾರವಾಗಿದೆ. ಇದೀಗ ಸಂಘಟನೆಯು 50ಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡು ಪಂಚಾಯತ್ನಲ್ಲಿ, ತಾಲೂಕಿನಲ್ಲಿ ಶಾಸಕರಿಂದ ನೆಹರು ಯುವ ಕೇಂದ್ರ ಮಂಗಳೂರು ಹಾಗೂ ಊರವರ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಉತ್ತಮ ಕಾರ್ಯ ಇನ್ನು ಮುಂದೆಯೂ ಮಾಡುವಲ್ಲಿ ಸದಾ ಮುನ್ನಡೆ ಹಾದಿ ಸಾಗುತ್ತಿದೆ. ಭವಿಷ್ಯದ ಸುಸ್ಥಿರ ಸಮಾಜದ ನಿರ್ಮಾಣಕ್ಕಾಗಿ ವರ್ತಮಾನದ ಯುವಶಕ್ತಿಯ ಸದ್ಬಳಕೆಯ ಸದಾಶಯ ಸಂಘಟನೆಯ ಹುದುಗಿದೆ ಎಂದು ಹೇಳುತ್ತಾ ಈ ಒಂದು ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು. ಸಾಧಿಸುವ ಕಂಗಳಿಗೆ ಸಾಧನೆಯ ದಾರಿಯನ್ನ ತೋರುತ್ತಾ ಹಲವಾರು ಸಹಾಯಗಳ ಕೈಯನ್ನ ಚಾಚುತ್ತಾ ಇದೀಗ ಎಲ್ರಿಗೂ ಕೂಡ ಆದರ್ಶಪ್ರಿಯರಾಗಿರುವಂಥವರು, ಮಾದರಿಯಾಗಿರುವಂತಹ ತಂಡದ ಈ ಕಾರ್ಯಕ್ರಮದಲ್ಲಿ ಮುಂದೆ ವೇದಿಕೆ ಮೇಲೆ ನಾವು ನೀಡಲಿಕ್ಕಿರುವಂಥದ್ದು ಯುವ ಪ್ರಶಸ್ತಿ ಪ್ರದಾನವನ್ನ. ಸಂಘಟನೆಯಲ್ಲೇ ತೊಡಗಿಕೊಂಡು ಸಂಘಟನೆಗಾಗಿ ಬದುಕುತ್ತಾ ಸಂಘಟನೆಯಲ್ಲೇ ತನ್ನ ಪ್ರತಿಯೊಂದು ಅಂಶಗಳನ್ನು ಕೂಡ ಹಂಚಿಕೊಳ್ಳುತ್ತಾ ಅತ್ಯುತ್ತಮ ಸಂಘಟನಾಕಾರ ಅನ್ನುವಂತಹ ಒಂದು ಬಿರುದನ್ನು ಕೂಡ ಪಡ್ಕೊಂಡು ಇದೀಗ ವೇದಿಕೆ ಮೇಲೆ ಈ ದಿನದ ಯುವ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕಿರುವಂತಹವರು ಸಮಿತ್ ಮಜ್ಜಾರ್. ತಾವು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಸನ್ಮಾನದ ಪೀಠವನ್ನ ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮಲ್ಲೊಂದು ಮಾತಿದೆ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅನ್ನುವಂಥದ್ದು. ಇವರನ್ನ ನೋಡಿದ್ರೆ ಅರ್ಥ ಆಗುತ್ತೆ, ಯುವಕರು ಮನಸ್ಸು ಮಾಡಿದ್ರೆ ಎಂತಹ ಸಾಧನೆಯನ್ನಾದರೂ ಕೂಡ ಮಾಡಬಹುದು ಅನ್ನುವಂಥದ್ದು. ಇದೀಗ ಅದೇ ಹಾದಿಯಲ್ಲಿ ಸಾಗ್ತಾ ಸಂಘಟನೆಯಲ್ಲಿ ತೊಡಗಿಕೊಳ್ತಾ ಆ ಸಂಘಟನೆಯ ಮೂಲಕ ನೂರಾರು ಸಹಾಯ ಹಸ್ತಗಳನ್ನ ನೀಡ್ತಾ ಬಂದಿರುವಂಥವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಮಿತ್ ಮಜ್ಜಾರ್ ಇವರು. ಇವರಿಗೆ ನಮ್ಮ ವೇದಿಕೆಯಲ್ಲಿ ಸಿಗ್ತಾ ಇದೆ ಈ ದಿನದ ಯುವ ಪ್ರಶಸ್ತಿ. ತಮ್ಮ ಬಾಳು ಹೀಗೆ ನಿರಂತರವಾಗಿ ಖುಷಿಯಿಂದ ಸಾಗ್ತಾ ಇರಲಿ. ತಮ್ಮ ಸಂಘಟನೆಗಾಗಿ ಇರುವಂತಹ ಈ ಜೀವನ, ಸಂಘಟನಾ ಚತುರತೆ, ಸಂಘಟನಾ ಚಾಕಚಕ್ಯತೆ, ಈ ಕೌಶಲ್ಯತೆ ಪ್ರತಿಯೊಂದು ಕೂಡ ಹೇಗೆ ನಿರಂತರವಾಗಿರಲಿ. ಆ ದೇವಿರೇ ಬೆರಿಬಲತ ನಿರಲು ಇರ್ನ ಮಿತಿ ಏಪಲ ಉಪ್ಪಡು ಪನ್ಪಿನಂಚಿನ ಅಂಗಲಾಪನು ದೇವಿರಡ ಈ ಪೊರ್ತುಡು ಮಲ್ತೊಂದು ನಿಗ್ಲೆ ಮಾತಿರ್ನ ಅನವನು ನಟ್ಟೊಂದು ನನ್ನ ದುಂಬತ್ತ ಈ ಚಾವಡಿದ ಮಿತ್ತು ಇನಿತ್ತ ಮಲ್ಲ ಬಿನ್ನೆರಾದ ಚಾವಡಿ ಲೇಜಿಗು ಬೈದು ನಂಚಿನಾರು ಧರ್ಮೋ ರಕ್ಷತಿ ರಕ್ಷಿತ ಪಂಡ ಏಪ ನಮ್ಮ ಧರ್ಮನ ಕಾಪುವನ ಆ ಧರ್ಮ ನಮ್ಮನ್ನ ಕಾಪುಂಡಿಗೆ ಅಂಚಿನ ಒಂಜಿ ಪಾತೆರಗು ಸರಿಯಾಯ್ನ ಅರ್ಥನ ಕೊರ್ಪಿನಾರು ನಮ್ಮ ಮಲ್ಲ ಬಿನ್ನೆರು ಮೇರ ಮಾತ್ರೆಗ್ಲ ಗೊತ್ತಿಪ್ಪುಲೆಕ ನಮಕ್ ಮಾತ್ರೆಗ್ಲ ಮಾರ್ಗದರ್ಶಕರು ಪ್ರೋತ್ಸಾಹಕರು ಅಂಚನೆ ಮಾದರಿ ಆಯ್ನಂಚಿನ ಹಿಂದೂ ಮುಖಂಡರು ಅರುಣ್ ಕುಮಾರ್ ಪುತ್ತಿಲ ಸರ್ ಚಾವಡಿದ ಮಿತ್ತು ಬತ್ತದ ಪಾತೆರುಡು ಬಂದು ಇರಡ ಭಿನ್ನಯ ಮಲ್ತೊಂದಿಲ್ಲ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ವಿಷ್ಣುಮೂರ್ತಿ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ತಾಲೂಕು ಮತ್ತು ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ವಿಷ್ಣು ಯುವಶಕ್ತಿ ಬಳಗ ಮಜ್ಜಾರಡ್ಕ ಇವರ ಆಶ್ರಯದಲ್ಲಿ ನಡೆಯತಕ್ಕಂತಹ 6ನೇ ವರ್ಷದ ಕೆಸರಡೊಂಜಿ ದಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಮಾತೃ ಸಮಾನರಾಗಿರ್ತಕ್ಕಂಥ ಮೀರಾ ಮೋಹನ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಯುವ ಉದ್ಯಮಿಗಳು, ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂತಹ ಸಹಜ್ ರೈ ಅವರೇ, ಮಾತೃಶ್ರೀ ಅರ್ತ್ ಮೂವರ್ಸ್ ಕುಂಬ್ರಾ ಇದರ ಮಾಲಕರಾಗಿರುವಂತಹ ಮೋಹನ್ ದಾಸ್ ರೈ ಅವರೇ, 147 ಬಾರಿ
ರಕ್ತದಾನವನ್ನು ಮಾಡಿ ಇವತ್ತು ಯುವಕರೆಲ್ಲರಿಗೂ ಸ್ಫೂರ್ತಿಯಾಗಿ ಇರತಕ್ಕಂತಹ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಸುಧಾಕರ್ ರೈ ಅವರೇ, ಮಹಾವಿಷ್ಣುಮೂರ್ತಿ ಯುವಶಕ್ತಿ ಬಳಗದ ಅಧ್ಯಕ್ಷರಾಗಿರುವಂತಹ ರಘುನಾಥ್ ಗೋಳ್ತೀರರವರೇ, ನೆರೆದಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತೆಯಂದಿರೆ, ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಈ ವರ್ಷ ಸಂಘಟನೆಯ ಮುಖಾಂತರ ಆಗಿರತಕ್ಕಂತಹ ಕೆಲಸ ಕಾರ್ಯಗಳು ಮತ್ತು ಯುವಕರು ಈ ಸಮಾಜದಲ್ಲಿ ಯಾವ ರೀತಿಯಾಗಿ ಇರಬೇಕು ಅಂತಕ್ಕಂತಹ ಯೋಚನೆಯ ನಡುವೆ ಕಾರ್ಯ ಚಟುವಟಿಕೆಗಳನ್ನು ಮಾಡಿದ್ದನ್ನು ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಇವತ್ತು ಅನೇಕ ಸಂಘಟನೆಗಳು ಆರಂಭ ಆಗಿ ಒಂದಷ್ಟು ವರ್ಷಗಳ ನಂತರ ಕಾಣೆಯಾಗತಕ್ಕಂತಹ ಸಂದರ್ಭ, ವೈಯಕ್ತಿಕ ಹಿತಾಸಕ್ತಿಗೋಸ್ಕರವೋ ಅಥವಾ ಸ್ವಾರ್ಥ ಸಾಧನೆಯ ಹಿನ್ನೆಲೆಯಲ್ಲಿ ಈ ರೀತಿಯ ಅನೇಕ ಸಂಘಟನೆಗಳು ಕೇವಲ ಆರಂಭ ಮಾತ್ರ ಆಗಿ ಅತ್ಯಂತ ಶೀಘ್ರವಾಗಿ ನಡೆಯತಕ್ಕಂಥ ಅನೇಕ ಸಂಗತಿಗಳ ನಡುವೆ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರತಕ್ಕಂತಹ ನಮ್ಮ ಅನೇಕ ಕೆಲಸ ಕಾರ್ಯಗಳಿಗೆ ವಿರೋಧ ಮಾಡತಕ್ಕಂತಹ ಸಂದರ್ಭಗಳು ಇರಬಹುದು. ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ತನವನ್ನು ಉಳಿಸಿಕೊಂಡು ಈ ಸಂಸ್ಕೃತಿಯನ್ನು ನಾವು ರಕ್ಷಣೆ ಮಾಡ್ತೇವೆ. ನಾವು ನಂಬಿರತಕ್ಕಂತಹ ನಮ್ಮ ಧರ್ಮವನ್ನು ನಾವು ಉಳಿಸ್ತೇವೆ. ಅನಾದಿ ಕಾಲದಿಂದ ನಾವೆಲ್ಲರೂ ನಂಬಿಕೊಂಡು ಬಂದಿರತಕ್ಕಂತಹ ನಮ್ಮೆಲ್ಲರ ಯೋಚನೆಗಳು, ಕಲ್ಪನೆಗಳು, ಸಂಸ್ಕಾರಗಳು, ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ತೇವೆ ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲರ ಜೊತೆಗೂ ಕೂಡ ಕೆಲಸ ಮಾಡತಕ್ಕಂಥ ವ್ಯವಸ್ಥೆಯ ಮುಖಾಂತರ ಈ ವಿಷ್ಣು ಯುವಶಕ್ತಿ ಬಳಗ ಇವತ್ತು ಸಾಮಾಜಿಕವಾಗಿ ಗೌರವವನ್ನು ಪಡೆದಿದೆ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೋಸ್ಕರನೇ ಇವರನ್ನ ಗುರುತಿಸಿ ಜಿಲ್ಲಾ ಪ್ರಶಸ್ತಿ ನೀಡತಕ್ಕಂತಹ ಸಂಗತಿಗಳು, ತಾಲೂಕಿನಲ್ಲಿ ಇವರ ಕಾರ್ಯಕರ್ತರನ್ನ, ಇವರ ಪದಾಧಿಕಾರಿಗಳನ್ನ ಗುರುತಿಸಿ ಅವರನ್ನ ಗೌರವಿಸ್ತಕ್ಕಂತಹ ವಿದ್ಯಮಾನಗಳು ಈ ನಡುವೆ ಮುಂದಿನ ವರ್ಷ ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಡೆಯತಕ್ಕಂತಹ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಪ್ರಾಪ್ತಿಯಾಗಲಿ. ಆ ವೈಯಕ್ತಿಕವಾಗಿ ಸಮಾಜದ ಜೊತೆಗೆ ಕೆಲಸ ಮಾಡತಕ್ಕಂಥ ಮಾನಸಿಕತೆಯನ್ನ ಹೊಂದಿರತಕ್ಕಂತಹ ಈ ವಿಷ್ಣು ಯುವಶಕ್ತಿ ಬಳಗಕ್ಕೆ ಸರ್ಕಾರದಿಂದ ಅನುದಾನವನ್ನ ಕೂಡ ಕೊಡತಕ್ಕಂತಹ ಕೆಲಸ ಕಾರ್ಯಗಳು ಜನಪ್ರತಿನಿಧಿಗಳಿಂದ ಆಗಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳ ಜೊತೆಗೆ ನಾವು ಕೂಡ ಇದ್ದೇವೆ. ಸಾಮಾಜಿಕ ಬದ್ಧತೆಯ ಜೊತೆಗೆ ಈ ಭೂಮಿಯಲ್ಲಿ ಬದುಕಿರಬೇಕಾಗಿರುವಂಥದ್ದು ನಮಗೆಲ್ಲರ ಕರ್ತವ್ಯ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳ ಜೊತೆಗೆ ನಾನು ಕೂಡ ನಿಮ್ಮ ಆ ಯುವಶಕ್ತಿ ಬಳಗದ ಒಬ್ಬ ಸಾಮಾನ್ಯ ಸದಸ್ಯನಾಗಿ ನಿಮ್ಮ ಜೊತೆಗೆ ಇದ್ದೇನೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ಮುಂದಿನ 100 ವರ್ಷಗಳ ಕಾಲ ಈ ರೀತಿಯ ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಂದು ಒಳ್ಳೆಯ ಮಾದರಿ ಸಂಘಟನೆಯಾಗಿ ರೂಪುಗೊಳ್ಳತಕ್ಕಂಥ ಶಕ್ತಿಯನ್ನು ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಆ ಮಹಾವಿಷ್ಣು ಮೂರ್ತಿ ದೇವರು ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ತಮ್ಮ ಮಾತುಗಳಿಗೆ ಧನ್ಯವಾದಗಳು ಸರ್. ಒಂದ್ ಕಡೆ ದೇಶ ಸೇವೆಗಾಗಿ ತನ್ನ 3 ಮಕ್ಕಳನ್ನ ಕೂಡ ಮುಡಿಪಾಗಿಟ್ಟಿರುವಂತಹ ತಾಯಿ, ಇನ್ನೊಂದ್ ಕಡೆ ಸಮಾಜ ಸೇವೆಯನ್ನ ನಾನು ಮಾಡಬೇಕು, ಸಾಮಾಜಿಕ ಜಾಲತಾಣವನ್ನೇ ಅಸ್ತ್ರವನ್ನಾಗಿ ಬಳಸಿ ಆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಕಷ್ಟ ಎಂದವರಿಗೆ ತನ್ನಿಂದಾದ ಸಹಾಯವನ್ನ ಮಾಡ್ತಾ ಬಂದಿರುವಂತಹ ಸಾಧಕ. ಇವರು ಬೇರೆ ಯಾರೂ ಅಲ್ಲ, ಒಬ್ರು ಶ್ರೀಮತಿ ಗಿರಿಜಾ ಪಟ್ಟಿ, ಇನ್ನೊಬ್ರು ಶ್ರೀಯುತ ವಿಜೆ ವಿಖ್ಯಾತ್ ಸುಳ್ಯ. ತಾವಿಬ್ರು ಕೂಡ ವೇದಿಕೆ ಮೇಲೆ ಬಂದು ನಮ್ಮ ಸನ್ಮಾನದ ಪೀಠವನ್ನ ಆಸೀನರಾಗಬೇಕು, ಅಲಂಕರಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಈ ದಿನ ನಮ್ಮ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿರುವಂತಹ ನಮ್ಮ ಇಬ್ಬರು ಗಣ್ಯರನ್ನ ಕೂಡ ವೇದಿಕೆ ಮೇಲೆ ಆಹ್ವಾನಿಸುತ್ತಾ ಈ ಗಣ್ಯರ ಬಗ್ಗೆ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಳ್ಳಲು ಬರ್ತಾ ಇದ್ದಾರೆ ಕೀರ್ತಿ ಮಾಯಿಲಕೊಚ್ಚಿಯವರು.
ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಇಲ್ಲ. ಮಕ್ಕಳು ಹೇಗೆ ಇದ್ರೂ ಎಲ್ಲೇ ಇದ್ರೂ ಮಾತೃ ಪ್ರೇಮಕ್ಕೆ ಕೊನೆ ಇಲ್ಲ. ಮಕ್ಕಳು ತಮ್ಮ ಕಣ್ಣೆದುರಲ್ಲಿರಲಿ ಎಂಬುದು ಎಲ್ಲ ತಂದೆ ತಾಯಿಗಳ ಬಯಕೆ. ಆದರೆ ಇಂತಹ ಮಾತೃವಾತ್ಸಲ್ಯವನ್ನ ಬದಿಗೊತ್ತಿ ಮಾತೃ ಋಣಕ್ಕೂ ಮಿಗಿಲು ನಿಂತ ಮಣ್ಣ ಈ ದೇಶದ ಋಣ ಎಂಬ ಭಾವನೆಯೊಂದಿಗೆ ತಮ್ಮ 3 ಜನ ಗಂಡು ಮಕ್ಕಳನ್ನ ದೇಶ ಸೇವೆಗೆ ಮುಡಿಪಿಟ್ಟಂತಹ ಮಹಾನ್ ತಾಯಿ ಶ್ರೀಮತಿ ಗಿರಿಜಾ ಪಟ್ಟೆ. ನಿಮ್ಮ ಈ ಸ್ಥೈರ್ಯಕ್ಕೆ ಶ್ರೀ ವಿಷ್ಣು ಯುವಶಕ್ತಿ ರಿಜಿಸ್ಟರ್ ಮಜ್ಜಾರಡ್ಕ ವತಿಯಿಂದ ಈ ಒಂದು ಕೆಸರಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸಮ್ಮಾನ. ದೇಶವೆಂಬ ಅರಗಿನ ಮನೆಯನ್ನು ಕಾಪಾಡುವ ಶಕ್ತಿ ಮತ್ತು ಯುಕ್ತಿ ತುಂಬಿರುವ ಅಪ್ರತಿಮ ಅರಸರೇ ನಮ್ಮ ಭಾರತೀಯ ವೀರ ಯೋಧರು. ಇಂತಹ ರಿಯಲ್ ಹೀರೋಗಳಿಗೆ ಜನ್ಮ ನೀಡಿ ತಮ್ಮ 3 ಜನ ಗಂಡು ಮಕ್ಕಳನ್ನ ದೇಶ ಸೇವೆಗಾಗಿ ಅರ್ಪಿಸಿದ ಮಹಾತಾಯಿ ಪುತ್ತೂರು ತಾಲೂಕು ಬಡಗನೂರು ಗ್ರಾಮದ ಪಟ್ಟೆ ನಿವಾಸಿ ದಿ ಮಹಾಲಿಂಗ ಪಾಟಾಲಿಯವರ ಧರ್ಮಪತ್ನಿ ಶ್ರೀಮತಿ ಗಿರಿಜಾ ಪಟ್ಟೆ ತಾವು ತಮ್ಮ 4 ಮಕ್ಕಳ ಪೈಕಿ 3 ಪುತ್ರರನ್ನ ದೇಶ ಸೇವೆಗೆ ಮುಡಿಪಾಗಿಟ್ಟು ಅವರಲ್ಲಿ ಮೊದಲನೆಯವರು ಶ್ರೀಯುತ ಸುಬ್ಬಪ್ಪ ಪಾಟಾಳಿ ಎನ್. ಇವರು 1984ರಿಂದ 2001ರವರೆಗೆ ಭಾರತೀಯ ಭೂಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಹೈದರಾಬಾದ್, ಉತ್ತರ ಜಮ್ಮು, ಪಂಜಾಬ್ ಮುಂತಾದ ಕಡೆಗಳಲ್ಲಿ ಸುದೀರ್ಘ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸೇವಾ ನಿವೃತ್ತಿ ಹೊಂದಿರುತ್ತಾರೆ. ಅದೇ ರೀತಿ ತಮ್ಮ 2ನೆಯ ಮಗ ಶ್ರೀಯುತ ವಿದ್ಯಾಧರ ಎನ್. ಇವರು 1990ರಿಂದ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಲ್ಲಿ ಕರ್ತವ್ಯದಲ್ಲಿದ್ದು ರಾಜಸ್ಥಾನ, ಜಮ್ಮು ಕಾಶ್ಮೀರ, ಅಸ್ಸಾಂ, ಮಹಾರಾಷ್ಟ್ರ, ನವದೆಹಲಿ, ಚಂಡೀಗಢ, ಆಂಧ್ರಪ್ರದೇಶ ಮುಂತಾದ ಕಡೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಸುಮಾರು 32 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಪ್ರಸ್ತುತ ಛತ್ತೀಸ್ಗಢದಲ್ಲಿ ಕರ್ತವ್ಯದಲ್ಲಿರುತ್ತಾರೆ. ಅಲ್ಲದೆ ನಿಮ್ಮ 3ನೇ ಮಗ ಶ್ರೀಯುತ ಬಾಲಕೃಷ್ಣ ಎನ್. ಪಾಟಲಿ ಇವರು 2003ರಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಗೆ ಸೇರ್ಪಡೆಗೊಂಡು ರಾಜಸ್ಥಾನ, ಜಮ್ಮು, ನಾಗಾಲ್ಯಾಂಡ್, ಛತ್ತೀಸ್ಗಢ ಮುಂತಾದ ಕಡೆಗಳಲ್ಲಿ ಸುಮಾರು 20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಪ್ರಸ್ತುತ ಅಸ್ಸಾಂನಲ್ಲಿ ಕರ್ತವ್ಯದಲ್ಲಿರುತ್ತಾರೆ. ಅಲ್ಲದೆ ನಿಮ್ಮ ಏಕೈಕ ಪುತ್ರಿ ಶ್ರೀಮತಿ ಲೀಲಾವತಿ ಮಂಗಳೂರಿನ ಪಚ್ಚನಾಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಮಾತೃ ಋಣಕ್ಕೂ ಮೇಲೂ ದೇಶದ ಋಣ ಎಂಬ ಭಾವನೆಯೊಂದಿಗೆ ಪುತ್ರ ವಾತ್ಸಲ್ಯವನ್ನ ಬದಿಗೊತ್ತಿ ತಮ್ಮ ಮಕ್ಕಳನ್ನ ದೇಶ ಸೇವೆಗೆ ಮುಡಿಪಿಟ್ಟ ಮಹಾತಾಯಿಗೆ ತಮ್ಮ ತ್ಯಾಗಕ್ಕೆ ಶ್ರೀ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ ಮಜ್ಜಾರಡ್ಕ ವತಿಯಿಂದ ಈ 6ನೇ ವರ್ಷದ ಕೆಸರಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಕೊಡಮಾಡುವ ಸನ್ಮಾನ. ಅದೇ ರೀತಿ ನಮ್ಮೊಂದಿಗಿರುವವರು ಸುಳ್ಯ ತಾಲೂಕು ಆಲೆಟ್ಟಿ ಗ್ರಾಮದ ಬಾರ್ಪನೆ ಸರೋಜಿನಿ ಬಾಲಕೃಷ್ಣ ದಂಪತಿಗಳ ಪುತ್ರರಾದ ವಿಜೆ ವಿಖ್ಯಾತ್. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು. ಒಳ್ಳೆಯ ಮನಸ್ಸು, ದೃಢವಾದ ನಂಬಿಕೆ, ನಿರಂತರ ಪರಿಶ್ರಮದಿಂದ ಗುರಿ ಮುಟ್ಟಬಹುದು. ತಮ್ಮ ಒಳ್ಳೆಯ ಉದ್ದೇಶದೊಂದಿಗೆ ಕೆಲವು ವ್ಯಕ್ತಿಗಳು ಸಾಧಕರಾಗುತ್ತಾರೆ, ಮಾರ್ಗದರ್ಶಕರಾಗುತ್ತಾರೆ, ಮಾದರಿಯಾಗುತ್ತಾರೆ. ಇಂತಹವರ ಪಾಲಿಗೆ ಸೇರಿದವರಲ್ಲಿ ಶ್ರೀ ವಿಜೆ ವಿಖ್ಯಾತ್ ಒಬ್ಬರು. ತಮ್ಮ ಬಹುಮುಖ ಪ್ರತಿಭೆಗಳಿಂದ ಮಾತಿನ ಮುಖಾಂತರ ಜನಮನ ಗೆದ್ದು ಹೆಸರಿಗೆ ತಕ್ಕಂತೆ ವಿಖ್ಯಾತಿಯಾಗುವುದರೊಂದಿಗೆ ತಮ್ಮ ಒಳ್ಳೆಯ ಮನಸ್ಸಿನ ಮೂಲಕ ಅದೆಷ್ಟೋ ಬಡ ಕುಟುಂಬಗಳಿಗೆ ನೆರವಾಗಿದ್ದೀರಿ. ತಮ್ಮ ಶಾಲಾ ಕಾಲೇಜು ವಿದ್ಯಾಭ್ಯಾಸವನ್ನ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ದು ಡಿಪ್ಲೊಮೋವನ್ನ ಕೆವಿಜಿ ಪಾಲಿಟೆಕ್ನಿಕ್ ಸುಳ್ಯದಲ್ಲಿ ಮುಗಿಸಿ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಳೆದ 8 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಅದರ ಜೊತೆಗೆ ಟಿವಿ ಮಾಧ್ಯಮದಲ್ಲೂ ಕಹಳೆ ನ್ಯೂಸ್ನ ಮುಖಾಂತರ ನಿರೂಪಕರಾಗಿ ಕಾರ್ಯನಿರ್ವಹಿಸಿ ಅಲ್ಲದೆ ಅದೆಷ್ಟೋ ಕಾರ್ಯಕ್ರಮಗಳ ನಿರೂಪಕರಾಗಿ, ಕ್ರೀಡಾ ಸ್ಪರ್ಧೆಗಳ ನಿರೂಪಕರಾಗಿ ಕಳೆದ 12 ವರ್ಷಗಳಿಂದ ತಮ್ಮ ಮಾತಿನ ಮುಖಾಂತರ ಜನಮನ ಗೆದ್ದಿರುವಿರಿ. ಅಲ್ಲದೆ ಕಳೆದ 2 ವರ್ಷಗಳಿಂದ ವಿಜೆ ವಿಖ್ಯಾತ್ ಎಂಬ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಡಿಜಿಟಲ್ ಮಾಧ್ಯಮದ ಮುಖಾಂತರ 2 ವರ್ಷಗಳಲ್ಲಿ ಸುಮಾರು 70,000ದಷ್ಟು ಸಬ್ಸ್ಕ್ರೈಬರ್ಗಳನ್ನು ಸಂಪಾದಿಸಿರುವುದು ತಮ್ಮ ಕಲಾ ಸಾಧನೆಯ ಮುಡಿಗೇರಿದ ಗರಿ. ಇಂತಹ ಡಿಜಿಟಲ್ ಮಾಧ್ಯಮ ಕೇವಲ ಮನರಂಜನೆಗೆ ಮುಡಿಪಾಗಿಡದೆ ಅದರಿಂದ ಬಂದಂತಹ ಲಾಭಗಳನ್ನು ಅಶಕ್ತರಿಗೆ, ಬಡವರಿಗೆ ನೆರವಾಗುವ ಮೂಲಕ ತಮ್ಮ ತಂಡ ಸುಮಾರು ರೂಪಾಯಿ 26 ಲಕ್ಷಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ನೀಡಿದ್ದು ಅದರೊಟ್ಟಿಗೆ ವಾಸಿಸಲು ಮನೆಯಿಲ್ಲದ 2 ಕುಟುಂಬಗಳಿಗೆ ಮನೆ ಮರು ನಿರ್ಮಾಣ ಮಾಡಿಕೊಟ್ಟು ಮಾನವೀಯತೆಯನ್ನ ಮೆರೆದಿದ್ದೀರಿ. ನಿಮ್ಮ ಬಹುಮುಖ ಪ್ರತಿಭೆಯ ಮೂಲಕ ಇನ್ನೂ ಸಾಧನೆ ಉತ್ತುಂಗಕ್ಕೆ ಏರಲಿ, ಅಶಕ್ತರಿಗೆ ನೆರವಿನ ಹಸ್ತ ನೀಡುವಂತಾಗಲಿ ಎಂಬ ಆಶಯದೊಂದಿಗೆ ಶ್ರೀ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ ಮಜ್ಜಾರಡ್ಕ ವತಿಯಿಂದ ಕೊಡಮಾಡುವ ಸಮ್ಮಾನ.
ಧನ್ಯವಾದಗಳು. ವೇದಿಕೆ ಮೇಲಿರುವಂತಹ ನಮ್ಮೆಲ್ಲ ಗಣ್ಯರು ಕೂಡ ಇಬ್ಬರು ಸಾಧಕರಿಗೂ ಈ ಸನ್ಮಾನವನ್ನ ಮಡಿಲಿಗೆ ಅರ್ಪಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಬಂಧಲೆ ನಮ್ಮ ತುವಂದುಲ್ಲ ಅಪ್ಪೆ ಮೋಕೆ ಏತ್ ಜೋಕಿದ ಪನ್ಪಿನವು ನಮಕ್ ಮಾತ್ರ ಇಲ್ಲ ಗೊತ್ತುಂಡು ಅಂಡ ಆ ಮೂಕಿನ ವರೆಗದಿದು ನಮನ ದೇಶ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಪನ್ಪಿನ ಪಾತ್ರದ ಲೆಕ್ಕ ಈ ಭೂಮಿ ಅಪ್ಪಿನ ಮಿತ್ತಿ ಇಪ್ಪಿನಂಚಿನ ಮೋಕೆ ಈ ದೇಶದ ಮಿತ್ತು ಉಪ್ಪುನಂಚಿನ ಮೋಕೆಗೆ ಸಲಾದು ಮೂಜಿ ಜೋಕ್ಲೆನ್ ಸೇನೆಗೆ ಸೇರ್ಪಾದ ಆರು ಒಂಜಿ ಪುರ್ಲ ಜೀವನ ನಡಪ ಒಂದುಲೇರು ಆ ಖುಷಿತ ಜೀವನನ ಕಣ್ಣ ಜಿಂಜ ಒಂದುಲೇರು ದೇಶ ಸೇವೆಗೆ ಸಲಾದು ನಮಕ್ ಮಾತರೆಗ್ಲ ಜೀವನನ ಅರ್ಪಣೆ ಮಲ್ದಿನಂಚಿನ ಪ್ರತಿ ಒರ್ಯಗ್ಲ ಈ ಒಂಜಿ ಸನ್ಮಾನ ಮಾದರಿ ಆದುಂಡು ಪನ್ಪಿನಂಚಿನ ಪಾತ್ರನ ಪನೊಂದು ಐತೊಟ್ಟುಗು ನಮ್ಮ ಕೇಂಡ ಮೇರ್ನ ವಿಚಾರ ಪಾತಿರ ಗುಂತಿಂಡ ಪಾತಿರದ ಬಿಡ್ಸೆ ಯೂಟ್ಯೂಬ್ ಚಾನಲ್ಗು ಬತ್ತಂಡ ಒಂಜಾತ ಸಕಾಯನ ಕೊರ್ಪಿನಂಚಿನ ಮಮಲ್ಲ ಬೀರೆರು ಮೇರು ಅಂದು ವಿಜಯ್ ವಿಖ್ಯಾತ ಈ ಮಲ್ಲ ಸಾಧಕರಿಗೂ ನಮ್ಮ ಚಾವಡಿದ ಮಿತ್ತು ಮಾತಿರ್ನ ಒಟ್ಟು ಸೇರಿಕೆಡು ನಮ್ಮ ಸಂದಾಯ ಮಲ್ತೊಂದುಲ್ಲ ಶ್ರೀ ವಿಷ್ಣು ಯುವ ಶಕ್ತಿ ಬಳಗ ರಿಜಿಸ್ಟರ್ಡ್ ಮಜ್ಜಾರಡ್ಕದ ಆಜಿನಿ ವರ್ಷದ ಕೆಸರಡೊಂಚಿ ದಿನತ್ತ ಈ ಲೇಸಿಡು ಮಾನಾದಿಗೆದ ಮಟ್ಟೆಲ್ ಜಿಂಜಾವೊಂದುಲ್ಲ ನಿಕ್ಲೆಗ್ ದೇವರೇ ಬೆರಿಬಲತ ನಿರೆಲ್ ಉಪ್ಪಡು ಪನ್ಪಿನಂಚಿನ ಅಂಗಲಾಪದ ಒಟ್ಟುಗೂ ತಮ್ಮ ಜೀವನ ಹೀಗೆ ನಿರಂತರವಾಗಿ ಖುಷಿಯಿಂದ ಸಮೃದ್ಧತೆಯಿಂದ ಕೂಡಿರ್ಲಿ ಅನ್ನುವಂತಹ ಆಶಯವನ್ನ ಭಗವಂತನಲ್ಲಿ ಹಾಗೂ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರಲ್ಲಿ ಕೂಡ ವಿನಂತಿಸಿಕೊಳ್ತಾ ಇದ್ದೇವೆ. ವಿಜಯ್ ವಿಖ್ಯಾತ್ ಪಾತೆರ್ನೆಟ್ಟು ಮಸ್ತ್ ಹುಷಾರುಲ್ಲೆರು ಅಂಚಾದು ನನ್ನ ದುಂಬಗಾದ ಚಾವಡಿನ ಅರಗ್ಯಾನು ಕೊರೊಂದಿಲ್ಲ ಆರ್ನ ಒಂಜಿ ಅಭಿಪ್ರಾಯನ ವ್ಯಕ್ತ ಮಲ್ಪರಗ ಚಾವಡಿದ ಮಿತ್ತಲೆತ್ತೊಂದಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಶ್ರೀ ವಿಷ್ಣು ಯುವ ಶಕ್ತಿ ಬಳಗ ರಿಜಿಸ್ಟರ್ಡ್ ಮಜಾರಡ್ಕ 6ನೇ ವರ್ಷದ ಕೆಸರಡೊಂಚಿ ದಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಂದಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಈ ಊರಿನಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಬಂಧುಗಳ ಸಮ್ಮುಖದಲ್ಲಿ ಹಾಗೆಯೇ ಅತ್ಯಂತ ಯಶಸ್ವಿಯಾಗಿ 6 ವರ್ಷಗಳ ಕಾಲ ಸಂಘಟನೆಯನ್ನ ನಡೆಸಿಕೊಂಡಿರ್ತಕ್ಕಂತಹ ಯುವಶಕ್ತಿ ಬಳಗ ಮಜ್ಜರಡಕದ ಎಲ್ಲ ಸದಸ್ಯರನ್ನ ಮತ್ತೊಮ್ಮೆ ನೆನೆಸಿಕೊಳ್ತಾ ಈ ವೇದಿಕೆಯಲ್ಲಿ ಇವತ್ತು ಸನ್ಮಾನವನ್ನ ಸ್ವೀಕಾರ ಮಾಡಿರ್ತಕ್ಕಂತಹ ಮಹಾತಾಯಿ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಸನ್ಮಾನವನ್ನ ಕೊಟ್ಟಿರೋದಕ್ಕೆ ಬೇಕಾಗಿ ನಮ್ಮ ವಿಷ್ಣು ಯುವಶಕ್ತಿ ಬಳಗ ಮಜ್ಜರಡಕದ ಎಲ್ಲ ಸದಸ್ಯರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ನಾನು ವೈಯಕ್ತಿಕವಾಗಿ. ಯಾಕಂತ ಹೇಳಿದ್ರೆ ಅಂತಹ ದೊಡ್ಡ ದೊಡ್ಡ ಸಾಧಕರ ಮುಂದೆ ನಮ್ಮದೆಲ್ಲ ಸಾಧನೆಯೇ ಅಲ್ಲ. ಆದ್ರೂ ಕೂಡ ಒಂದು ರಾಜೇಶ್ ಅಣ್ಣ ಒಂದಿನ ಅವರು ನಮ್ಮ ಆತ್ಮೀಯರು ಒಂದಿನ ಕಾಲ್ ಮಾಡಿ ಒಂದಿನ ಕಾರ್ಯಕ್ರಮ ಇದೆ, ನಿಮಗೆ ಒಂದು ಗೌರವಿಸುವಂತ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ನಿಜವಾಗ್ಲೂ ಈ ಊರಿನಲ್ಲಿ ಇರ್ತಕ್ಕಂತಹ ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತಕ್ಕಂತಹ ಸಾಧಕರ ನಡುವೆ ನಮಗೆ ಈ ಒಂದು ಗೌರವವನ್ನು ಸ್ವೀಕಾರ ಮಾಡೋದಕ್ಕೂ ಕೂಡ ಅವತ್ತು ನಾವು ಬೇಡ ಅಂತಲೇ ಹೇಳಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಾಧನೆಯರ ಮುಂದೆ ನಮ್ಮದೆಲ್ಲ ಸಾಧನೆಗಳಲ್ಲ. ಇಲ್ಲಿ ಬೇರೆ ಸಾಧಕರು ಸಾಕಷ್ಟು ಮಂದಿದ್ದಾರೆ, ಆದ್ರೂ ಕೂಡ ಅವರು ಕೊಟ್ಟಿರ್ತಕ್ಕಂತಹ ಈ ಒಂದು ದೊಡ್ಡ ಗೌರವವನ್ನು ಸ್ವೀಕಾರ ಮಾಡೋದಕ್ಕೆ ನನಗೆ ಮಾತ್ರ ಅಲ್ಲ, ನಮ್ಮ ತಂಡದ ಹಿಂದೆ ಕೆಲಸವನ್ನ ಮಾಡಿರ್ತಕ್ಕಂತಹ ನಮ್ಮ ತಂಡದ ಸದಸ್ಯರು ಇಲ್ಲೇ ಇದ್ದಾರೆ. 2 ಜನ ಇದ್ದಾರೆ, ಚಂದು ಆಗಿರ್ಬೋದು, ಕಿಶೋರ್ ಆಗಿರ್ಬೋದು. ಹಾಗೆ ನಮ್ಮದೊಂದು ಸಣ್ಣ ಒಂದು 5 ಜನರ ತಂಡ. ಈ 5 ಜನರ ತಂಡದಲ್ಲಿ ಕೇವಲ ಈ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳನ್ನ ಮಾಡಿಕೊಂಡು ಏನೋ ಒಂದು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಈ ರೀತಿ ಇರುವ ಬದಲಿಗೆ ಈ ಸಮಾಜದಲ್ಲಿ ಸಾಕಷ್ಟು ಮಂದಿ ಇನ್ನೂ ಕೂಡ ಒಂದು ದಿನದಲ್ಲಿ ಒಂದು ಹೊತ್ತಿನ ಊಟವನ್ನ ಕೂಡ ಸರಿಯಾಗಿ ಖುಷಿಯಿಂದ ಮಾಡದಿರ್ತಕ್ಕಂಥ ಅದೆಷ್ಟೋ ಕುಟುಂಬಗಳಿದೆ. ಮಳೆ ಬಂದಾಗ ನಿದ್ದೆ ಮಾಡೋದಕ್ಕೂ ಕೂಡ ಮನೆಯ ಹಂಚುಗಳು ಸರಿ ಇಲ್ಲದಂತಹ ಅದೆಷ್ಟೋ ಕುಟುಂಬಗಳಿದೆ. ನಾವು ನೋಡ್ತಕ್ಕಂತಹದ್ದು ಎದುರಿಗಿರ್ತಕ್ಕಂತಹದ್ದನ್ನ ಮಾತ್ರ. ಆದರೆ ಸ್ವಲ್ಪ ನಾವು ಈ ಸಮಾಜದ ಒಳಭಾಗಕ್ಕೆ ನುಗ್ಗಿ ನೋಡಿದಾಗ ಅದೆಷ್ಟೋ ಮಂದಿ ಅಶಕ್ತರು ಇನ್ನೂ ಕೂಡ ಇದ್ದಾರೆ. ಅದನ್ನ ನಮ್ಮ ಒಂದು ಮೀಡಿಯಾದ ಮೂಲಕ ತೋರಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿ ಇಲ್ಲಿ ನಾವು ಆಗಿರ್ಬೋದು ಅಥವಾ ನಮ್ಮ ತಂಡ ಆಗಿರ್ಬೋದು, ಒಂದು ಕಡೆಗೆ ಕೊಡುಗೆ ದಾನಿಗಳು, ಮತ್ತೊಂದು ಕಡೆಗೆ ಅದನ್ನು ಪಡ್ಕೊಳ್ತಕ್ಕಂತಹ ಫಲಾನುಭವಿಗಳು, ನಾವು ಅದರ ಮಿಡ್ಲಲ್ಲಿ ನಿಂತಿರ್ತಕ್ಕಂತಹ ಕೆಲವು ಕಂಬಗಳು ಮಾತ್ರ. ಎಲ್ಲನೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಸಮಾಜ. ಆ ಕೊಡುವಂತಹ ಸಮಾಜಕ್ಕೆ ಯಾರಿಗೆ ಕೊಡಬೇಕು ಅನ್ನೋದರ ಬಗ್ಗೆ ನಾವು ಒಂದು ವಿಚಾರವನ್ನ ನಮ್ಮ ಮೀಡಿಯಾದ ಮೂಲಕ ನಾವು ಹಾಕಿ, ನೀವು ಕೊಟ್ಟಿರ್ತಕ್ಕಂತಹ ಹಣವನ್ನ
ಸಮಾಜದಲ್ಲಿರ್ತಕ್ಕಂಥ ಅಶಕ್ತರಿಗೆ ಕೊಡ್ತಕ್ಕಂಥ ವಿಚಾರವನ್ನು ನಾವು ಮಾಡಿದ್ವಿ. ಆ ಕಾರಣದಿಂದ ಈ ಸನ್ಮಾನ ಅಂತ ಹೇಳ್ತಕ್ಕಂತಹದ್ದು ಇವತ್ತು ಯಾವ ವಿಚಾರಕ್ಕಾಗಿ ನನಗೆ ಕೊಟ್ಟಿದ್ದೀರಿ ಅದು ನನಗೆ ಸೇರ್ತಕ್ಕಂತಹದ್ದಲ್ಲ. ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಯಾವುದೆಲ್ಲ ಅಶಕ್ತ ಕುಟುಂಬಗಳಿಗೆ ಬೇಕಾಗಿರ್ತಕ್ಕಂತಹ ಆ ಒಂದು ಧನ ಸಹಾಯವನ್ನ ಈ ಸಮಾಜದಲ್ಲಿರ್ತಕ್ಕಂಥ ಬಂಧುಗಳು ನೀವೆಲ್ಲ ಮಾಡಿದ್ದೀರಾ, ಅದು ನಿಮಗೆಲ್ಲರಿಗೆ ಸೇರಬೇಕಾಗಿರ್ತಕ್ಕಂಥ ಸನ್ಮಾನ. ಇದರಲ್ಲಿ ನಾವು ಮಿಡಲಲ್ಲಿ ನಿಂತಿರ್ತಕ್ಕಂತಹ ಕಂಬಗಳು ಮಾತ್ರ, ಅಂದ್ರೆ ಒಂದು ಸೇತುವೆಗೆ ನಿಂತಿರ್ತಕ್ಕಂತಹ ಸಣ್ಣ ಪಿಲ್ಲರ್ಗಳಾಗಿ ಮಾತ್ರ ಕೆಲಸವನ್ನ ಮಾಡಿದ್ದೇವೆ. ಎಲ್ಲನೂ ಕೂಡ ಸಮಾಜದಲ್ಲಿ ಕೊಡ್ತಕ್ಕಂತಹ ಕೈಯಿಂದ ಮತ್ತೊಂದು ಅಶಕ್ತ ಕುಟುಂಬಗಳಿಗೆ ಕೊಡ್ತಕ್ಕಂಥ ಕೆಲಸಗಳಾಗಿದೆ. ಆದರೂ ಇಂತಹ ಸಾಮಾಜಿಕವಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಸಂಘಟನೆಯೇ ಮಜ್ಜರಡಿಕದ ಈ ಒಂದು ಸಂಘಟನೆ. ಹಾಗೆ ಸಮಾಜದ ಅಶಕ್ತ ಬಂಧುಗಳಿಗೆ ಕೊಡ್ತಕ್ಕಂತಹ ಕೈಗಳಿಗೆ ಇವತ್ತು ಗೌರವವನ್ನು ಕೊಡಬೇಕು ಅನ್ನುವಂಥ ಮನಸ್ಸು ಅವರಿಗೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಅವರಲ್ಲೂ ಕೂಡ ಆ ರೀತಿಯ ಕೊಡ್ತಕ್ಕಂತಹ ದೊಡ್ಡ ಗುಣ ಇದೆ. ಅವರು ಕೂಡ ಕೊಡುಗೆ ದಾನಿಗಳು. ಅದಕ್ಕೆ ಬೇಕಾಗಿ ಸಮಾಜದ ಕಷ್ಟದ ವ್ಯಕ್ತಿಗಳ ಜೊತೆಗೆ ನಿಲ್ತಕ್ಕಂಥ ಸಂಘಟನೆಯಾಗಿ ಇವತ್ತು ಮಜ್ಜರಡಿಕೆ ಬಂದಿದೆ. ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಸಾಕಷ್ಟು ಮಂದಿ ಅತಿಥಿಗಳಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು, ತಮಗೆಲ್ಲರಿಗೂ ಗೊತ್ತೇ ಇದೆ. ಅವರ ವೈಯಕ್ತಿಕವಾಗಿರ್ತಕ್ಕಂತಹ ವಿಚಾರವನ್ನು ನಾನು ಹೇಳಬೇಕಾಗಿರುವಂಥ ಅನಿವಾರ್ಯತೆಗಳಿಲ್ಲ. ಇನ್ನು ಮುಂದೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಇದೆ. ನಾನು ಕೊನೆಯದಾಗಿ ಒಂದೇ ಮಾತನ್ನು ಹೇಳೋದು, ಇವತ್ತು ದೊಡ್ಡ ಒಂದು ಗೌರವವನ್ನ ನಮಗೆ ಹಾಗೂ ನಮ್ಮ ತಂಡಕ್ಕೆ ಈ ಮಜ್ಜರಡಿಕದ ಸಂಪೂರ್ಣವಾಗಿರುವಂತಹ ಸದಸ್ಯರು ಸೇರಿಕೊಂಡು ಇವತ್ತು ಕೊಟ್ಟಿದ್ದೀರಿ. ನಿಮಗೆ ಸದಾಕಾಲ ನಾವು ನಂಬತಕ್ಕಂತಹ ದೇವರುಗಳು ಹಾಗೇನೆ ಎಲ್ಲ ದೈವಿಕ ಶಕ್ತಿಗಳು ಇಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಹುಡುಗರಿಗೆ ಸದಾಕಾಲ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಡ್ಲಿ. ನಿಮ್ಮ ಮನೆಯವರಿಗೂ ಕೂಡ ಒಂದು ಒಳ್ಳೆಯ ಶಕ್ತಿಯನ್ನ ಯಾವತ್ತೂ ಕೂಡ ಕೊಡ್ಲಿ. ನಾವು ಯಾವತ್ತು ಆರೋಗ್ಯದಿಂದ, ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಜೀವನವನ್ನ ಮಾಡಿದ್ರೆ ಈ ಸಮಾಜದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಿಸೋದಕ್ಕೆ ಅಥವಾ ಮಾಡುವುದಕ್ಕೆ ಸಾಧ್ಯ. ಅದೆಲ್ಲವೂ ಕೂಡ ಈ ಒಂದು ಸಂಘಟನೆಯ ಹುಡುಗರಿಗೆ ಸಿಗ್ಲಿ ಅಂತ ನಾನು ಹೇಳಿಕೊಳ್ತಾ, ನಿರಂತರವಾಗಿ ಕೇಸರಿಯ ಜೊತೆಗೆ ಪಯಣವನ್ನ ಇರಿಸಿಕೊಂಡಿರುವಂತಹ ಸಂಘಟನೆಯೇ ಇದು ಮಜ್ಜರಡಿಕ. ಹಾಗಾಗಿ ಕೇಸರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಅರುಣಣ್ಣನ್ನು ಕೂಡ ಇವತ್ತು ಕರೆದು ಅವರ ಮೂಲಕವಾಗಿ ಒಂದಷ್ಟು ಶಕ್ತಿ ನಮಗೆ ಬರಬೇಕು ಅನ್ನೋದನ್ನ ಅವರನ್ನು ವೇದಿಕೆಯಲ್ಲಿ ಕುಳ್ಳಿರಿಸಿ ಇವತ್ತು ಅವ್ರ ಜೊತೆ ಮಾತಾಡಿಸಿ ಅವರೊಂದು ಶಕ್ತಿಯನ್ನು ನಮಗೆಲ್ಲರಿಗೂ ಕೂಡ ಸಿಗುವಂತೆ ಮಾಡಿದ್ದೀರಿ. ಹಾಗೇನೆ ಅರುಣಣ್ಣ ನಮ್ಮ ಜೊತೆಗೆ ಇದ್ದಾರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ದೇನೆ ಅಂತ ಹೇಳುವಂತ ಮಾತನ್ನ ಹೇಳಿದ್ರಿ. ಮುಂದಿನ ದಿನಗಳಲ್ಲೂ ಕೂಡ ಅರುಣಣ್ಣನಿಗೆ ನಾವು ಎಲ್ಲಿ ಸಪೋರ್ಟ್ ಅನ್ನ ಕೊಡಬೇಕು ಅಲ್ಲಿ ನಾವೆಲ್ಲರೂ ನಿಂತು ಕೊಡೋಣ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾವು ಸಪೋರ್ಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಕೈ ಚಪ್ಪಾಳೆ ಒಂದ್ಸಲ ಜೋರಾಗಿ ಇರ್ಲಿ ಅಂತ ನಾನು ಕೇಳಿಕೊಳ್ಳೋದು. ಹಾಗೇನೆ ಸಣ್ಣ ಒಂದು ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಇಡೀ ಪುತ್ತೂರು ಹತ್ತೂರು ನೋಡುವಂತೆ ಮಾಡಿರ್ತಕ್ಕಂತಹ ಒಂದೇ ಒಂದು ದೊಡ್ಡ ಅತಿ ದೊಡ್ಡ ಇವೆಂಟ್ ಪಿಲಿಗೊಬ್ಬು ಅಂತ. ಪಿಲಿಗೊಬ್ಬಿನ ಮೂಲಕವೇ ಈ ನಮ್ಮ ನಾಡಿನ ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡುವಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಸಹಜಣ್ಣನೇ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಅವಕಾಶಗಳು ಅರಸಿ ಬರಬೇಕು. ಯಾಕಂದ್ರೆ ಒಬ್ಬ ಮುಂದಾಳತ್ವವನ್ನ ವಹಿಸಿಕೊಂಡು ಸುಮಾರು 200ಕ್ಕಿಂತಲೂ ಅಧಿಕವಾಗಿರುವಂತಹ ಹುಡುಗರನ್ನ ವಿಜಯ ಸಾಮ್ರಾಟ್ ಸಂಸ್ಥೆಯ ಮೂಲಕವಾಗಿ ಸೇರಿಸಿಕೊಂಡು ಒಂದೇ ಒಂದು ಲೋಪಗಳು ಬರದಂತೆ ಪುತ್ತೂರಿನ ಇತಿಹಾಸದಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮವನ್ನ ಮಾಡಬೇಕಿದ್ರೆ ಅದು ಮಹಲಿಂಗೇಶ್ವರನ ಶಕ್ತಿ ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ, ನಿಮಗೂ ಆ ದೇವರ ಆಶೀರ್ವಾದ ಜೊತೆಗೆ ನಿಮ್ಮಿಂದಲೂ ಈ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಆಗ್ಲಿ. ಹಾಗೆಯೇ ವೇದಿಕೆಯಲ್ಲಿ ನನಗೆ ಆಗ್ಲೇ ಅವರು ಮಾತಾಡಿದಾಗ ಹೇಳಿದ್ರು, ನಮ್ಮ ಶನ್ಮಿತ್ ಅವರು ನಮ್ಮ ಮನ್ವಿತ್ ಅವರ ಅಮ್ಮ ಅಂತ. ಆಕ್ಚುಲಿ ಅವರು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆಗಳನ್ನ ಸರ್ವೆ ಆಗಿರ್ಬೋದು, ದೇವಸ್ಥಾನಗಳಲ್ಲಿ ಆಗಿರ್ಬೋದು, ಈ ಊರಿನಲ್ಲಿ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ತನ್ನನ್ನು ತಾನು ನಿರಂತರವಾಗಿ ತೊಡಗಿಸಿಕೊಂಡಿರ್ತಕ್ಕಂತಹದ್ದು. ಕೊಡುಗೈ ದಾನಿ ತಾಯಿ ಆಗಿರುವ ಕಾರಣದಿಂದ ಕೊಡುಗೈ ಮಗ ಇವತ್ತು ಸಮಾಜದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಆಶೀರ್ವಾದ ಸಿಗ್ಲಿ. ಹಾಗೇನೆ ಸುಧಣ್ಣ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿಕೊಳ್ತಾ, ಬಂದಿರುವಂತಹ ತಾಯಂದಿರಿಗೆ, ಮಕ್ಕಳಿಗೆ, ಈ ಒಂದು ಪರಿಸರದ ಎಲ್ಲ ಬಂಧುಗಳಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಸ್ವಲ್ಪ ಜಾಸ್ತಿ ಮಾತಾಡಿದೆ ಅಂತ ಅನಿಸುತ್ತೆ, ಆದ್ರೂ ಕೂಡ ಮತ್ತೊಮ್ಮೆ ಅವಕಾಶವನ್ನ ಕೊಟ್ಟಿರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಈ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಬೆಳಗಲಿ ಅಂತ ಹೇಳಿಕೊಳ್ತಾ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಬಹುಶಃ ಜಾಸ್ತಿ ಮಾತನಾಡಿದ್ರು ಅಂತ ಹೇಳಲಿಕ್ಕಾಗಲ್ಲ, ನಿರೂಪಕರಿಗೆ ಮಾತೇ ಬಂಡವಾಳವಂತೆ. ಹಾಗಾಗಿ ಅವರು ಮಾತನಾಡಿದ್ದಾರೆ. ಧನ್ಯವಾದಗಳು, ತಮಗೂ ಕೂಡ ಶುಭವಾಗಲಿ ಅನ್ನುವಂತಹ ಮಾತಿನ ಮೂಲಕ ಇದೀಗ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಮತ್ತೋರ್ವ ಗಣ್ಯರು, ಅದಕ್ಕೂ ಮೊದಲು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರುವಂತಹ ನೂತನ ಮಟ್ಟಾರ್ ಇವರು ಬಂದಿದ್ದಾರೆ. ತಾವು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನೂತನ ಪ್ರವೀಣ್ ಮಟ್ಟಾರ್ ನಮ್ಮ ಈ ದಿನದ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳು. ತಮ್ಮನ್ನ ಕಾರ್ಯಕ್ರಮಕ್ಕೆ ಗೌರವ ಪೂರ್ವಕವಾಗಿ ಸ್ವಾಗತಿಸ್ತಾ ತಾವು ವೇದಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವರಿಗೆ ಭರತ್ ಓಲ್ತಾಜೆ ಇವರು ವೇದಿಕೆ ಮೇಲೆ ಬಂದು ವೀಳ್ಯದೆಲೆ ಮತ್ತು ಶಾಲನ್ನ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಹಾಗೆ ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಕುಣಿತ ಭಜನಾ ತಂಡಗಳು ಪಾಲ್ಗೊಂಡಿದ್ವು. ಆ ತಂಡಗಳನ್ನ ಗುರುತಿಸುವಂತಹ ಸಭೆ ಹೊತ್ತಿದ್ದು ವನಶಾಸ್ತಾರ ಚಿಣ್ಣರ ಕುಣಿತ ಭಜನಾ ತಂಡ ಆಲಂತಡ್ಕ ಬಡಗನ್ನೂರು. ಈ ತಂಡದ ಮುಖ್ಯಸ್ಥರು ವೇದಿಕೆ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀ ವಿದ್ಯಾನಿಧಿ ಸರಸ್ವತಿ ಭಜನಾ ತಂಡ ಕೈಕಾರ ಪುತ್ತೂರು, ಶ್ರೀರಾಮ ಕುಣಿತ ಭಜನಾ ತಂಡ ಕೆಯ್ಯೂರು, ಶ್ರೀ ಅಯ್ಯಪ್ಪ ಭಜನಾ ಮಂಡಳಿ ದರ್ಬೆತ್ತಡ್ಕ ಮೋಹನ್ ಇವ್ರು ತಾವು ವೇದಿಕೆ ಮೇಲೆ ಬಂದು ನಮ್ಮ ಪುಟ್ಟದಾದ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕುಣಿತ ಭಜನಾ ತಂಡದ ಮುಖ್ಯಸ್ಥರು ಆದಷ್ಟು ಬೇಗ ವೇದಿಕೆ ಮೇಲೆ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನಿ ನಮ್ಮ ಇಂಚಿ ಕಾರ್ ದೀನಗನೆ ಕುಣಿತ ಭಜನ ಕೂಟಲು ಒಟ್ಟು ಸೇರ್ದಿತ್ತಂಡು ಆ ಜೋಕ್ಲೆ ನಲಿಕೆನ ತೂವರಗ ರಡ್ಡು ಕಣ್ಣು ಯಾವೊಂದು ಇಜ್ಜಾಂಡ್ ಅಂಚಿನ ಒಂಚಿ ಪುರ್ಲದ ಕುಣಿತ ಭಜನೆಗೂ ಪಜ್ಜೆ ಪಾಡಿನಂಚಿನ ಜೋಕ್ಲೆ ಕೂಟದ ಗುರ್ಕಾರ್ಯರನ್ನ ಚಾವಡಿದ ಮಿತ್ತಲೆತ್ತು ಕೊಂಡಾಡಿನಂಚಿನ ಪೊರ್ಲ ಪೊರ್ತು ಒಂದು ಚಾವಡಿದ ಮಿತ್ತ ಈ ಕೂಟಲೆ ಗುರ್ಕಾರ್ಯರು ಬತ್ತದು ನೆಂಪುದ ಕಾಣಿಕೆನ ಮನಾದಿಗೆದ ರೂಪುಡು ಸ್ವೀಕಾರ ಮಲ್ಪುಡು ಪಂದು ಭಿನ್ನಯ ಮಲ್ತಂದುಲ್ಲ. ವನಶಾಸ್ತಾರ ಚಿಣ್ಣರ ಕುಣಿತ ಭಜನಾ ತಂಡ ಆಲಂತಡ್ಕ ಬಡಗನ್ನೂರು, ಶ್ರೀ ವಿದ್ಯಾನಿಧಿ ಸರಸ್ವತಿ ಭಜನಾ ತಂಡ ಕೈಕಾರ ಪುತ್ತೂರು, ಶ್ರೀರಾಮ ಕುಣಿತ ಭಜನಾ ತಂಡ ಕೆಯ್ಯೂರು, ಶ್ರೀ ಅಯ್ಯಪ್ಪ ಭಜನಾ ಮಂಡಳಿ ದರ್ಬೆತ್ತಡ್ಕ ಸರ್ ಚಾವಡಿದ ಮಿತ್ತು ಬರುಡು ಪಂದ್ ಎರಡಕ್ಕೆ ಏನೊಂದಿಲ್ಲ ಮಾತಿರ್ಲ ಒಟ್ಟುಗು ಬತ್ತದ ದೆತನೋಡು ಪಂದ್ ನಿಕಂಡ ಭಿನ್ನಯ ಮಲ್ತೊಂದುಲ್ಲ. ನಮ್ಮ ಮುಲ್ಪ ಒಂದು ಪೊರಡ್ ಪೊರ್ಲದ ಗೊಂಬೆಲು ಒಂಜಿ ಸಹಾಯ ಹಸ್ತದ ಬಾಕ್ಸನ್ ಪತ್ತೊಂದು ಅಂಚಿ ಇಂಚಿ ಪೋಂದುಲ್ಲೆರ್ ಒಂದು ಕೂಟದ ಒರಿ ಸದಸ್ಯರೆಗ್ ಅರ್ನ ಇಲ್ಲು ಕಟ್ಟೆರಗ್ ಸಲಾದ ಮಲ್ಪೊಡಿಪ್ಪುನಂಚಿನ ಸಕಾಯದ ಒಂಚಿ ರೂಪ ಬತ್ತು ಸೇರ್ದಿನಂಚಿನ ಮಾತಿರ್ಲ ನಿಖಿಲ್ ನೇರ್ದ ಆಪಿನಾತ್ ತನುವನ ಧನ ಸಕಾರ್ನ ಕೊರಡು ಬಂದ ನಿಖಿಲ್ಡ ಭಿನ್ನಯ ಮಲ್ತೊಂದುಲ್ಲ. ನಮ್ಮೊಟ್ಟಿಗೂ ಮೋಹನ್ ಅಣ್ಣೆಲ ಉಲ್ಲೆರ್ ಅರೆನ ಚಾವಡಿದಂಚಿ ಕೊನಬರೊಂದಿಪ್ಪು ನಂಚಿನ ಮಾತಾ ಕೂಟದ ಸರ್ವ ಸದಸ್ಯರ್ಲ ನಮ್ಮೊಟ್ಟಿಗುಲ್ಲೆರ್ ಆರು ಮಮಲ್ಲ ಬರವುದ ಬಿಡ್ಸಿರ್ಲ ಅಂದ್ ಸಾಹಿತ್ಯದ ಮೂಲಕ ಬಂಡ ಪದುಕ್ಲೆನ ಜೋಡಣೆ ಮಲ್ತದು ಐಕೊಂಜಿ ಪುರ್ಲ ಬರವುದ ರೂಪನು ಕೊರ್ಪಿನಂಚಿನ ಸಾಹಿತ್ಯಲು ಮೋಹನ್ ಮೇರ್ನ ಒಂಜಿ ಇಲ್ಲದ ಕಜ್ಜೊಗಾದ್ ಇನ್ನೇ ಸಕಾಯ ಮಲ್ಪನಂಚಿನ ಕಜ್ಜ ಮುಲ್ಪ ನಡತೊಂದುಂಡು ಮಜ್ಜಾರಡ್ಕದ ಆಚಿನೇ ವರ್ಷದ ಈ ಪುರ್ಲ ನೆಂಪು ಸಕಾಯದ ಮೂಲಕನೇ ಆವುಂದುಂಡು ಮೋಹನಣ್ಣ ಇರೆಗು ಮಾತ ರೀತಿಡ್ಲ ಎಡ್ಡೆ ಆವಡು ಪನ್ಪಿನಂಚಿನ ಒಂಜಿ ಅಂಗಲಾಪು ಮುಲ್ಪ ಸೇಡ್ದಿನಂಚಿನ ಮಾತೇರ್ನಲ ಈರೊಂಜಿ ಎಂಕಲ್ನ ನೆಂಪುದ ಕಾಣಿಕೆನ ಪೊರ್ಲುಡು ಸ್ವೀಕಾರ ಮಲ್ಪುಡು ಪನ್ಪಿನ ಪಾತ್ರ ಪನೊಂದು ಇರ್ನ ಸಾಹಿತ್ಯ ಕ್ಷೇತ್ರ ಇಂಚನೆ ದುಂಬುವರಿತೊಂದು ಪೋಡು ಪನ್ಪುನಂಚಿನ ಅಂಗಲಾಪದ ಒಟ್ಟುಗು ಇರೆಗು ಸೋಲೈತಿ ಸೊಲ್ಮೆಲೆನ ಸಂದಾಯಿತ ಮಲ್ತೊಂದುಲ್ಲ. ಮಾತ ಮಲ್ಲ ಬಿಂದಿರೆಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದು ಮಾತಿರ್ಲ ಕುಲ್ಲುಡು ಪಂದು ಭಿನ್ನಯ ಮಲ್ತೊಂದು ಅಂಚನೆ ನಮ್ಮೊಟ್ಟಿಗೂ ಕೂಟದ ಗುರ್ಕಾರ್ಯರು ಉಲ್ಲೆರು ಬಲೆ ತೈದೀದ ಚಾವಡಿದ ಮಿತ್ತು ಬತ್ತದ ನೆಂಪುದ ಕಾಣಿಕೆನ ಸ್ವೀಕಾರ ಮಲ್ಬುಡು ಬಂದಕ್ಕೆ ಏನೊಂದಿಲ್ಲ. ಸೊಲ್ಮೆಲು ಚಾವಡಿದ ಮಿತ್ತು ಊಲಗತ್ತಿನಂಚಿನಾರು ಯುವಕರೆಗ ಸ್ಫೂರ್ತಿ ವಿಜಯ ಸಾಮ್ರಾಟ್ ಪನ್ಪಿನಂಚಿನ ಕೂಟುನು ಕಟ್ಟುಬುಲೆ ಪಾದು ಆ ಮೂಲಕ ಇತ್ತೀಚೆಗೆ ನಡೆತನಂಚಿನ ಪಿಲಿಗೊಬ್ಬು ಪನ್ಪಿನಂಚಿನ ಪುತ್ತೂರ್ದ ಮಮಲ್ಲ ಪರ್ಭಗು ಕಾರಣೀಭೂತರಾಯನಂಚಿನಾರು ಉದ್ಯಮಿಲ್ಲ ಅಂದು ಮಾತಿರೆಗ್ಲ ಒಂಚಿ ಪುರ್ಲ ರೂಪುಡು ಏಪಲ ತೆಲಿಕೆ ಜಿಂಜಿ ಮೋನೆಡು ಸಕಾಯದ ಒಟ್ಟುಗು ಪ್ರೇರಣೆನು ಕೊರ್ಪಿನಂಚಿನ ಮಲ್ಲ ಬಿನ್ನಿರು ಮೇರು ಶ್ರೀಯುತ ಸಹಜ್ ರೈ ಬಳಜ್ಜ ಇರ ಪಾತೆರಗಾದ ಈ ಚಾವಡಿ.
ಪ್ರಥಮವಾಗಿ ಶ್ರೀ ವಿಷ್ಣು ದೇವರ ಪಾದಕ್ಕೆ ನಮಸ್ಕರಿಸುತ್ತಾ ತಾಲೂಕು ಮತ್ತು ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ವಿಷ್ಣು ಯುವಕ ಬಳಗ ರಿಜಿಸ್ಟರ್ಡ್ ಮಜರರ್ಕ ಇದರ ಆಶ್ರಯದಲ್ಲಿ ಇವತ್ತು ನಡೆಯುತ್ತಿರುವಂತಹ 6ನೇ ವರ್ಷದ ಕೆಸರದೊಂದು ದಿನ, ಹಾಗೆಯೇ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಈ ಊರಿನ ಧಾರ್ಮಿಕ ಚಿಂತಕರು, ಸಾಮಾಜಿಕ ಕ್ಷೇತ್ರಗಳಿಗೆ ಪ್ರೋತ್ಸಾಹವನ್ನು ಕೊಡುವಂತಹ ಓಲೆಮುಂಡವ್ ಮೋಹನ್ ರೈ ಅವರ ಧರ್ಮಪತ್ನಿ. ನನ್ನನ್ನು ಚಿಕ್ಕದಿಂದಲೇ ಅವರು ನೋಡ್ತಾ ಇದ್ದಾರೆ, ಹಾಗಾಗಿ ನಾನು ಚಿಕ್ಕದಿಂದಲೇ ಮೀರಾ ಆಂಟಿ ಅಂತಲೇ ಕರಿತಾ ಇರೋದು ಅವರನ್ನು. ನನ್ನ ಆತ್ಮೀಯರಾದಂತಹ ಮೀರಾ ಮೋಹನ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈಗಾಗಲೇ ಅನೇಕ ಧಾರ್ಮಿಕ ಹಾಗೂ ಸಾಮಾಜಿಕ ಚಿಂತನೆಗಳ ಬಗ್ಗೆ ವಿಸ್ತಾರವಾಗಿ ಮಾತಾಡಿ ನಮ್ಮ ಈ ಭಾಗದ ಧಾರ್ಮಿಕ ಮುಖಂಡರು, ಹಿಂದೂ ಮುಖಂಡರು, ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಅರುಣ್ ಕುಮಾರ್ ಪುತ್ತೇಲರವರೇ, ಮತ್ತೋರು ನನ್ನ ಆತ್ಮೀಯರು ಮಾತೃಶ್ರೀ ಅರ್ತ್ ಮೂವರ್ಸ್ ಕುಂಬ್ರಾ ಇದರ ಮಾಲಕರಾಗಿರ್ತಕ್ಕಂಥ ಮೋಹನ್ ದಾಸ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸುಳ್ಯದ ಉದ್ಯಮಿಗಳು, ಆತ್ಮೀಯರಾಗಿರ್ತಕ್ಕಂಥ ಸುಧಾಕರ್ ರೈ ಅವರೇ, ಹಾಗೆಯೇ ನನಗೆ ಆತ್ಮೀಯ ನಂಟಿರ್ತಕ್ಕಂತಹ ಆತ್ಮೀಯ ಸಂಬಂಧದ ಯುವಕನವರು ನಮ್ಮ ಜೊತೆ ಇಲ್ಲ, ಪ್ರವೀಣ್ ನೆಟ್ಟಾರ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ನೂತನ ಪ್ರವೀಣ್ ನೆಟ್ಟಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ರಘುನಾಥ್ ಗೋಲ್ತಿರ ಅವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಈ ಒಂದು ವಿಷ್ಣು ಬಳಗದ ಎಲ್ಲ ಸಕ್ರಿಯ ಕಾರ್ಯಕರ್ತ ಬಂಧುಗಳೇ, ಸೇರಿರ್ತಕ್ಕಂತಹ ಎಲ್ಲ ಸಜ್ಜನ ಬಂಧುಗಳೇ, ನಾನು ಹೆಚ್ಚೇನು ಮಾತಾಡೋದಿಲ್ಲ. ಅರುಣನ ಈಗಾಗಲೇ ವಿಸ್ತಾರವಾಗಿ ಧಾರ್ಮಿಕ ಮತ್ತು ಸಾಮಾಜಿಕ ಚಿಂತನೆಗಳ ಬಗ್ಗೆ ವಿಸ್ತಾರವಾಗಿ ಅವರು ಹೇಳಿದರು. ಮಾತಾಡುವಂತಹ ಸಮಯ ಕೂಡ ಅಲ್ಲ. ವಿಶೇಷವಾಗಿ ಶ್ರೀ ವಿಷ್ಣು ಬಳಗ ತಂಡ ಇವತ್ತು ಈ ಭಾಗದಲ್ಲಿ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೇವಲ ಸಾಮಾಜಿಕ ಚಿಂತನೆ ಅಲ್ಲದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಾನು ವಿಶೇಷವಾಗಿ ವಿಷ್ಣು ಯುವ ಬಳಗ ತಂಡಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಬಂಧುಗಳೇ. ಯಾಕಂತ ಹೇಳಿದರೆ ಆಗಾಗಲೇ ಹೇಳಿದರು, ಯಾವುದಾದ್ರೂ ಒಂದು ಸಂಘಟನೆ ಅದು ಹುಟ್ಟಲಿಕ್ಕೆ ಸುಲಭ ಅಂತ, ಅದನ್ನು ನಿರಂತರವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅದು ಬಹಳ ಕಷ್ಟದಾಯಕವಾಗಿರ್ತಕ್ಕಂಥ ಒಂದು ಕೆಲಸ. ಆ ನಿಟ್ಟಿನಲ್ಲಿ ಗ್ರಾಮೀಣದಲ್ಲಿ ಒಂದು ಗ್ರಾಮೀಣ ಪ್ರದೇಶದ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಫೋನ್ ನೆಟ್ವರ್ಕ್ ಕೂಡ ಸಿಗುವುದಿಲ್ಲ. ಇಂಥ ಒಂದು ಪ್ರದೇಶದಲ್ಲಿ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಾನು ಮತ್ತೊಮ್ಮೆ ವಿಷ್ಣು ಯುವ ಬಳಗ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ತಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಒಂದು ಪುಟದ ಸಾಧನೆಯನ್ನು ಅವನು ಮುನ್ನೆಷ್ಟೇ ಓದಿದೆ. ಎಲ್ಲಿ ಹೋದರೂ ಕೂಡ ನನ್ನ ಪ್ರಥಮ ವರ್ಷದ ಸಂದರ್ಭದಲ್ಲಿ, ಪ್ರಥಮ ವರ್ಷ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ನಾನು ಅವರಿಗೆ ಸಂಪರ್ಕ ಆಗಲಿಕ್ಕೆ ಸಿಗಲಿಲ್ಲ. ಆ ಸಂದರ್ಭದಲ್ಲಿ ಅವರು ಕರೀಲಿಕ್ಕೆ ಪ್ರಯತ್ನ ಮಾಡಿದರು. ರಾಜೇಶ್ ಅವರು ಹೇಳಿದರು ಅವತ್ತೇ. ಆ ಸಂದರ್ಭದಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. 6 ವರ್ಷ ನಂತರ ಇಂಥ ಒಂದು ಅದ್ಭುತ ಪುಣ್ಯ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ನಾನು ಆ ಪ್ರಥಮ ವರ್ಷದಿಂದ ತಮ್ಮ ಕೆಲಸಗಳನ್ನು, ಸೇವೆಗಳನ್ನು ನಿರಂತರವಾಗಿ ಈ ಭಾಗದಲ್ಲಿ ನೋಡ್ತಾ ಇದ್ದೇನೆ. ಆ ಕೇಸರಿ ಟಿ ಶರ್ಟನ್ನು ಹಾಕಿಕೊಂಡು ಪ್ರಥಮ ವರ್ಷದಿಂದ ಇಲ್ಲಿ 6ನೇ ವರ್ಷ ತನಕ ಕೂಡ ಅದೇ ಟಿ ಶರ್ಟ್, ಅದೇ ಗುಂಪನ್ನು ಕಟ್ಟಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಾ. ಯಾಕಂತ ಹೇಳಿದರೆ ಎಲ್ಲಿ ಕೇಸರಿದೆಯೋ ಅಲ್ಲಿ ಕೂಡ ಜಯ ಖಂಡಿತವಾಗಿಯೂ ಇರ್ತದೆ. ನಿಮ್ಮ ಇಂಥ ಒಂದು ಸಾಮಾಜಿಕ ಸೇವೆ ಇನ್ನು ಮುಂದೆ ಕೂಡ ನಿರಂತರವಾಗಿ ನಡೆಯಲಿ. ಸೂರ್ಯ ಚಂದ್ರ ಎಷ್ಟು ದಿವಸ ಈ ಭೂಮಿಯಲ್ಲಿ ಇರ್ತಾರೋ ಅದೇ ರೀತಿ ತಮ್ಮ ಕೂಡ ಯುವಕ ಮಂಡಲ ನಿರಂತರವಾಗಿ ಶಾಶ್ವತವಾಗಿ ಇಂಥ ಒಂದು ಅದ್ಭುತ ಕೆಲಸ ಮಾಡ್ತಾ ಬರಲಿ ಎಂಬ ನಾನು ಶುಭಾಶಯಗಳನ್ನು ಹಾರೈಸುತ್ತಾ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ, ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಅತಿಥಿಯಾಗಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ವಿಷ್ಣು ಯುವ ಬಳಗ ತಂಡದ ಸರ್ವ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಶುಭಾಶಯಗಳನ್ನು ಕೋರಿಕೊಂಡು, ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವರು ಇನ್ನಷ್ಟು ಮುಂದಿನ ದಿವಸಗಳಲ್ಲಿ ಕೆಲಸ ಮಾಡುವಂತಹ ಶಕ್ತಿ ಆ ಭಗವಂತ ನೀಡಲಿ. ಈಗಾಗಲೇ ಅರುಣನ ಹೇಳಿದರು, ಆಗಾಗಲೇ ಅವರಿಗೆ ಎಲ್ಲ ಸಾಧಾರಣ ತಾಲೂಕು ಜಿಲ್ಲಾ ಪ್ರಶಸ್ತಿ ಸಿಕ್ಕಿದೆ. ಮುಂದೊಂದು ದಿವಸ ಕರ್ನಾಟಕ ಘನ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಆ ದೇವರ ಕೃಪೆಯಿಂದ ಸಿಗುವಂತ ಆಗಲಿ. ನಾವು ಕೂಡ ನಿಮ್ಮ ಜೊತೆ ಖಂಡಿತವಾಗಿಯೂ ಯಾವತ್ತೂ ಕೂಡ ಆಭಾರಿಯಾಗಿದ್ದೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನ ಮಾತನ್ನು ವಿರಾಮಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಮುಂದೆ ಈ ವೇದಿಕೆ ಮೇಲೆ ಸಾಧಕರನ್ನ ಸನ್ಮಾನಿಸುವಂತಹ ಸವಿ ಹೊತ್ತು ಈ ಸನ್ಮಾನ ಕಾರ್ಯಕ್ರಮಕ್ಕಾಗಿ ನಾನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇರುವಂಥದ್ದು ಕಂಬಳ ತಂಡದ ಮಾಲಕರಾಗಿರುವಂತಹ ಶ್ರೀಯುತ ಲೋಹಿತ್ ಬಿಬಿ ಬಾಲಯ್ಯ ತಿಂಗಳಾಡಿ, ಅದೇ ರೀತಿ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಪಟುಗಳಾಗಿರುವಂತಹ ಕುಮಾರಿ ದೀಕ್ಷಾ ಎಸ್ ತ್ಯಾಗರಾಜನಗರ. ತಾವು ವೇದಿಕೆ ಮೇಲೆ ಬಂದು ಸನ್ಮಾನದ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಂಬಲಕೂಟದ ಮಾಲಕಿಯರು ಲೋಹಿತ್ ಬಿಬಿ ಬಾಲಯ್ಯ ತಿಂಗಳಾಡಿ ಅಂಚನೆ ರಾಜ್ಯ ಮಟ್ಟದ ಗುರುತು ಪಡೆಯೊಂದು ನಂಚಿನ ಕಬಡ್ಡಿ ಕ್ರೀಡಾಪಟು ದೀಕ್ಷಾ ಎಸ್ ತ್ಯಾಗರಾಜನಗರ. ರೆಡ್ ಜನಲ ಚಾವಡಿದ ಮಿತ್ ಬತ್ತದ ಮಾನಾದಿಗೆದ ಈ ಒಂಜಿ ಚಾವಡಿದ ಮಿತ್ ಓಲಗ ಆವಡು ಬಂದ ಭಿನ್ನಯ ಮಲ್ತೊಂದುಲ್ಲ. ಅದೇ ರೀತಿ ಇವರ ವಿಚಾರವನ್ನ ನಮ್ಮೊಡನೆ ವಿನಿಮಯಕ್ಕಾಗಿ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇರುವಂತದ್ದು ಕೀರ್ತಿ ಮಾಯಿಲಕೊಚ್ಚೆ ಇವರನ್ನ. ಸಾಧಿಸುವ ಛಲ ಬಲವಾಗಿದ್ದರೆ ಸೋಲು ನಮ್ಮನ್ನ ಹಿಂದಿಕ್ಕಲು ಸಾಧ್ಯವೇ ಇಲ್ಲ ಎಂಬ ಮಾತಿಗೆ ನಿದರ್ಶನವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ಕುಮಾರಿ ದೀಕ್ಷಾ ಇವರು ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಸೋಲು ಮತ್ತು ಪರಿಶ್ರಮ ಎಂಬ ಗುಟ್ಟುಗಳಿರುತ್ತದೆ. ಸೋಲು ಗೆಲುವಿನ ದಾರಿಗೆ ಮುನ್ನುಡಿಯಾದರೆ ಪರಿಶ್ರಮ ಗೆಲುವಿನ ಹಾದಿಗೆ ತಳಹದಿ. ತನ್ನ ಎಳೆ ವಯಸ್ಸಿನಲ್ಲಿಯೇ ಕ್ರೀಡಾ ಜಗತ್ತಿನ ಮೂಲಕ ಸಾಧನೆ ತೋರಿರುವ ಕುಮಾರಿ ದೀಕ್ಷಾ ಎಸ್ ಶಿವಪ್ರಸಾದ್ ಎ ಮತ್ತು ಅನುಪಮ ದಂಪತಿಗಳ ಸುಪುತ್ರಿಯಾಗಿ 29 ಮಾರ್ಚ್ 2010 ಜನಿಸಿದರು. ಪ್ರಸ್ತುತ ಸಂತ ಫಿಲೋಮಿನಾ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ ಪುತ್ತೂರು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಉತ್ತಮ ವ್ಯಾಸಂಗದೊಂದಿಗೆ ಕಬಡ್ಡಿ ಮೂಲಕ ಸಾಧನೆಯ ಪಥದಲ್ಲಿ ಮುನ್ನುಗ್ಗುತ್ತಿರುವುದು ಹೆಮ್ಮೆಯ ಸಂಗತಿ. ದಿನಾಂಕ 9/9/2022 ಬಲ್ನಾಡಿನ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಡೆದ ಪುತ್ತೂರು ನಗರ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ, ಅದೇ ರೀತಿ 26/9/2022 ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದ ತಂಡದ ಸದಸ್ಯೆಯಾಗಿದ್ದು, 22/11/2022 ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಮೈಸೂರು ವಿಭಾಗವನ್ನು ಪ್ರತಿನಿಧಿಸಿ ತೃತೀಯ ಸ್ಥಾನ ಪಡೆದುಕೊಂಡಿರುವುದು ಸಾಧನೆಯ ಮುಡಿಗೇರಿದ ಗರಿ. ಕಲಿಕೆಯೊಂದಿಗೆ ನಿಮ್ಮ ಕ್ರೀಡಾ ಸಾಧನೆ ಇನ್ನಷ್ಟು ಬೆಳಗಲಿ, ತುಳುನಾಡಿನ ಹೆಮ್ಮೆಯ ಮಗಳಾಗಿ ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ಶ್ರೀ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ ಮಜ್ಜಾರಡ್ಕ ಇದರ ಕೆಸರಡೊಂಜಿ ದಿನ ಸಮಾರಂಭದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ಸನ್ಮಾನಿಸಲಾಗುತ್ತಿದೆ. ಧನ್ಯವಾದಗಳು. ಮುಂದೆ ಲೋಹಿತ್ ಬಿಬಿ ಇವರ ವರದಿ ವಾಚನ ವಿಚಾರ ವಿನಿಮಯಕ್ಕಾಗಿ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ ಚಿತ್ರಾಕ್ಷಿ ಇವರನ್ನ. ಮಾತೆರೆಗ್ಲ ಪುಡ್ಯನುವೆ ಶ್ರೀ ವಿಷ್ಣು ಯುವಶಕ್ತಿ ಬೆಳಗ ರಿಜಿಸ್ಟರ್ ಮಜ್ಜರಡ್ಕ ಅರಿಯಡ್ಕ ಗ್ರಾಮ ಪುತ್ತೂರು ಆಜನೇ ವರ್ಷದ ಕೆಸರಡೊಂಜಿ ದಿನದ ಈ ಲೇಸ್ಡ್ ಶ್ರೀ ಲೋಹಿತ್ ಬಂಗೇರ ಮೇರೆಗೆ ಸಮರ್ಪಿತ ವೈನಂಚಿನ ಅಭಿನಂದನಾ ಪತ್ರ. ಕಂಬಳ ಇದು ಕೇವಲ ಕ್ರೀಡೆಯಲ್ಲ, ಕರಾವಳಿಗರ ಬದುಕು. ಇಂತಹ ಕಂಬಳ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿಯೊಂದಿಗೆ ಹಾಗೂ ಮನೆಯ ಸಹಕಾರ ಪ್ರೋತ್ಸಾಹದೊಂದಿಗೆ ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯ ಎಲ್ಲಾ ಕಂಬಳಗಳಲ್ಲೂ ಭಾಗವಹಿಸುತ್ತಿದ್ದ ಪುತ್ತೂರು ತಾಲೂಕಿನ ಬಾಳಪ್ಪ ಪೂಜಾರಿ ಮತ್ತು ಪುಷ್ಪಾವತಿ ದಂಪತಿಗಳ ಮಗ ಲೋಹಿತ್ ಬಂಗೇರ ಬಾಳಯ್ಯ ಪ್ರಸ್ತುತ ವಿಭಾಗದ 3 ಜೊತೆ ಕೋಣಗಳ ಯಜಮಾನನಾಗಿ ಪ್ರಾಚೀನ ಕಾಲದ ಸಂಸ್ಕೃತಿಯನ್ನು ಬೆಳೆಸುವ ಉತ್ಸಾಹ, ಹವ್ಯಾಸ ಹಾಗೂ ಜವಾಬ್ದಾರಿಯೊಂದಿಗೆ ಪ್ರಥಮ ಸ್ಥಾನ ಪಡೆದುಕೊಂಡು ಹೆಚ್ಚು ಪದಕ ಪಡೆಯುವ ತಂಡಕ್ಕೆ ಉತ್ತಮ ಪೈಪೋಟಿ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ. ಅಂಚನೆ ಮೇರನ ಈ ಕಂಬಳ ಕ್ಷೇತ್ರದ ಕಜ್ಜ ನನಲಾತು ದುಂಬು ಪೋದು ಲೋಕೋರ್ಮೆ ಪಸರಿಸಡು ಪನ್ಪುನ ಆಶಯಡು ಶ್ರೀ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ ಮಜ್ಜರಡ್ಕ ಮುಕ್ಕಳ ಮುತಾಲಿಕಿಡು ನಡತೊಂದಿಪ್ಪುನಂಚಿನ ಆಜನೇ ವರ್ಷದ ಕೆಸರಡೊಂಜಿ ದಿನದ ಮೂಲಕ ಕೊರೊಂದಿಪ್ಪುನಂಚಿನ ಅಭಿನಂದನಾ ಪತ್ರ ಸೊಲ್ಮೇಲು ಇರೆಗ್ಲ ಸೊಲ್ಮೇಲು ನನ್ನ ದುಂಬತ್ತ ಈ ಸನ್ಮಾನದ ಪೀಠನ
ಸೇರುಡು ಬನ್ಪಿನ ಭಿನ್ನಯನ ಯಾನ್ ಮಲ್ತೊಂದುಪ್ಪುನಂಚಿನ ಶ್ರೀಯುತ ಪಿ ಸುಧಾಕರ್ ರೈ ಪೆರಾಜೆ ಸರ್ ಈರ ಸನ್ಮಾನದ ಪೀಠಡು ಕುಲ್ಲಡು ಬಂದ ಭಿನ್ನಯ ಮಲ್ತೊಂದುಲ್ಲೆ 44 ವರ್ಷಡು 147 ಸಲ ರಕ್ತದಾನ ಮಲ್ದಿನಂಚಿನ ಪೆರ್ಮೆದ ಸಾಧಕರು ಮೇರು ಸಮಾಜ ಸೇವಕರು ಮೇರ್ನ ವಿಚಾರಗಾದ ಚಾವಡಿದ ಮಿತ್ತು ಕೀರ್ತಿ. ಕೆಲವೊಂದು ಸಾಧನೆಗಳು ಪರಿಶ್ರಮದಿಂದ ಮೂಡಿಬಂದರೆ ಇನ್ನೂ ಕೆಲವು ಸಾಧನೆಗಳು ಒಳ್ಳೆಯ ಮನಸ್ಸು ನಿಸ್ವಾರ್ಥ ಸೇವೆಯಿಂದ ಮೂಡುತ್ತದೆ. ಒಳ್ಳೆಯ ಮನಸ್ಸಿನಿಂದ ಆರ್ಥಿಕ ಲಾಭ ದೊರೆಯದಿದ್ದರೂ ಸಾವಿರಾರು ಮನಸ್ಸನ್ನ ಗೆಲ್ಲುವ ಶಕ್ತಿ ಇರುತ್ತದೆ. ಮಹಾದಾನಗಳಲ್ಲಿ ಒಂದಾದ ಜೀವದ್ರವ್ಯವಾದ ರಕ್ತದಾನವು ಒಂದು ಮಹತ್ವಪೂರ್ಣವಾದ ದಾನವಾಗಿದೆ. ಜಗತ್ತಿನೆಲ್ಲೆಡೆ ಪ್ರತಿ ಕ್ಷಣ ಲೆಕ್ಕವಿಲ್ಲದಷ್ಟು ಮಂದಿ ರಕ್ತದ ಅಗತ್ಯದಲ್ಲಿರುತ್ತಾರೆ. ಆದುದರಿಂದ ರಕ್ತದಾನ ಅಕ್ಷರಶಃ ಜೀವದ್ರವ್ಯದ ದಾನ. ಇಂತಹ ರಕ್ತದಾನವನ್ನ ಮಾಡಿ ಪ್ರತಿಯೊಬ್ಬರಿಗೂ ಮಾದರಿಯಾಗಿರುವ ಸಾಧಕ ನಮ್ಮೊಂದಿಗಿದ್ದಾರೆ. ಪರೋಪಕಾರಾರ್ಥಂ ಇದಂ ಶರೀರಂ ದಾನಗಳಲ್ಲಿ ರಕ್ತದಾನವು ಒಂದು. ರಕ್ತದಾನದ ಮೂಲಕ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿರುವ ಪಿ ಸುಧಾಕರ್ ರೈ ಅವರು ಅರಂತೋಡು ಗ್ರಾಮದ ಸುಳ್ಯ ತಾಲೂಕಿನ ಪೆರಾಜಿಯಲ್ಲಿ ಜನಿಸಿದರು. ರಕ್ತದಾನ ಕ್ಷೇತ್ರದಲ್ಲಿ ದಾಖಲೆಯನ್ನೇ ಬರೆದವರು ತಾವು. ಮಾನವೀಯ ನೆಲೆಯಲ್ಲಿ ರಕ್ತದಾನ ಮಾಡಲು ಆರಂಭಿಸಿದ ನೀವು ಇಂದು ನಮ್ಮೆಲ್ಲರಿಗೂ ಮಾದರಿಯಾಗಿ ನಿಂತಿದ್ದೀರಿ. ಕಳೆದ 44 ವರ್ಷಗಳಲ್ಲಿ ಸುಮಾರು 148 ಬಾರಿ ರಕ್ತದಾನ ಮಾಡಿದ ಮಹತ್ ಸಾಧನೆ ನಿಮ್ಮದು. ಜೊತೆಗೆ ಕಳೆದ 24 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳ ಆಯೋಜನೆ, ಪ್ರತಿ ವರ್ಷವೂ 6ರಿಂದ 10 ರಕ್ತದಾನ ಶಿಬಿರಗಳನ್ನು ಆಯೋಜಿಸುವ ಮೂಲಕ 1000ಕ್ಕೂ ಹೆಚ್ಚು ಯೂನಿಟ್ ರಕ್ತವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಕ್ತ ನಿಧಿಗೆ ಸಂಗ್ರಹಿಸಿಕೊಟ್ಟಿರುವಿರಿ. ತಮ್ಮ ಕುಟುಂಬಕ್ಕೂ ತಮಗೂ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಆ ದೇವರು ಕರುಣಿಸಲಿ ಎಂದು ಹೇಳುತ್ತಾ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಧನ್ಯವಾದಗಳು. ಅರುಣನ್ನ ಅನ್ಯ ಕಾರ್ಯ ನಿಮಿತ್ತ ಬ್ಯುಸಿ ಉಲ್ಲರ ಅಂಡ ಒಂಜಿ ಕಾರ್ಯ ನಡಪಾದು ಕೊರ್ದು ಒಕ್ಕ ಪೋಡು ಬಂದು ಭಿನ್ನಯ ಮಲ್ತೊಂದಲ್ಲೇ ನಮ್ಮೊಟ್ಟಿಗೂ ಮೀರಾ ಮೇಡಮ್ ಉಲ್ಲೇರು ಅನ್ನದಾನದ ಪ್ರಾಯೋಜಕರು ಅಂಚದು ಮ್ಯಾಮ್ ದೈದೀದು ಚಾವಡಿದ ಮಿತ್ತು ಕುಲ್ಲುಡು ಬಂದು ರಿಕ್ವೆಸ್ಟ್ ಮಲ್ತೋದಿಲ್ಲ ದೈದೀದು ಕುಲ್ಲುಡು ಮೀರಾ ಮೋಹನ್ ರೈ ಓಲೆ ಮುಂಡೋವು ನಮಕ್ ಮಾತ್ರೆಗ್ಲ ಗೊತ್ತಿಪ್ಪು ಲೆಕ್ಕ ಮೋಹನ್ ರೈ ಓಲೆ ಮುಂಡೋವು ಮೇರ್ನ ಪ್ರೀತಿದ ಪತ್ನಿ ಅಂಚನೆ ಮನ್ಮಿತ್ ರೈ ಓಲೆ ಮುಂಡೋವು ಮೇರ್ನ ಮೂಕೆದ ಅಮ್ಮ ಇನಿ ನಮಕ್ ಈ ಒಂಜಿ ಲೇಸ್ ನಡತೊಂದು ಪುನಂಚಿನ ಜಾಗಿಡ್ ಅನ್ನದಾನನ ಮಲ್ತು ಕೊಡ್ದು ಮಮಲ್ಲ ಸಕಾಯನು ಕೊಡ್ತಿನಾರು. ಅಂಚನೆ ನಮನ ಇನಿತ್ತ ಸನ್ಮಾನನ ಸ್ವೀಕಾರ ಮಾಡಿದಂಚಿನ ಸುಧಾಕರ್ ಸರ್ನ ತಂಗಡಿಲ ಅಂದು ಅಂಚಾದ ಈ ಒಂಜಿ ಪೊರ್ಲ ಖುಷಿಟ್ಟು ತಂಗಡಿಗೂ ಪಲಾಯನ ಕೈ ಹಿಡ್ದು ಈ ಒಂಜಿ ಮೋಕೆದ ಮಾನಾದಿಗೆ ಅರುಣಣ್ಣೆ ಸಹಜಣ್ಣ ಮಾತ ಒಟ್ಟು ಸೇರ್ದು ಈ ಮಾನಾದಿಗೆನ ನಡಪಾದು ಕುರುಡು ಬಂದ ನಿಕಿಲ್ಡ ಭಿನ್ನಯ ಮಲ್ತೊಂದಿಲ್ಲ. ಶ್ರೀಮತಿ ಮೀರಾ ಮೋಹನ್ ರೈ ಓಲೆ ಮುಂಡೋವು ಅನ್ನದಾನ ಶ್ರೇಷ್ಠದಾನ ಬನ್ಬಿನಂಚಿನ ಪಾತ್ರದ ಲೆಕ್ಕ ಇನ್ನಿತ್ತ ಈ ಲೇಸಿಗೆ ಅನ್ನದಾನದ ಪ್ರಯೋಜಕತ್ವನು ಮಲ್ದಿನಂಚಿನ ಸಂಪೂರ್ಣ ಕುಟುಂಬದ ಮಾತರೆಗ್ಲ ಸಲ್ಮೆ ಸಂದಾಯಿತ ಮಲ್ತೊಂದು ಅರುಣಣ್ಣೆ ಬುಕ್ಕ ನಮನ ಸಹಜಣ್ಣೆ ರಡ್ಡಿ ಚಂದಲ ಅನ್ಯ ಕಾರ್ಯ ನಿಮಿತ್ತ ಐತೆ ಪಿದಡ್ರ ಗುಲ್ಲೆರು ಈ ಲೇಸಿಗೂ ಬತ್ತಿನೆಕ್ ರಡ್ಡಿ ಚನ್ನಕ್ಕಲ ಸಲ್ಮೆ ಸಂದಾಯಿತ ಮಲ್ತೊಂದು ನೆಂಪುದ ಕಾಣಿಕೆಯನ್ನು ಕೊಡ್ತು ಮಾನಾದಿಗಿನು ಮಲ್ಪುಡು ಬಂದು ಭಿನ್ನಯ ಮಲ್ತೊಂದುಲ್ಲ. ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಹಿಂದೂ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲ, ಅದೇ ರೀತಿ ಉದ್ಯಮಿಗಳಾದ ಶ್ರೀಯುತ ಸಹಜ್ ರೈ ಬಳಜ್ಜ ಇವರಿಬ್ಬರಿಗೂ ಕೂಡ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮದ ಮೇಲೆ ಅತೀವ ಪ್ರೀತಿ ಮತ್ತು ಅಭಿಮಾನವನ್ನ ಇಟ್ಟು ಆಗಮಿಸಿದಂತಹ ಇಬ್ಬರು ಗಣ್ಯರಿಗೂ ಧನ್ಯವಾದಗಳು. ಸೊಲ್ಮೆಲು ಮಾತರಿಗ್ಲ ದುಮತ್ತ ಈ ಚಾವಡಿದ ಮಿತ್ತು ಓಲಗಾತಿನಂಚಿನ ಮಲ್ಲ ಬೆನ್ನೇರು ನೂತನ ಪ್ರವೀಣ್ ಮಟ್ಟಾರ್ ಈರ ರಡ್ಡು ಪಾತಿರ್ಡು ಬಂದ ಭಿನ್ನಯ ಮಲ್ತೊಂದುಲ್ಲ. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಈ ಊರಿನ ಸಜ್ಜನ ಬಂಧುಗಳೇ, ನನಗೆ ಈ ಊರಿಗೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕಿತು ಅಂತ ಹೇಳಿದರೆ ಅದಕ್ಕೆ ಕಾರಣ ರಾಜೇಶ್ ಅಣ್ಣ. ಯಾಕೆಂದರೆ ನನಗೆ ಇಲ್ಲಿಗೆ ಬರಬೇಕು ಅಂತ ಕೇಳಿಕೊಂಡಾಗ ನಾನು ಬರುವುದಿಲ್ಲ ಅಂತ ಹೇಳಲಿಕ್ಕೂ ಆಗಲಿಲ್ಲ. ನನಗೆ ಬರಬೇಕು ಅಂತೇಳಿ ಒಂದು ಖುಷಿ ಆಯಿತು. ಯಾಕೆಂದರೆ ಈ ಊರಿಗೆ ನಾನು ಇಲ್ಲೇ ಹತ್ತಿರದಲ್ಲಿದ್ದರೂ ನನಗೆ ಈ ಒಂದು ಗ್ರಾಮೀಣ ಪ್ರದೇಶಕ್ಕೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನಾನು ಬರದೇ ಇರ್ತಿದ್ರೆ ತಪ್ಪಾಗ್ತಿತ್ತು ಅಂತ ಅನ್ನಿಸ್ತದೆ. ಯಾಕೆಂದರೆ ಈ ಒಂದು ಸುಂದರ
ಕ್ಷಣದಲ್ಲಿ ನಾನು ನಿಮ್ಮ ಜೊತೆ ಇರಲಿಕ್ಕೆ ಒಂದು ಅವಕಾಶವನ್ನು ನೀವು ನೀಡಿದ್ದೀರಿ. ಆದರೆ ನಾನು ಅದರಿಂದ ಸ್ವಲ್ಪ ಬರಬೇಕಿದ್ರೆ ತಡ ಆಯಿತು. ಅನ್ಯ ಕಾರ್ಯ ನಿಮಿತ್ತ ನನಗೂ ಸ್ವಲ್ಪ ಕಷ್ಟ ಆಯಿತು ಬರಲಿಕ್ಕೆ. ಅದಕ್ಕಾಗಿ ನಿಮ್ಮೆಲ್ಲರ ಹತ್ರ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಒಂದು ಕೆಸರಡೊಂಜಿ ದಿನ ಕಾರ್ಯಕ್ರಮ ಇರ್ಬೋದು, ಅಥವಾ ಇವತ್ತು ನಡೆದಂತಹ ಕುಣಿತ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನೋಡಿದಾಗ ನಮ್ಮ ವಿಷ್ಣು ಯುವಶಕ್ತಿ ಬಳಗ ಈ ಒಂದು ತಂಡದ ಎಲ್ಲ ಪದಾಧಿಕಾರಿ ಸಹೋದರರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಇಂತಹ ಪ್ರದೇಶದಲ್ಲಿ ಇಷ್ಟು ಅದ್ಭುತ ಕಾರ್ಯಕ್ರಮಗಳು ಮೂಡಿ ಬರಬೇಕು ಅಂತ ಹೇಳಿದರೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಎಷ್ಟು ಮುಖ್ಯವೋ ಅದನ್ನು ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಿರುವಂತಹ ಇವತ್ತು ನಮ್ಮ ಜೊತೆ ಇರುವಂತಹ ಅತಿಥಿಗಳಿರ್ಬೋದು, ಈ ಊರಿನ ಗಣ್ಯ ವ್ಯಕ್ತಿಗಳಿರ್ಬೋದು, ಅವರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ಒಂದು ತಂಡ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಬೆನ್ನ ಹಿಂದಿನಿಂದ ಪ್ರೋತ್ಸಾಹ ನೀಡುವಂತಹ ಕೆಲಸಗಳು ಆದಷ್ಟು ಆಗಬೇಕು. ಯಾಕೆಂದರೆ ಈ ಒಂದು ವಿಷ್ಣು ಯುವಶಕ್ತಿ ಬಳಗ ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ಪಡೀಲಿಕ್ಕೆ ಇವತ್ತು ತನ್ನ ಹೆಗಲಿಗೆ ಆ ಪ್ರಶಸ್ತಿಯನ್ನು ಗಳಿಸಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ಈ ಒಂದು ಯುವಶಕ್ತಿ ಬಳಗದ ಕಾರ್ಯಗಳಿರ್ಬೋದು, ಇವರು ಮಾಡಿದಂತಹ ರಕ್ತದಾನ ಶಿಬಿರಗಳಿರ್ಬೋದು, ಇವರು ಕೊರೋನಾದ ಸಮಯದಲ್ಲಿ ಮಾಡಿದಂತಹ ಕಿಟ್ ವಿತರಣೆ ಇರ್ಬೋದು, ಅಥವಾ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಿರ್ಬೋದು, ಇವರು ಮಾಡ್ತಾ ಇರುವಂತಹ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಶ್ರಮದಾನಗಳಿರ್ಬೋದು, ಇವುಗಳೆಲ್ಲವನ್ನು ಗಮನಿಸಿದಾಗ ನಾವು ನೋಡ್ಬೋದು ಈ ಒಂದು ವಿಷ್ಣು ಯುವಶಕ್ತಿ ಬಳಗ ಏನು ಮಾಡ್ತಾ ಇದೆ. ಈ ಊರಿನ ಈ ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿದೆ ಈ ಒಂದು ಯುವಶಕ್ತಿ ಬಳಗ. ಮುಂದೆಯೂ ನಿಮ್ಮ ಈ ಒಂದು ಇವತ್ತು 6ನೇ ವರ್ಷದ ಕಾರ್ಯಕ್ರಮ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ವರ್ಷಗಳ ಕಾಲ ನಿಮ್ಮ ಈ ಒಂದು ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚು ಮೂಡ್ತಾ ಬರಲಿ. ಜನರಿಗೆ ಇನ್ನಷ್ಟು ಹೆಚ್ಚು ನಿಮ್ಮ ಸಂಘಟನೆಯಿಂದ ಇನ್ನಷ್ಟು ಉತ್ತಮ ಕಾರ್ಯಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ರೀತಿಯ ಕಾರ್ಯಕ್ರಮಗಳು ಈ ಊರಿನ ಜನರಿಗಲ್ಲದೆ ಹತ್ತೂರಿನ ಜನರಿಗೂ ಕಾಣುವಂತಾಗಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ನನಗೂ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಯುವಶಕ್ತಿ ಬಳಗದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಮುಂದೆ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಮುಖ್ಯ ಅತಿಥಿಗಳು ಅದೇ ರೀತಿ ಸಾಧನೆಯನ್ನು ಮಾಡುವ ಮೂಲಕ, ಸಮಾಜ ಸೇವೆಯನ್ನು ಮಾಡುವ ಮೂಲಕ ನಮ್ಮ ಸನ್ಮಾನದ ಪೀಠವನ್ನು ಅಲಂಕರಿಸಿ ಈ ದಿನದ ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ ನಮ್ಮ ಅತಿಥಿಗಳು, ಈ ವೇದಿಕೆ ಮೇಲೆ ಇರುವಂತಹ ಶ್ರೀಯುತ PB ಸುಧಾಕರ್ ರೈ ಪೆರಾಜೆ ಸರ್, ತಾವು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾತೆರಿಗಳ ನಮಸ್ಕಾರ. ನಂಗೆ ಮಜ್ಜ ನಡಕ ಮಾತ್ರ ಗೊತ್ತು, ಮಾ ವಿಷ್ಣುಮೂರ್ತಿನ ಗೊತ್ತುಂಡು. ಈಗ ಬುಕ್ಕ ಏರ್ನಲ್ಲಿ ಹೆಚ್ಚಿನ ಕಲಿಯಲ್ಲ ಗುರ್ತಜ್ಜಿ ವೇದಿಕೆ ಡಿಪ್ಪಣ ಮಾತ ಗೌರವನೀತೆರೆ ಮೀರಾ ಮೋಹನ್ ರೈನ ಮೀರಾ ಉಳ್ಳತ್ತೆ ಅಲ್ಲಿ ಎನ್ನ ಕಾಸ ಮಿಗ್ದಿ. ಸೊ ಆ ಕಾರಣಕ್ಕೂ ಏನು ಉಳ್ಳೆನ್ಮೆ ಎಂಕ್ ನಿಘಂಟು ಗೊತ್ತುಂಡು. ನಿ ಕ್ಲಿಯರ್ಲಿ ಎನ್ನ ಬಾಸನ ಕೇಣಿಯರ ಬತ್ತಿನ ಅಕ್ಲಂದು ಗೊತ್ತುಂಡು, ಬೇಸನ ಕೇಣಿಯರ ಬತ್ತಿನ ಅಕ್ಲತ್ತು ಅಣ್ಣ ಸುಮಾರು 50 ಕಿಲೋಮೀಟರ್ ದೂರದ್ದು ಬೈದೆ. ಈ 50 ಕಿಲೋಮೀಟರ್ ದೂರದ ಬತ್ತಿನ ಹಿಡ್ದಾದ ನಿಕ್ಲಿಗೋಸ್ಕರ ಏನೊಂದು 2 ಗಂಟೆ ಕಾತದೆ. ಸೊ ಆ ಕಾರಣ ಇನ್ನೊಂದು 5 ನಿಮಿಷಕ್ಕೆ ನೋಡು ಒಂದಿಲ್ಲ ನಿಕ್ಲಿ ಮಾತೇನೆ ಎನ್ನ ಪಾತೆರಗೆ ನೋಡು. ಈ ಮಜ್ಜನಡ್ಕದ ಯುವಶಕ್ತಿ ಎಂಚಿನ ಜವನಿರುಲ್ಲೇರು ಇಂದೇ ಲೆಕ್ಕ ನಮ್ಮಲ್ಲ ಒಂದು ಎಲ್ಲೆ ಮಟ್ಟದ ಸಮಾಜ ಸೇವೆ ಮಲ್ಪ ಮುಕ್ಕಲು ಮಲ್ಪನಂಚಿನ ಪೂರ ಸಮಾಜೋಡು ಎಡ್ಡ ಕೆಲಸ ಮಲ್ಪಿನಂಚಿನ ಇಂಚನ ಯಾನು ದೂರೋಡು ತೆರೆಯುದು ಬಲ್ಲೆ ಎನ್ನ ಬಾವೆ ಮೋಹನ್ ರೈ ಕ್ಲಿಪ್ಪೋಡು ಎನ್ನ ಅರವದೆ ಮನ್ಮಿತಿಪ್ಪು ಮೀರ ಇಪ್ಪೋಡು ಅಕ್ಲೆ ಪನೊಂದಿಪ್ಪರು ಅಕ್ಲೆ ಭಾರಿ ಸಂಘಟನೆದ ಬಗ್ಗೆ ಭಾರಿ ಅಭಿಮಾನ. ಆ ಕಾರಣಕ್ಕೆ ಯಾನುಲ್ಲೆ
ಎಂಕ್ಲೆಗೆ ಕೆಲಸನೇ ಎಂದುವೆ ಸನ್ಮಾನ ಮಲ್ಪುಲ್ಲ ಸನ್ಮಾನ ದೆತೊಳ್ನಲ್ಲ ನಿಕ್ಲು ಒಂಜಿ ಆತ ಸಾಧಕರನ್ನು ಗುರುತಿಸ್ಯಾರ ವಿಶೇಷವಾದ ಒಂಜಿ ಅಪ್ಪೆನ ಗುರುತಿಸ್ಯಾರ ನಿಕ್ಲು ಮೂಜಿ ಜೋಕ್ಲೆನ ದೇಶ ಸೇವೆ ಕೋರ್ನ ಅವು ನಿಕ್ಲು ಮಲ್ಪನಂಚಿನ ಎಡ್ಡೆ ಕೆಲಸ ಒಂಜಿ ಕ್ರೀಡಾಪಟು ಪೊಣ್ಣನು ಒಂಜಿ ಸನ್ಮಾನ ಮಲ್ತಾರೆ ಆಲೆಡ ಪನುಡು ಅವು ಸನ್ಮಾನ ಅತ್ತು ಆಲೆಗೆ ಮಲ್ತಿನ ಅಭಿನಂದನೆ ಅಂದ್ ನಿಕ್ಲೆಗ್ ಡಿಫರೆನ್ಸ್ ಗೊತ್ತು ಬೋಡು ಜೋಕ್ಲೆ ಮಗಳೇ ಈ ಎಡ್ಡೆ ಕಬಡ್ಡಿ ಪ್ಲೇಯರ್ ಆದಿಪ್ಲ ಎಂಚಿನೇ ಆದಿಪ್ಲ ನಿಕ್ಕು ಮಲ್ತಿನ ಸನ್ಮಾನ ಅತ್ತ ನಿಕ್ಕು ಮಲ್ತಿನ ಅಭಿನಂದನೆ ಆ ಅಪ್ಪೆ ಮಲ್ತಿನ ಸಾಧನೆಗೆ ಆ ಅಪ್ಪೆಗೆ ಮಲ್ತಿನ ಸನ್ಮಾನ ಈ ಸನ್ಮಾನಗುಲ ಅಭಿನಂದನೆಗುಲ ವ್ಯತ್ಯಾಸ ನಿಕ್ಲೆಗೆ ಗೊತ್ತು ಬೋಡು ಈ ಒಂಜಿ ವೇದಿಕೆಡು ಏನನ್ನು ಸುಳ್ಯದ ಲೆತ್ತದು ನಿಕ್ಲೆ ಗೌರವ ಮಲ್ದಾರು ಐಕ್ ಯಾನು ಧನ್ಯವಾದ ಪನ್ಪೆ ಎಂಕ್ಲ ನೆಕ್ಲ ಒಂಜಿ ಸಂಬಂಧಗಳುಂಡು ಈ ವಿಖ್ಯಾತಕ್ಕೆ ಸನ್ಮಾನ ಮಲ್ತಾರತ್ತೆ ಆ ವಿಖ್ಯಾತ ಎನ್ನೊಟ್ಟಿಗೆ ರಕ್ತದಾನ ಮಲ್ಪನೈ ಓ ಅವಳು ಪ್ರವೀಣ್ನ ಬುಡೇದಿ ಕುಳ್ಳದಲ್ಲತ್ತೆ ಪ್ರವೀಣ್ ಎನ್ನೊಟ್ಟಿಗೆ ರಕ್ತದಾನ ಮಲ್ತೊಂದಿತ್ತೆ ಮೊಲೆಗೆ ಎನ್ನ ಗೊತ್ತಿಜ್ಜಿ ಆಂಡ ಎಂಕ್ ಪ್ರವೀಣ ನೆಡ್ಡೆ ಗೊತ್ತಿತ್ತಂಡು ಪ್ರವೀಣ್ ಅಂಚ ಎಂಕ್ ಆಲೆನ ಸನ್ಮಾನ ಮಲ್ಪನೋ ಆಲೆನೊಟ್ಟಿಗೆ ವೇದಿಕೆ ಶೇರ್ ಮಲ್ಪನೋ ಎನ್ನ ಬಾರಿ ಎಂಕ್ ಬಾರಿ ಸಂತೋಷ ಒಂದುಂಡು ಎನ್ನ ಮೆಗ್ದಿ ವೇದಿಕೆ ಉಳ್ಳಲ್ಲ ಈ ಎಂಬೇರೆ ಅಮ್ಮಿ ಅಣ್ಣಲ್ಲಿ ಇರತ್ತೆ ಎಂಕ್ಲ ಕುಟುಂಬದ ಬಾರಿ ಮಲ್ಲ ಅಭಿಮಾನಿ ಎಂಕ್ಲಡ ಪ್ರೀತಿ ವಿಶ್ವಾಸ ಇಪ್ಪನಾರು ಎನ್ನ ಸಹೋದರ ಸಮಾನರು ಆರ್ನೊಟ್ಟಿಗೆ ವೇದಿಕೆ ಶೇರ್ ಮಲ್ತೆ ಓ ಆಪೆದೇ ಇಲ್ಲತ್ತಿ ఆయన ಪುದರ್ ಗೊತ್ತಿಜ್ಜಿ ఆయన ಪೊಪ್ಪ ಎನ್ನ ಊರ್ದಾರು ನಾರಾಯಣಣ್ಣಿ ಅಂಚದ ಎಂಕ್ ಈಡೆ ಬತ್ತಾನಾಗ ಭಾರಿ ಸಮಾಧಾನ ಇದನ್ನ ರಾಜೇಶನ ಮಾತ್ರ ಎಂಕ್ ಮೂಲ ಗುರ್ತೈತೀನಿ ಈಡೆ ಬನ್ನಾಗ ಏನೊಂದಿತ್ತೆ ಎಂಕ್ ಈ ಊರ್ದಕ್ಲ ಏರ್ನೆಲ್ಲ ಗುರ್ತೈಜ್ಜಿ ಅಂಚದು ಏನು ಮಂಡೆ ಚೊಡಿತ್ತೆ ಎನ್ನ ಮೆಗ್ದಿನ ಭಾರಿ ಒತ್ತಾಯ ಲೆತ್ತೊಂಬತ್ತು ತೂಣಾಗ ಮೂಲಿಪ್ನ ಅರುಣಣ್ಣೆ ಇಪ್ಪಡು ಅಥವಾ ಸಹಜ ಇಪ್ಪಡು ಸಹಜನ ಪಪ್ಪ ಸಹಜಲ ಎಲ್ಲ ದೋಸ್ತಿಲತ್ತ ಸಹಜನ ಪಪ್ಪಲ ಎಲ್ಲ ದೋಸ್ತಿಲು ಅಮ್ಮಿ ಅಣ್ಣಗಳ ಎಂಕ್ಲೆಗ್ಲ ದೋಸ್ತಿಂಡು ಈ ಕಾರಣಕ್ಕೆ ವೇದಿಕೆ ಬತ್ತಾಡಂಗ ಐ ಫೆಲ್ಟ್ ಕಂಫರ್ಟೇಬಲ್ ಎಂಕೊಂಜಿ ಶ್ವಾಸ ಬತ್ತಲೆ ಕಾಂಡು ಇಜನ ಯಾನು ಆ ಊರು ಬಂದುಲೆ ಎಂಕ್ ಏರ್ನಲ ಪರಿಚಯ ಇಜ್ಜನ ಊರುಡು ನಾಲ್ ಜವಣರು ಬತ್ತು ಬನ್ಪೇರು ನಿಕ್ ಸನ್ಮಾನ ಮಲ್ಪ ಎಂಕ್ಲು ಅಂತ ಪಂಪನ ನಿಕ್ಲೆಗ್ ಮಾತು ಒಂಜಿ ಪಣಿಯರ ಏರಿ ಎಡ್ಡೆ ಕೆಲಸ ಮಲ್ಪೇರು ಅಕಲ್ನೊಟ್ಟಿಗೆ ನಮ್ಮ ಸೇರೋಣ್ಣೋ ಬುದ್ಧಿವಂತಿಕೆ ಈ ಎಲ್ಲೇ ಸಂಘಟನೆ 15 ಜನ ಅಕಲೊಂಜಿ ರಕ್ತದಾನ ಸೇವೆ ಇಪ್ಪಡು ದೇಶದೊಂದು ಇಪ್ಪಡು ಸಂಸ್ಕೃತಿ ಇಪ್ಪಡು నేను ಮಾತ ಒಂಜಿ ತೋಜಾವನಂಚಿನ ಕೆಲಸ ಮಲ್ಪೇರು ಎಡ್ಡೆ ಕೆಲಸ ಮಲ್ಪನಾಗ ಅಕಲ್ನೊಟ್ಟಿಗೆ ಸೇರೋನ ದೃಷ್ಟಿ ಯಾನಿ ಮುಲ್ಲೇ ಏನು ಸನ್ಮಾನಗೋಸ್ಕರ ಬತ್ತೀಜಿ ಯಾನು ಸುಳ್ಯೋಡು ಒಂಜಿ ಆತು ಸಂಘಟನೆ ಕೆಲಸ ಮಲ್ಪನೆ ಯಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆದ ಯಾನು ಚೇರ್ಮನ್ ಆದುಲ್ಲೆ ನಿಕ್ಲು ಅರ್ಜಿ ಪಾಡ್ದು ನಿಕ್ಲಿಗೆ ರಾಜ್ಯ ಪ್ರಶಸ್ತಿ ಬೋರ್ಚಿ ನಮ್ಮ ಮುಕ್ತ ಸಂಘಟನೆದಕ್ಲೆ ರಿಕ್ವೆಸ್ಟ್ ಹೋಗ್ಲ ಅರ್ಜಿ ಎಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಬೋರ್ಡ್ ಅರ್ಜಿ ಪಾಡೋಡು MLA ಲೆಟರ್ ಬೋರ್ಡ್ ಪನ್ಪೇರಣ್ಣ ಐಕ್ ಬೋರ್ಚಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆದ ಚೇರ್ಮನ್ ನೆಲೆಟ್ಟಿ ಯಾನ್ ಪನ್ಪೆ ಎಂಕ್ಲ ನಿಕ್ಲೇನು ಗುರುತಿಸಬ ಎಂಕ್ಲ ಸನ್ಮಾನ ಮಲ್ಪ ನಿಕ್ಲ ಅರ್ಜಿ ಪಾಡೋಡ್ಚಿ ಎಂಕ್ಲ ನಾಡೊಂದು ನಿಕ್ಲೇನು ಬರ್ಪ ರಾಜೇಶ್ ಏನು ಆಣೆ ಬಂತೆ ನಿಕ್ಲು ಮಲ್ಪನ ಕೆಲಸ ಹೋಗಿ ಎಂಕ್ ಸನ್ಮಾನ ಮಲ್ತಾರು ಐಕೋಸ್ಕರ ಮಲ್ಪ ದಯದೀದು ನಿಕ್ಲಿಗ ತಪ್ಪು ಕಲ್ಪನೆ ಅರ್ಜಿ ಪಾಡ್ದು ನಂಗೆ ಸನ್ಮಾನನೇ ಬೋಡ್ಚಿ ಸನ್ಮಾನಗೋಸ್ಕರ ನಮ್ಮ ಸಮಾಜ ಸೇವೆ ಮಲ್ಪನೆ ಹತ್ತು ಎಂಕ್ ಗವರ್ನರ್ ಸನ್ಮಾನ ಮಲ್ತೀರ 5 ವರ್ಷದ ದುಂಬು 5-6 ಪಣ್ಣೆಂಚಿನ ಗೊತ್ತಂಡೆ ಎಂಕ್ ಸನ್ಮಾನ ಮಲ್ತದ್ದು ನಿಕ್ ಸನ್ಮಾನ ಮಲ್ತದ್ದು ಏರ ನನ್ನ ಪ್ರೇರೇಪಣೆ ಮಲ್ಪನ ಎಂಕ್ ಅಜ್ಪಕರಿತ್ತಂಡು ಅಜ್ಪಕರ್ ಇತ್ತಲೇನು ರಕ್ತದಾನ ಸೇವೆ ಮುಖಾಂತರ ಅಥವಾ ಬೇಗ ನಂಗೆ ತೀರ್ನ ಎತ್ತಬಡ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ದ ಜಿಲ್ಲಾ ಉಪಾಧ್ಯಕ್ಷ ಆಯ್ನೇನು ಸುಳ್ಯೋಡು 17, 18, 19 ಕೋಡೆ ಇನಿ ಎಲ್ಲೆ ಬಾರಿ ಮಲ್ಲ ಕಬಡ್ಡಿ ಮಲ್ತೊಂದುಲ್ಲ ಯಾನು ಇನ್ನು ಇಲ್ಲಲಿತ್ತಲ್ಲ ಏನು 2 ಗಂಟೆ ಮುಟ್ಟ ಜೆಪ್ಪರ ಅಪ್ಪಜಿ ಏನಿತ್ತ ಮುಲ್ತು ಸೀದಾ ಸುಳ್ಯದ ಕಬಡ್ಡಿ ದಾಡೆ ಪೋಪ್ನೆ ಎಂಕ್ಲ ಸಂಘಟನೆ ಮಲ್ತೊಂದುಲ್ಲ ಬಾರಿ ಶೋಕದ ಪೊರ್ಲುಡೆ ಒಂದುಂಡು ಅಂಚಾದು ಒಂಜಿ ಕೇಟ್ ಕಬಡ್ಡಿಗೊಬ್ಬನ ಒಂಜಿ ಪೊಣ್ಣನ್ನು ಸನ್ಮಾನ ಮಲ್ಪನ ಯೋಗ ತಿಕ್ಕಂಡು ರಕ್ತದಾನಿ ಅದು ಸಮಾಜ ಸೇವೆ ಮಲ್ಪನ ಬೇತೆ ಬೇತೆ ಕ್ಷೇತ್ರ ವಿಖ್ಯಾತನು ಸನ್ಮಾನ ಮಲ್ಪನಂಚಿನ ಆ ವೇದಿಕೆ ಎಂಕೊಂಜಿ ಸೆಕೆಂಡು ಸಮಾಜ ಸೇವೆ ಮಲ್ಪನ ಅರುಣಣ್ಣನೊಟ್ಟಿಗೆ ಯಾನ್ಲ ಅರ್ನೊಂಜಿ ಅಭಿಮಾನಿ ಪುತ್ತಿಲ್ಲ ಅರುಣಣ್ಣನೊಟ್ಟಿಗೆ ನಂಗೆ ವೇದಿಕೆ ಮಲ್ಪನಂದು ಆತಂಡು ಐಡ್ದು ಹೆಚ್ಚಾದು ಮಾತಾಡ್ದು ಹೆಚ್ಚಾದು ಎನ್ನ ಮೆಗ್ದಿನೊಟ್ಟಿಗೆ ಎಂಕ್ ವೇದಿಕೆ ಶೇರ್ ಮಲ್ಪನ ಎಂಕ್ಲ ಸ್ಟೇಜ್ ಇಡು ಬರ್ತಾವನ ಕ್ರಮಲ ಇಜ್ಜಿ ಎಂಗ್ಲ ಮದಿಮೇಗ ಮಾತ್ರ ಲೆತ್ತೊಂದು ಹೋಪನೆ ಬೇತೆ ವೈಕಲ್ ಎಂಕ್ಲ ಮೆಗ್ದಿ ಬಾಲ್ದಿನ ಲೆತ್ತೊಂದು ಹೋಪನ ಕ್ರಮ ಇಜ್ಜಿ ಇನ್ನು ಬಾರಿ ಒತ್ತಾಡು ಬಾರಿ ಸಂಭ್ರಮಣಲ್ಲಿ ಬಿದಾಡ್ದು ಬೈದಲ್ಲು ಎನ್ನ ಅಣ್ಣಗೆ ಸನ್ಮಾನ ಉಂಡು ಒಂದು ಪಂಡದು ಆರ ಬಾವಿ ಬಿದಾಡ್ನ ರತ್ತು ಮನೇನ ಬಿದಾಡ್ಪ ಒಂದು ಬೈದೆ ಇತ್ತೆ ಪಿರ ಇಲ್ಲಲ್ಲಿ ಬುಡ್ಪುನ ಕಂಡೀಷನ್ ಬಾರಿ ಸಂತೋಷ ಯಾನು ಒಂಜಿ ಜಾಸ್ತಿ ಪಾತೇರಿ ದಾಯ ಪಾತೇರಿ ಎಂದು ಪಂಡ ಇಂಚಿನ ಒಂಜಿ ಹಳ್ಳಿ ಜಾಗೇಡು ಒಂಜಿ ಆತು ಜವಣಿಯರು ಸೇರೊಂದು ಸಮಾಜದ ಪೂರ ನೆನು ಮುಟ್ಟೊಂದುಲ್ಲೇರ ಅವು ಕಂಡದ ಗೊಬ್ಬಿಪ್ಪೊಡು ಯಾನು ಕೃಷಿಕೆಲ್ಲ ಇತ್ತೆಲ್ಲ ಕಂಡ ಬೆನ್ನಿ ಮಲ್ಪನ ಎಂಕ್ಲೆಗೆ ಇತ್ತೆಲ್ಲ ಕಂಡ ರಡ್ಡ ಬುಳ್ಳೆ ಬೆನ್ನಿ ಮಲ್ಪುವ ಎಂಕ್ಲ ಅಲ್ಪ ಮುರಾಣಿ ಕಂಡಕ್ಕೆ ಒಯ್ದಾಯ್ನಾತಿ ನಿಕ್ಲು ಬರ್ಪಸತ್ತಿ ಒಂಜಿ ವೇಳೆ ಮೂಲು ಕಂಡ ಉಂಡು ನಿಕ್ಲೆಗೆ ಇಜ್ಜಣ್ಣ ಎಂಕ್ಲ ಅಲ್ಪ ಮಲ್ಪನೆ ನನ್ನ ಮೆಗ್ದಿಡ ಪಂಡೆ ನಮ್ಮ ನೇರ್ದು ಮಲ್ಲ ಕೊಂಡು ಅವಳು ಮಲ್ಪಾಗ ಮುಕ್ಕುಲ್ಲ ಕಾರ್ಯಕ್ರಮ ಅಂದ್ ನಿಕ್ಲು ಪೂರ ಗಂಟು ಮುಟ್ಟೆ ಕಟ್ಟದ ಆಡೆ ಬರೋಡು ಅವು ಆಪನತ್ತು ಆಂಡ ಯಾನು ಕಂಡ ಬೆನ್ನಿ ಮಲ್ಪನೆ ಆ ಕಾರಣಕ್ಕೂ ಮೂಲಲೆ ಯಾನು ರಕ್ತದಾನಿ ಒಂದು ಎಲ್ಲೆ ಮಟ್ಟದ ಸಮಾಜ ಸೇವೆ ಮಲ್ಪನೆ ಆ ಕಾರಣಕ್ಕೂ ಮೂಲಲೆ ಯಾನದಲ್ಲ ಸುಳ್ಯ ಯಾನು ಮುರಾಣಿ ಹಾವೇರಿ ಜಿಲ್ಲೆಗೆ ಬೋದು ಒಂಜಿ ರಕ್ತದಾನದ ನೆಕ್ ಪೋಯ್ನೈ ಬೆಂಗಳೂರು ಬೋದು ರಕ್ತದಾನದ ವಿಷಯ ನಮ್ಮ ಪ್ರಶಸ್ತಿ ಪಡೆವಣ್ಣೈ ಈ ಕಾರಣಕ್ಕಾದ ಏನು ಕೊಂಜಾತ ಅರ್ಹತೆ ಉಂಡು ನೆನಪು ಕೇವಲ ಮೀರನ ಪಲ್ಯ ಬತ್ತದು ಕುಳ್ಳಿ ವೀರನ ಬತ್ತೆ ಸನ್ಮಾನ ಮಲ್ತಿ ಅನ್ಪುಣ ತಪ್ಪು ಕಲ್ಪನೆ ನಿಕ್ಲಿಗೆ ಬೋರ್ಚಿದ್ದು ಪಡೆದು ಕೈ ಮುಗಿದು ಕೆಂಡೊಂಬೆ ಈ ಸಂಘಟನೆ ದಕ್ಲಿಗೆ ಎನಲ್ಲೆತ್ತದು ನಿಕ್ಲು ಅಭಿನಂದನೆ ಮಲ್ತಾರೆ ನಿಕ್ಲು ಸನ್ಮಾನ ಮಲ್ತಾರೆ ಈ ಸನ್ಮಾನ
ಎಂಕ್ ಮಲ್ತಿನ ಸನ್ಮಾನವನ್ನು ಏನು ಸನ್ಮಾನ ಎನ್ನುಜಿ ಈ ಸನ್ಮಾನನು ಏറെ ಸಮಾಜ ಸೇವೆ ಮಲ್ಪಂಚಿನ ಈ ನಮ್ಮ ಮಹಾವಿಷ್ಣು ಎಂಚಿನ ಸಂಘಟನೆ ಉಂಡತೆ ಅಕ್ಲನ ಸಕ್ರಿಯ ಸದಸ್ಯರಿಗೆ ಅರ್ಪಣೆ ಮಲ್ತೊಂದುಲ್ಲೆ ಎಂಕ್ ಈ ಸನ್ಮಾನೋಡು ಭಾರಿ ಸಂತೋಷದ ವಿಷಯ ಎಂಚಿನ ಅಂತ ಪಂಡ ಸಮಾಜ ಸೇವೆಡು ಒಂಜಾತ ಕೆಲಸ ಮಲ್ಪನಂಚಿನ ರಾಜೇಶ್ ಅವಡು ರಘುನಕ್ಲನ ಒಂಜಿ ಟೀಮ್ ಉಂಡತೆ ಆ ಟೀಮ್ ದಕ್ಲು ಸಮಾಜ ಸೇವೆ ಮಲ್ಪನಕ್ಲು ಸಮಾಜ ಸೇವೆ ಮಲ್ಪನ ಏನು ಮಲ್ಪೆ ಈ ರಾಜ್ಯ ಪ್ರಶಸ್ತಿದ ಜಿಲ್ಲಾ ಪ್ರಶಸ್ತಿದ ಸುದ್ದಿ ಪಂಡರತ್ತೆ ನಿಖಲು ಈ ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿಗೆ ಅರ್ಜಿ ಪಾಡ್ದು ನಮ್ಮ ಏನು ಆನೆ ಮಲ್ತೆ ಏನು ಕುದುರೆ ಮಲ್ತೆ ಎಂದು ಪಂಡದು ರಾಜಕಾರಣಿಲ ಲೆಟ್ರ್ ಕೊಡೋದು ಸನ್ಮಾನಗೆ ತೊಂಡೆ ನಿಖಲು ಸಮಾಜ ಸೇವೆ ಮಲ್ಪನಕ್ಲು ನಾನು ಅರ್ಜಿ ಪಾಡಂದೆ ನಿಖಲು ಕೊಡದ್ದು ಗುರುತಿಸ ಇರತ್ತೆ ನಾನು ಭವಿಷ್ಯಡು ನಿಕ್ಲೆಗಳ ಅಂಚನೆ ಆವಡು ನಿಕ್ಲೆಗೆ ಅಂಚ ಆಪುಡು ಸನ್ಮಾನಕ್ಕೋಸ್ಕರ ನಮ್ಮ ಏರ್ಲ ಸಮಾಜ ಸೇವೆ ಮಲ್ಪನ ಬೋಡ್ಚಿ ನಮ್ಮ ಸಾಧನೆ ಮಲ್ತದ್ದು ನಮ್ಮ ಮಾತೆಗೆ ಮಲ್ಪ ಸಾಧನೆ ಅತ್ತ ನಮ್ಮ ಕರ್ತವ್ಯ ಬದುಕೇರ ಭಾರಿ ಸುಲಭ ಬಿ ಗುಡ್ ಡೂ ಗುಡ್ ಎಡ್ಡೆ ಮಲ್ಪು ಎಡ್ಡೆಂದನೇ ಎನ್ನಲ್ಲ ಈ ಎಂಚಿನ ಉಳ್ಳ ಎಡ್ಡೆ ಮಾಲ್ತನ ಸೊ ಆ ಎಡ್ಡೆ ಮಾಲ್ಪನ ಬಿ ಗುಡ್ಡು ಗುಡ್ಡು ದಾಖಲು ನಿಕ್ಲು ಅಂಚ ಆ ಕಾರಣಕ್ಕೂ ಮಹಾವಿಷ್ಣು ಮೂರ್ತಿದ ಈ ಸಂಘಟನೆಗೆ ಏನು ಅತ್ಯಂತ ಕೃತಜ್ಞತೆ ಅತ್ಯಂತ ಗೌರವ ಅತ್ಯಂತ ಪ್ರೀತಿ ಏನು ಬೈದೆ ನಿಖಲ ಸನ್ಮಾನವನ್ನು ಸ್ವೀಕಾರ ಮಲ್ತದ್ದು ನಿಖಲ ಗೌರವಗೂ ನಿಖಲ ಪ್ರೀತಿಗೆ ಈ ಸಂಘಟನೆದ ಗೌರವಗೂ ನಿಖಲೆಗೆ ಅರ್ಪಣೆ ಮಲ್ತೊಂದುಲ್ಲೆ ಅಂತ ಪಣಿಯರ ಎಂಗೆ ಭಾರಿ ಸಂತೋಷ ಒಂದುಂಡು ವೇದಿಕೆ ಡಿಪ್ಪನ ಮಾತ ಗೌರವ ನಿತ್ಯರು ಏನನ್ನು ಲೆತ್ತಿನಂಚಿನ ಈ ಸಂಘಟನೆ ದಕ್ಲಿಗೆ ಧನ್ಯವಾದ ಪಣ್ಣೊಂದು ಏನನ್ನು ಸಹಿಸವನ್ನ ನಿಕ್ಲೆಗ್ಲೆ ಧನ್ಯವಾದ ಎಂಕ್ ಇಡೆ ಬರ್ಪುನ ಬಂಗಾಯ್ಜಿ ಕಾರ್ ಪಾರ್ಕ್ ಮಲ್ಪುನ ಬಾರಿ ಬಂಗಾಂಡು ಅಂಚಾದಿಪ್ಪನ ಯಾನ ಪೋಂಡ ನಿಕ್ಲಿಗೆ ಬಂತೆ ಸ್ಟೇಜ್ ಇಲ್ಲ ಜಾಗೆ ಹಾಪುಂಡು ಅಲ್ಲಿ ಪೋಂಡಾಗ ಕಾರ್ ಪೋಂಡ ಬುಕ್ಕರಡ್ಡ ಕಣತ್ತು ನಿಖಿಲ್ನ ಕಾರನ್ನ ಉಂತವಳ್ಳಿ ಅಂಚಾದ ಏನನ್ನು ಕಡಪುಡ್ದು ಕೊರ್ಲಿ ಮಾತಾ ನಿಕ್ಲೇನು ತಾಳ್ಮೇಡು ಅತ್ಯಂತ ಗೌರವಡು ಈತು ಬರ್ತು ಕುಳ್ಳಿಯರ ಕಾರಣ ಇಂಚಿನ ಅಂತ ಪಂಡ ದೂರದ ಯಾನು ಪೋಡಿತ್ತು ಆಂಡ ಎನ್ನ ಮೆಗ್ದಿನ ಮಿತ್ತು ಆ ಮೆಗ್ದಿಗೆ ನಿಖಲ್ನ ಸಂಘಟನೆದ ಮಿತ್ತು ಇಪ್ಪನ ಗೌರವ ಅಲ್ಲಿ ಮುರಾಣಿ ದೂಕ ಬನೊಂದುಲ್ಲ ಅಲ್ಲಿ ಭಾರಿ ಎಡ್ಡೆ ಜೋಕುಲನ್ನ ಎಡ್ಡೆ ಕೆಲಸ ಮಲ್ಪೇರು ಅವು ಮಲ್ಪೇರು ಅಂಚಾದ ನಮ್ಮ ಆಟ್ಲೊಟ್ಲಿ ಮನ್ಮಿತ್ತು ಫೋನ್ ಮಲ್ತು ಪನ್ಪಿ ಬುಕ್ಕ ಎನ್ನ ಬಾವೇರು ಪನ್ಪೇರು ಎನ್ನ ಮುರಾಣಿಯ ಪಂಡೆ ಮುಕ್ಳು ರಾಜೇಶ್ ನಕ್ಲೇಡ ಏಪ ಎನ್ನ ಬಾವೇರು ಒಂಜಿ ಸಂಘಟನೆ ಎಡ್ಡೆ ಅಂತ ಪನ್ಪೇರ ನಿಕ್ಲೆಗೆ ಬೇತೆ ಸರ್ಟಿಫಿಕೇಟ್ ಕೊಡ್ಚಾರ ISI ಸರ್ಟಿಫಿಕೇಟ್ ಲೆಕ್ಕ ಸೊ ಆ ಕಾರಣಕ್ಕೂ ಭಾರಿ ಸಂತೋಷ ಭಾರಿ ಹೆಮ್ಮೆ ಬಂದುಂಡು ನಿಖಲ್ನೊಟ್ಟಿಗೆ ಯಾಲ್ನ ಪಾಲ್ಗೊಳ್ಳದೆ ಅಂತ ಪನ್ಪನಕ್ಕೆ ನಿಖಲ್ನ ದುಮ್ಮದ ಸಮಾಜ ಸೇವೆ ಹೋಗ್ಲಿತ್ತಿಲ್ಲ ನಮ್ಮದ ಸಹಾಯ ಮಲ್ಪ ನಿಖಲ್ನೊಟ್ಟಿಗೆ ಎಂಕಲ್ಲ ಉಲ್ಲ ಅಂತ ಪಂಡದು ಏರೇರೇಗೆ ನಿಖಲು ಗೌರವ ಮಲ್ತಾರೆ ಅಕ್ಲೆ ಪೂರ ಅಭಿನಂದನೆ ಪಂಡೊಂದುಲ್ಲೆ ಐತೈಟ ಎಲ್ಲೆ ಬಾಲೆ ಕಬಡ್ಡಿ ದಾಲು ಆಲೆಗೆ ಭವಿಷ್ಯಕ್ಕೂ ದಾನ ಕಬಡ್ಡಿ ದಾದನ ಅವಶ್ಯಕತೆ ಇತ್ತನ ಎಂಕ್ಲೇನು ಕಾಂಟ್ಯಾಕ್ಟ್ ಮಲ್ಪಲೆ ಏನು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಜಿಲ್ಲಾ ಉಪಾಧ್ಯಕ್ಷಲಾದುಲ್ಲೆ ಅಕ್ಲೆ ಬೋಡಾಪನ ಪ್ರೋತ್ಸಾಹ ಕೊರ್ಪಣಂಚಿನ ದಾನಂಡ ಅಸೋಸಿಯೇಷನ್ ಆಪನ ಏನು ಎಂಕ್ಲ ಮಲ್ಪ ದಯಪಂಡ ನಿಕ್ಲೆ ಗೊತ್ತುಂಡು ಓಲಾಣ ಮಿತ್ತು ಕಬಡ್ಡಿ ಮಿತ್ತು ಪೋಟಂಡ ಏರಾಣ ಒಂಜಿ ತಿತ್ತುರ್ದು ನೂಕೋಡು ಈ ಜನ ಎಡ್ಡೆ ಟ್ಯಾಲೆಂಟ್ಲ ಪೋಂದಿಜ್ಜಿ ಎಡ್ಡೆ ಕಬಡ್ಡಿ ಮ್ಯಾಚ್ ಸುಳ್ಳೆಡ್ ಆವಣ್ಣುಂಡು ಜವಣಿಯರಿಗೆ ಪುರ್ಸೋತಿತ್ತಿನ ಇಂಥ ಕಾರ್ಯಕ್ರಮ ಮುಗಿನಿಡ್ದಕ್ಕೆ ಅವಳು ಬತ್ತದ ಇಡಿಲ್ಲ ತೋಲಿ ಎಲ್ಲೇ ಫೈನಲ್ಸ್ ನಡಪುಂಡು ಭಾರಿ ಶೋಕದ ಕಾರ್ಯಕ್ರಮ ನ್ಯಾಷನಲ್ ಲೆವೆಲ್ ಎ ಗ್ರೇಡ್ ಕಬಡ್ಡಿ ಅವೊಂದು ಸುಳ್ಳಿಗೂ ಮಾತೆಲ್ಲ ಬಲೆಯಿಂದ ಕೈ ಮುಗಿದು ಪಂಡೊಂದು ಅವಕಾಶ ಕೊರನ ನಿಕ್ಲೆ ಮಾತು ಒಂದನೇ ಮಲ್ತೊಂದು ವಿಶೇಷವಾದ ವೇದಿಕೆ ಡಿಪ್ಪನ ಗೌರವಾನ್ವಿತರಿಗಿಲ್ಲ ಈ ಸಂಘಟನೆದ ಮಾತ ಪದಾಧಿಕಾರಿಗಳೆಲ್ಲ ತರಬಾಗದು ಏನು ನಿಕ್ಲೆ ಪೂರ ಧನ್ಯವಾದ ಪಣ್ಣೊಂದು ಸ್ಥಳ ಸಾನ್ನಿಧ್ಯದ ಪೂರ ದೈವದೇವರನ್ನ ಆಶೀರ್ವಾದ ಇಪ್ಪದು ಏನು ನಮ್ಮೊಂದು ಬರ್ಪಣಂಚಿನ ಸುಳ್ಳೆ ಸೀಮೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದ ನಿಕ್ಲೆಗೆ ಇಪ್ಪಡೊಂದು ಪಣ್ಣೊಂದು ಎನ್ನ ಪಾತ್ರ ಮುಗಿಪಾವಿ ನಮಸ್ಕಾರ ಬಹುಶಃ ಸಮಯ ಇತ್ತಂಡ ನಾತಕ್ಕೆ ಎನುಗ ಪನ್ಪಿನಂಚಿನ ಪಾತೆರ 147 ಸರ್ತಿ ರಕ್ತದಾನ ಮಲ್ಪಿನ ಮಮಲ್ಲ ಬೆಲೆ ದಾಯಪಂಡ ಎಂಕಲ್ ಹಿಡಿದು ಒಂಜಿ ಸಲಲ ಆತುಜಿ ಅಂಚಿನ ಆರೋಗ್ಯ ಆ ಶಕ್ತಿ ಭಾಗ್ಯ ಇರೆಗೆ ಒದಗದು ಬರಡು ಸರ್ ನನಲ ಪನ್ಪಿನ ಪಾತೆರದ ಒಟ್ಟಿಗೂ ದುಂಬತ್ತ ಈ ಚಾವಡಿದ ಮಿತ್ತು ಈ ಚಾವಡಿದ ಲೇಸ್ತ ಗುರ್ಕಾರಲ್ಲ ಅಂದ ಅಂಚನೆ ಶ್ರೀ ವಿಷ್ಣು ಯುವ ಶಕ್ತಿ ಬಳಗ ರಿಜಿಸ್ಟರ್ಡ್ ಮಜ್ಜಾರಡ್ಕದ ಗುರ್ಕಾರಲ್ಲ ಅಂದು ಬಹಳ ಸರಳವಾಗಿರುವಂತಹ ನಗುಮೊಗದ ನಾಯಕ ಶ್ರೀಯುತ ರಘುನಾಥ ಗೋಳ್ತಿಲ ತಮ್ಮ ಮಾತಿಗಾಗಿ ನಮ್ಮ ವೇದಿಕೆ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಷ್ಣು ಯುವ ಶಕ್ತಿ ಬಳಗ ಮಜ್ಜರಡ್ಕ ಇದರ 6ನೇ ವರ್ಷದ ಕೆಸರಡೊಂಜಿನ ಕಾರ್ಯಕ್ರಮದ ವೇದಿಕೆ ಅಲಂಕರಿಸಿದ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧು ಭಗಿನಿಯರೇ ಹಾಗೂ ನಮ್ಮ ಸಂಘಟನೆಯ ಸರ್ವ ಸದಸ್ಯರೇ ಪದಾಧಿಕಾರಿಗಳೇ, ನಾವು ಶ್ರಮ ಸೇವೆ ಸಹಾಯ ಎಂಬ 3 ಧ್ಯೇಯವಾಕ್ಯದೊಂದಿಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಇದೇ ರೀತಿ ಇನ್ನು ಮುಂದೆಯೂ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡೋಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಘಟನೆಯ ಚತುರ ರಾಜೇಶ್ ಮಯೂರ ಇವರು ಸಮಾಜಮುಖಿ ಕೆಲಸ ಮಾಡೋ ಮುಖಾಂತರ ಅವರ ದೇಹ ದಾನವನ್ನು ಕೂಡ ಈ ಸಂಘಟನೆ ಮುಖಾಂತರ ಮಾಡೋದಾಗಿ ನಿಶ್ಚಯಿಸಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೀವಿ.
ನಮ್ಮ ಸಂಘಟನೆಯು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಇದು ನಮಗೆ ಸಂತಸದ ವಿಷಯ. ಇನ್ನು ಮುಂದೆಯೂ ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಆ ದೇವರಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅಧ್ಯಕ್ಷರ ಮಾತುಗಳಿಗಾಗಿ ಧನ್ಯವಾದಗಳು. ಮುಂದೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ರಿಗೂ ಕೂಡ ಧನ್ಯವಾದ ಸಮರ್ಪಣೆ ಭರತ್ ಓಲ್ತಾಜೆ ಇವರಿಂದ. ಅಂಚನೆ ಇನ್ನಿತ್ತ ನಮ್ಮ ಈ ಕಾರ್ಯಕ್ರಮ ಪುತ್ತೂರದ ಪ್ರತಿಷ್ಠಿತ ಮಾಧ್ಯಮ ಸುದ್ದಿ ವಾಹಿನಿ ನೆಟ್ಟು ನೇರ ಪ್ರಸಾರವಾದ ಬಿತ್ತರ ಆವುನುಂಡು. ದಯದೇದು ಮಾತಿರ್ಲ ತೂಲೆ ಶೇರ್ ಮಲ್ಪ್ಲೆ, ಲೈಕ್ ಮಲ್ಪ್ಲೆ, ಕಾಮೆಂಟ್ ಮಲ್ಪ್ಲೆ, ಸಬ್ಸ್ಕ್ರೈಬ್ ಮಲ್ಪ್ಲೆ ಪನ್ಪಿನ ಪಾತಿರದ ಒಟ್ಟಿಗೂ ಈ ಚಾವಡಿದ ಮಿತ್ತು ಭರತ್. ಆತ್ಮೀಯ ಬಂಧುಗಳೇ, ಶ್ರದ್ಧೆ, ಸತತ ಪ್ರಯತ್ನ, ಸಹನೆಯ ಜೊತೆಗೆ ಆತ್ಮವಿಶ್ವಾಸ ಹೊಂದಿದ್ದರೆ ನಾವು ಖಂಡಿತ ಗುರಿಯನ್ನ ಸಾಧಿಸಬಹುದು ಎಂಬ ವಿವೇಕಾನಂದರ ಮಾತಿನಂತೆ ನಾವು ಪ್ರಯತ್ನದೊಂದಿಗೆ ಅಂತಿಮ ಘಟ್ಟದಲ್ಲಿದ್ದೇವೆ. ಆದರೆ ಇದು ಅಂತಿಮ ಅಲ್ಲ. ಇನ್ನಷ್ಟು ಕಾರ್ಯಕ್ರಮಗಳು ಇಂದು ರಾತ್ರಿ ಹಾಗೆಯೇ ನಾಳೆ ದಿನವಿಡೀ ನಡೆಯಲಿಕ್ಕಿದೆ. ಆದರೆ ಈಗ ನಡೆದಿರುವ ಕಾರ್ಯಕ್ರಮದಲ್ಲಿ ಪಾಲು ಪಡೆದಿರುವಂತಹ ಗಣ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಲು ನಾನಿಲ್ಲಿ ನಿಂತಿದ್ದೇನೆ. ಮುಖ್ಯವಾಗಿ ನಮ್ಮ ಜೊತೆ ಅರುಣ್ ಪುತೀಲಾ ಹಾಗೆಯೇ ಸಹಜ್ ರೈ ಬಲಚ ಅವರು ಕೂಡ ಇದ್ರು. ಅವರಿಗೂ ಕೂಡ ಧನ್ಯವಾದವನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆಗೆ ಇರುವಂತಹ ಶ್ರೀಮತಿ ಮೀರಾ ಮೋಹನ್ ರೈ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ಬ ಅತಿಥಿಗಳು ಮೋಹನ್ ದಾಸ್ ರೈ ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಇವರಿಗೂ ಕೂಡ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ರಘುನಾಥ್ ಪೂಜಾರಿ ಗೋಳ್ತಿಲ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ಸುಧಾಕರ್ ರೈ ಪೆರಾಜೆ ಇವರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ರಘುನಾಥ್ ಗೋಳ್ತಿಲ ಇವರು ಸ್ಮರಣಿಕೆಯನ್ನು ನೀಡಬೇಕು. ಹಾಗೆಯೇ ಶ್ರೀಮತಿ ನೂತನ ಪ್ರವೀಣ್ ನೆಟ್ಟರ್ ಇವರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಇವರಿಗೂ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯನ್ನ ಅಚ್ಚುಕಟ್ಟಾಗಿ ಮಾಡಿದಂತಹ ಪ್ರಜ್ಞಾ ಉಡಿನಾಲ್ ಇವರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಇವರಿಗೂ ಕೂಡ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು ಪ್ರಜ್ಞಾ ಉಡಿನಾಲ್ ಹಾಗೆಯೇ ಪ್ರವೀಣ್ ನೆಟ್ಟಾರ್ ಅವರಿಗೆ, ನೂತನ ಪ್ರವೀಣ್ ನೆಟ್ಟಾರ್ ಅವರಿಗೆ. ಹಾಗೆಯೇ ಕಾರ್ಯಕ್ರಮದ ನೇರ ವೀಕ್ಷಣೆಯನ್ನ ಅನುವು ಮಾಡಿಕೊಟ್ಟಂತಹ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಖಜೆಮಾರ್ ಸರ್ ಕೂಡ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಾರಂಭದಿಂದಲೂ ಕೂಡ ನಮ್ಮ ಸಂಘಟನೆಯ ಕಾರ್ಯಕ್ರಮವನ್ನು ಬಿತ್ತರಿಸಲು ಅವರ ಒಂದು ಸಹಕಾರ ನಮಗಿದೆ. ಅದೇ ರೀತಿ ಎಲ್ಲ ಪತ್ರಕರ್ತ ಬಂಧುಗಳನ್ನು ಕೂಡ ಈ ಸಂದರ್ಭದಲ್ಲಿ ಜ್ಞಾಪನ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ನೆರೆದಿರುವಂತಹ ಎಲ್ಲರಿಗೂ, ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವಂದನೆಗಳು. ತಮಗೂ ಕೂಡ ಧನ್ಯವಾದಗಳು. ನಾನು ಮಾತನಾಡುವಂತಹ ನನ್ನ ಸ್ವರ ಶಬ್ದ ನಿಮ್ಮ ಕಿವಿಯನ್ನು ತಲುಪೋಕೆ ಕಾರಣ ಆಗುವಂಥದ್ದು ನಮ್ಮ ಸೌಂಡ್ ಇಂಜಿನಿಯರ್ಸ್. ಹಾಗಾಗಿ ತಮಗೂ ಕೂಡ ಧನ್ಯವಾದಗಳು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತೀವಿ, ಆದರೆ ಆ ಕಾರ್ಯಕ್ರಮ ಸದಾಕಾಲ ನೆನಪಿನಲ್ಲಿ ಉಳಿಬೇಕು ಅಂದರೆ ಕಾರಣ ಆಗುವಂಥವ್ರು ಇವರು. ತಮ್ಮ ಕ್ಯಾಮರಾ ಕಣ್ಣಿನ ಮೂಲಕ, ತನ್ನ ಕೈ ಚಳಕ ಮತ್ತು ಸೃಜನಾತ್ಮಕತೆಯ ಮೂಲಕ ನಮ್ಮನ್ನು ನಗಿಸ್ತಾ ನಮ್ಮನ್ನು ಕ್ಯಾಪ್ಚರ್ ಮಾಡುವಂತಹ ಫೋಟೋಗ್ರಾಫರ್ ನಮ್ಮ ಜೊತೆ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ವ್ಯವಸ್ಥೆಯನ್ನು ಮಾಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಮ್ಮ ಛಾಯಾಚಿತ್ರ ಗ್ರಾಹಕರು ವೇದಿಕೆ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಒಡಲಾಳದ ಒಳಗೆ ಸಾವಿರಾರು ನೋವಿದ್ರು ಕೂಡ ನಮ್ಮನ್ನ ವೇದಿಕೆ ಮೇಲೆ ಆಹ್ವಾನಿಸಿದಾಗ ಸ್ಮೈಲ್ ಪ್ಲೀಸ್ ಅಂತ ಹೇಳೋರು ಇವರೇ ಫೋಟೋಗ್ರಾಫರ್ಸ್. ಹಾಗಾಗಿ ಈ ಮೂಲಕ ತಮಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ನೇರ ಪ್ರಸಾರವಾಗಿ ಬಿತ್ತರಿಸ್ತಾ ಇರುವಂತಹ ಪ್ರತಿಷ್ಠಿತ ಮಾಧ್ಯಮ ಸುದ್ದಿವಾಹಿನಿಯ ಎಲ್ಲ ಬಂಧು ಮಿತ್ರರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆ ಅಲಂಕಾರ, ಸುತ್ತಮುತ್ತಲಿನ ವಾತಾವರಣದ ಅಲಂಕಾರ, ಕೆಸರಿನ ಗದ್ದೆಯ ಒಂದು ವ್ಯವಸ್ಥೆ, ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸಂಪನ್ನಗೊಳಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ನಮ್ಮ ಎಲ್ಲ ಈ ಊರಿನ ಸಮಸ್ತ ಬಾಂಧವರಿಗೂ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂತಹ ಪ್ರತಿಯೊಬ್ಬರಿಗೂ ಒಂದೇ ಮಾತಿನ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ರಾಜೇಶ್, ತಮಗೂ ತಮ್ಮ ತಂಡದವರಿಗೂ ಧನ್ಯವಾದಗಳು. ಬಂದಿರುವಂತಹ ಎಲ್ರಿಗೂ ಕೂಡ ರಾತ್ರಿಯ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಊಟವನ್ನು ಸ್ವೀಕರಿಸಬೇಕು. ಈ ವೇದಿಕೆ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಲಿಕ್ಕಿದೆ. ಹಾಗಾಗಿ ಆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ತಾವು ವೀಕ್ಷಿಸಬೇಕು, ಪ್ರೋತ್ಸಾಹಿಸಬೇಕು ಅನ್ನುವಂತಹ ಮಾತಿನ ಮೂಲಕ ಅದಾದ ಬಳಿಕ ಇದೇ ವೇದಿಕೆ ಮೇಲೆ ಮತ್ತೊಂದು ಸುಂದರವಾಗಿರುವಂತಹ ಕಾರ್ಯಕ್ರಮ ನಡೆದು ಬರಲಿಕ್ಕಿದೆ. ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೇಶ್ವರ ಅಭಿನಯಿಸುವ ತುಳುನಾಡ ರಂಗಭುಳ್ಳಿ ರವಿ ರಾಮಕುಂಜ, ತುಳುನಾಡ ರಂಗಭೂಷಣ ಪುಷ್ಪರಾಜ್ ಬಳ್ಳಾರ್ ಮತ್ತು ಅನಿಲ್ ರಾಜ್ ಉಪ್ಪಳ, ಅಶೋಕ್ ಬೇಕೂರು ಅಭಿನಯಿಸುವ ನಾಟಕ ರಚನೆ ಗಡಿನಾಡ ಕಲಾನಿಧಿ ಕೃಷ್ಣ ಜಿ ಮಂಜೇಶ್ವರ್, ನಿರ್ದೇಶನ ಜೆಪಿ ತೂಮಿನಾಡು ಮತ್ತು ಮೈಮ್ ರಾಮದಾಸ್, ಸಲಹೆ ಸಹಕಾರ ಮನೀಶ್ ಶೆಟ್ಟಿ ಸಂದಡ್ಕ, ಸಂಗೀತ ಪ್ರವೀಣ್ ಕಣಿಯೂರು. ಇವರೆಲ್ಲರ ಒಟ್ಟು ಸೇರುವಿಕೆಯಲ್ಲಿ ಕಲಾವಿದರ ಒಗ್ಗೂಡುವಿಕೆಯೊಂದಿಗೆ ಈ ವೇದಿಕೆ ಮೇಲೆ ನಡೀಲಿಕ್ಕಿದೆ ತುಳು ಪೌರಾಣಿಕ ಮತ್ತು ಸಾಮಾಜಿಕ ಭಕ್ತಿ ಪ್ರಧಾನ ನಾಟಕ ಕಲ್ಚಿಕದ ಮಾಯ್ಕಾರೆ ಪಂಜುರ್ಲಿ. ಈ ನಾಟಕವನ್ನು ಕೂಡ ತಾವೆಲ್ಲರೂ ಕೂಡ ವೀಕ್ಷಿಸಬೇಕಾಗಿ ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ಅವಕಾಶವನ್ನು ನೀಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳುವ ನಾನು ನಿಮ್ಮ ನಿರೂಪಕಿ ಪ್ರಜ್ಞಾ ಪೂಜಾರಿ ಓಡಿಲ್ನಾಳ.
लंबोदर तू विनायका तू वल्लोळेश्वर मोरया विघ्नेश्वर तू एकदंत तू मयूरेश्वरा मोरया लंबोदर तू विनायका तू वल्लोळेश्वर मोरया विघ्नेश्वर तू एकदंत तू मयूरेश्वरा मोरया वक्रतुंड तू गजमुखा तू सिद्धि विनायका श्रीयाञ्जनेयं प्रसन्नाञ्जनेयं श्रीरामदूतं महाकायवीरं प्रणयवि ನಡೆಯಲಿ ಅಸುರರ ಎದುರಿಸು ಗಗನವಿ ಜರುಗಲಿ ಗಡಗಡ ನಡುಗಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜೈ 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 ಬಜರಂಗಿ ಜೈ ಹನುಮಲಲಾಕಿ ಜೈ 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 ಬಜರಂಗಿ ತಲನ ರಘುನಾಥ ಕಲಾಕಿ ಜೈ 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 ಬಜರಂಗಿ ಅಲ್ಲಿ ಬುದ್ಧ ಮಹಾಬಲದಾಯಿ ಜೈ 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 ಬಜರಂಗಿ ನನಗೆ ಪ್ರಭು ಸದಾ ಸಹಾಯಿ ಶಂಕರ ಸುಮನ ಕೇಸರಿ ನಂದನ ತೇಜ ಪ್ರತಾಪ महाजगवंदन रामदूत अतुलित बलधाम अंजनी पुत्र पवन सुत नाम जय हनुमान जय हनुमान भूत पिशाच निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे ओ भुज बलवा तोरि निंतोने भव भयवा नीगुबा जय शिव रूपने बजरंगी जय जय भवतारक बजरंगी नर नरवु राम ಎಂದೋನೆ ನಿಜ ಗುಣವ ತೋರುಬಾ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಧನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ಮೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಳ ಸಾರಥಿ ಜಯ 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 ಬಜರಂಗಿ 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 ಜಯ 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 ಬಜರಂಗಿ 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 ಜಯ 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 ಬಜರಂಗಿ ಬಜರಂಗಿ ಜಯ 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 ಬಜರಂಗಿ श्रीयाञ्जनेयं प्रसन्नाञ्जनेयं श्रीरामदूतं महाकायवीरं बजरंगी 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 श्रीयाञ्जनेयं ಮುಕ್ಳಿಗೂ ಸೊಲ್ಮೆಲು
ನನ್ನ ಸ್ಮೃತಿ ಪಲ್ಲತ್ತಾರು ಮೇರ್ನೊಟ್ಟಿಗೆ ಪದ್ಯ ಪನ್ಯರ ಬರೊಂದುಲ್ಲೇರು.
தடுக்கா மென்னுதா போச பெண்ணாடே பாக்கிலு தெத்துது பக்திகு ஓலிலே ಬಂಗೋದ ತಾದಿಗು ಆಸರೆಯಾಲೆ ಭಕ್ತಿದ ಸಿರಿಪೂಳ್ ಪರ್ಲೆನು ಪಲ್ಲದಡ್ಕ ಪೇನ ಗುಂಡೋಡು ಭಕ್ತಿದ ಸಿರಿಪೂಳ್ ಪರ್ಲೆನು ಪಲ್ಲದಡ್ಕ ಪೇನ ಗುಂಡೋಡು ಬೇನೆದ ಕರ್ಪಿಲ್ಲು ಸೋತಿನ ಜನಮಾನಿ ಬರುವೆರ ಅಪ್ಪೆ ಹಿರೆ ನಡೆಗು ಬೇನೆದ ಕರ್ಪಿಲ್ಲು ಸೋತಿನ ಜನಮಾನಿ ಬರುವೆರ ಅಪ್ಪೆ ಹಿರೆ ನಡೆಗು ಮಟ್ಟೆಡು ಮಾನಾದು ಎದು ಕೊಲೆ ಅಪ್ಪೆ ಕಣ್ಣೀರು ಪನ್ನೀರು ಮಟ್ಟೆಡು ಮಾನಾದು ಎದು ಕೊಲೆ ಅಪ್ಪೆ ಕಣ್ಣೀರು ಪನ್ನೀರು ವಿಷಗಳಿಗೆ ಅಮೃತಾಣ ವಿಷಗಳಿಗೆ ಅಮೃತಾಣ ಪಲ್ಲದಾಡ್ಕ ಪೋಸಪ್ಪೆನ ಚಾವಡಿಡು ಧರ್ಮ ಚಾವಡಿಡು ಬಾಗುಂದು ಬರುವ ಬಾಕಿಲ ಮುದೆರುಗು ಪಲ್ಲದಡ್ಕ ಮೆಣ್ಣದ ಪೋಸಪ್ಪೆನ್ನಾಡೆ ಬಾಕಿಲು ಎತ್ತದು ಭಕ್ತಿಗೂ ಓಲಿಲೆ ಬಂಗೋದ ತಾದಿಗೂ ಆಸರೆಯಾಲೆ ಭಕ್ತಿದ ಸಿರಿಪೂಳ್ ಪರ್ಲೆನು ಪಲ್ಲದಡ್ಕ ಪೇನ ಗುಂಡೋಡು ಭಕ್ತಿದ ಸಿರಿಪೂಳ್ ಪರ್ಲೆನು ಪಲ್ಲದಡ್ಕ ಪೇನ ಗುಂಡೋಡು ಥ್ಯಾಂಕ್ ಯು ಸೊಲ್ಮೆಲು ಸ್ಮೃತಿ ಪಲ್ಲತ್ತಾರುಂಬೆರೆಗು ನನ್ನ ದುಂಬಾಗು ರಂಜಿತಮ್ಮೆ ದೀಕ್ಷಾ ಅಂಡ್ ಸುಪ್ರಿಯಾ கட்டுமல்லி கட்டி வச்சா வட்ட கருப்பு பொட்டு வச்சா சந்திரனில் ரெண்டு வச்சா சாரப்பாம்பு இடுப்ப வச்சா நட்சத்திர தொட்டி வச்சா கரும்பு கோடு நெத்தி வச்சா இஞ்சி வெட்டி கண்ணம் வச்சா இம்மா தூண்டு வெக்கம் வச்சா நெத்தி பொட்டுல தூக்கி பொட்டு போல வச்சா மல்ல சுத்து பட்டு உரம்
பார்க்க கண்ணு பட்டு வந்த மழ தெத்து பல்லு வரட்டில உச்சி கட்டு நேரத்தில பட்டுன்னு பத்திய முச்ச கட்டம் கட்டம் வள ரஞ்சிதமே ஏ ரஞ்சிதமே ஏ ரஞ்சிதமே ரஞ்சிதமே மனச கலைக்கும் மந்திரமே ரஞ்சிதமே ரஞ்சிதமே ஒன்ன மொத்தட்டு வலிக்க கொஞ்சனுமே அடி ரஞ்சிதமே ரஞ்சிதமே மனச கலைக்கும் மந்திரமே ரஞ்சிதமே ரஞ்சிதமே ஒன்ன மொத்தட்டு வலிக்க கொஞ்சனுமே ದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ಬಿನ್ನಿರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ತಾಜೀದ ಕನ್ನೋಟ ಸೋಜಿಗ ರಂಪಾಟ ಎಣ್ಣೆಜಿದ ಕಂಡೋಡು ನವಿಲಂಜಿನ ತಂದು ಬರ್ಪುನ ಪರ್ಲುತ್ತುಯೇ ನಗು ಬಾರಿ ತಮ್ಮನ ಏಕಂತಾಲೆ ಕವಿದಿನ ಮುಗದ ಮನೋರು ಮಿಂಚಿದ ಸಂಚಾರನ ದಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದೆನೆ ಅಲೆನ ತೂಪುಂಡೆ ಧನ್ಯವಾದಗಳು ಮಕ್ಕಳೇ. ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಗ್ರಾಮ ಪಂಚಾಯತ್ ಕೆಯೂರು ಇಲ್ಲಿನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಮಿತ್ರಾ ದಿವಕಾರ್ ಪೂಜಾರಿ ಪಲ್ಲತಡ್ಕ ಇವರಿದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ತ್ರಿವೇಣಿ ಪಲ್ಲತ್ತಾರು ಒಳಮೊಗ್ರು ಗ್ರಾಮ ಇವರಿದ್ದಾರೆ. ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಿದ್ದೇನೆ. ಅದೇ ರೀತಿ ಭೋಜನವನ್ನ ಸ್ವೀಕರಿಸಿದಂತಹ ಎಲ್ಲ ಊರ ಪರ ಊರ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಆಸನವನ್ನ ಸ್ವೀಕರಿಸಿಕೊಂಡು ಈ ಮಕ್ಕಳಿಗೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೇಶ್ವರ ಅಭಿನಯಿಸುವ ತುಳುನಾಡ ರಂಗಬೊಳ್ಳಿ ಕವಿ ರಾಮಕುಂಜ ತುಳುನಾಡ ರಂಗಭೂಷಣ ಪುಷ್ಪರಾಜ್ ಬೊಳ್ಳಾಲ್ ಮತ್ತು ಅನಿಲ್ ರಾಜ್ ಉಪ್ಪಳ ಅಶೋಕ್ ಬೇಕೂರು ಅಭಿನಯಿಸಿರುವಂತಹ ತುಳು ಪೌರಾಣಿಕ ಮತ್ತು ಸಾಮಾಜಿಕ ಭಕ್ತಿ ಪ್ರಧಾನ ನಾಟಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದೆ ಬರಲಿದೆ. ಕಲ್ಸಿಗದ ಮಾಯ್ಕಾರೆ ಪಂಜುರ್ಲಿ. ಮೂಡಾಯಿ ಕಟ್ಟದ ಸಾಲು ಪಡ್ಡಾಯಿ ಕಣ್ಣಿಗೆ ತಂದೆ ಗಡಿ ಕೊರ್ಪಿ ಕಡಲು ನಡುಟುಂಡು ನಮ್ಮ ಈ ಪೊರ್ಲ ತುಲ್ವ ನಾಡು ಬಳಿ ಚಕ್ರವರ್ತಿ ಆಳ್ವಿಕೆ ಮಲ್ತನ ನಾಡಿಗೆ ಪರಶುರಾಮನ ಶಕ್ತಿದ ಮಣ್ಣದ ನಾಡು ಪಚ್ಚಿ ಸಿರಿತ ನಾಗ ನೆಲೆತ ಸರ್ಪ ಜಡಿತ ಪಂಚವರ್ಣದ ಪಂಚೋಡಿ ಮಣ್ಣದ ತಮ್ಮೆನದ ನಾಡು ನಮ್ಮ ಈ ತುಲ್ವ ನಾಡು ಮುಂಡ ಊರ್ತದ ಗಂಧ ಬಾಡಾದು ಪೇರು ನೀರು ದಲಕ ಮೆರಪಾದು
ಪುಯ್ಯದ ಬುದ್ಧಿನ ಮಾಡಿ ತುಂಬೊಂದು ಪೂತ ಬುದ್ಧಿನ ಸಂಸಾರಗ ಕೊರಂದು ನಮ್ಮುನಕ್ಲಿ ಇಂಬು ಕೊರುದು ರಾಣಿ ಕಾಲಡು ತನ್ನ ಉಂಗುಷ್ಟನ ಉರುದು ನಂಬಿ ಭಕ್ತಿರೆನ್ನಂದನ ಬಿತ್ತಲ್ ದಲಕ ಕಾಪುದೀದು ಕಾತೊಂದು ಬೈದಿನ ಮಾತಾ ಸತೆನೆಲ್ಲ ನೆಲವರಿಕೆ ಮಂತೊಂದು ಮೂಡಾಯಿ ಪಡ್ಡೈ ತೆನ್ಕೈ ಬಡ್ಕೈ ನಾಲ್ದಿಗಣ್ಣೆಲ್ಲ ನಂಚಿನ ಮಾತಾ ಇಷ್ಟಾರ್ಥ ಶಕ್ತಿನೆಲ್ಲ ನೆಲವರಿಕೆ ಮಂತೊಂದು ಸಂಪಿಗೆ ದಾತು ಪೊರ್ಲು ಅರಿವನ ದಾತು ಊರುಂಟು ಪಿಂಗಾರಡು ಸಿಂಗಾರಾಯಣ ಶ್ರೀಗಂಧದ ತಮ್ಮೆನ ಕೊರ್ಪಿನ ಮಾತಾ ತುಲ್ನಾಡ್ದ ತುಲ್ವೆರೆಗ್ಲ ಎನ್ನ ಉಡಲ್ ದಿಂಜಿನ ಸೊಲ್ಮೆಲೋ ನನ್ನ ತುಲ್ನಾಡ್ದ ಬಗ್ಗೆ ಪಜ್ಜೆ ಪಾಡ್ಯರ ಬರೊಂದುಲ್ಲೇರು ಚಾರ್ವಿ ರಘು. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡುದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡುದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಮನದಾನಿ ಪಾಡ್ಯದ ದಿನದಾನಿ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. शब्द केरले पुरल उर्पुना गानो केरले डोल गुद्दुना शब्द केरले पुरल उर्पुना गानो केरले हिरियेर मल्टी कट्टे मदपूनु बोच्चिये हिरियेर मल्टी कट्टे ಮದಪೂನು ಬೊಚ್ಚಿಯೇ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಪ್ಪುಗೆ ಚೆಂಡುದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡುದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ
ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಸೊಲ್ಮೆಲು ಚಾರ್ವಿ ರಘುಂಬೆರೆಗ್ ನನದುಂಬಾಗ್ ಹಿಂದಿ ರಿಮಿಕ್ಸ್ ಸಾಂಗ್ ಪಜೆ ಪಾಡ್ಯಾರ ಬರೊಂದುಲ್ಲೆರ್ ಚಿರಾಗ್ ರೈ ಬುಕ ತ್ರಿಷಾ ಅಂಚನ್. रात का है अपना मजा आ यार मस्ती में तू झूम जा. ओ इस रात का है अपना मजा आ यार मस्ती में तू झूम जा. बैठा है क्या सीटी बजा लुंगी पकड़ के जरा घूम जा. ये डांस तेरा देख देख झटके लगे तेज तेज दिल सबका धक धक करे. रंट लगा रे मैं नाचा तो सबको करंट लगा रे. रंट लगा रे मैं नाचा तो सबको करंट लगा रे. तुमका मेरा एक्सीलेंट लगा रे मैं नाचा तो सबको करंट लगा रे. मैं हूँ तेरा किंग ओए लेके आया रिंग ओए बड़ जनी अज मेरी क्वीन तू. करा पर पोज ओए तरीफा रोज ओए कि दसा हो मच हसीन तू. जाओ लो पंगे ना इश्क में ले पंगे फीलिंग तू दिल में दबा ले. ओ हवा 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 मुझको उड़ा ले. आजा आजा तू मेरे दिल को चुरा ले. इश्क वाले कार्ड पे नाम मेरा लिखा ले. बीच में ही फंसी है बात आगे बढ़ा ले. बॉयफ्रेंड बना ले किसी और को पटा ले. बॉयफ्रेंड बना ले नजरे तू हटा ले. मुझको फंसा ले किसी और को पटा ले. बॉयफ्रेंड बना ले नजरे तू हटा ले. मैं हूँ तेरा तू है मेरी. मैं हूँ तेरा तू है मेरी बात फिक्स है. हाथ में तेरे ये मेरा हाथ फिक्स है. आँख ना मिला तू चाहे मेरी आँख से ख्वाब में ही तेरे मेरा ख्वाब फिक्स है. ख्यालों में पटके चूंच पे ही अटके कहीं और दिल तू लगा ले. हाय हवा 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 मुझको उड़ा ले. आजा आजा तू मेरे दिल को चुरा ले. इश्क वाले कार्ड पे नाम मेरा लिखा ले. बीच में ही फंसी है बात आगे बढ़ा ले. बॉयफ्रेंड बना ले किसी और को पटा ले. बॉयफ्रेंड बना ले नजरे तू हटा ले. मुझको फंसा ले किसी और को पटा ले. बॉयफ्रेंड बना ले नजरे तू हटा ले. Oh God, one more remix. दिल धड़काए और सीटी बजाए. दिल धड़काए
सीटी बजाए, बीच सड़क पे नखरे दिखाए सारे, हो करके इशारे, हो लड़की हो लड़की ओ लड़की आंख मारे ओ लड़की आंख मारे ओ लड़की आंख मारे। सावली सलोनी अदाएं मनमोनी, तेरी जैसी ब्यूटी किसी की भी नहीं होनी। ठंडे की बोतल में तेरा अपना तुझे कट कट बाटी लूं, कोका कोला तू, शोला शोला तू, कोका कोला तू, शोला शोला तू। शिव शिव करता हूँ मेरे होठों से धुआंधार निकलती है जो बोली, जैसे जैसे बंदूक की गोली। मेरे तेवर में है तहजीब की रंगीन रंगोली, जैसे जैसे हो ईद में होली। मेरे होठों से धुआंधार निकलती है जो बोली, जैसे जैसे बंदूक की गोली। मेरे तेवर में है तहजीब की रंगीन रंगोली, जैसे जैसे हो ईद में होली। मेरे जीवन की दशा थोड़ा रस्तों का नशा, थोड़ी मंजिल की प्यास है, बाकी सब फर्स्ट क्लास है, बाकी सब फर्स्ट क्लास है, बाकी सब फर्स्ट क्लास है, हाँ कसम से बाकी सब फर्स्ट क्लास है। ಪುಟ್ಟಬೊಂಬ ಖುಷಿ ಆ್ಯಂಡ್ ಆತ್ಮಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಮ್ಮ ಗ್ರಾಮದ ಇನ್ನೊಂದು ಯುವಕ ವೃಂದ, ಶ್ರೀ ಸ್ವಾಮಿ ವಿವೇಕಾನಂದ ಯುವಕ ವೃಂದ ಕೌಡಿಚಾರು ರಿಜಿಸ್ಟರ್, ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ఇంతకన్నా మంచి పోలికేది నాకు తట్టలేదు గాని అమ్మో, ఈ లవ్ అనేది బబ్లు గమ్ము, అంటుకున్నదంటే పోదు నమ్ము. ముందు నుంచి అందరన్న మాటే గాని మళ్ళీ అంటున్నానే అమ్ము, ఇది చెప్పకుండా వచ్చే తుమ్ము, ప్రేమ నా పలేవు నన్ను నమ్ము. ఎటగానే ఎదురు చూపుకి తగినట్టుగా నువ్వు బదులు చెబితివే, అరి దేవుడా దేవనేకలో పటే పిల్లడాంట దగ్గరై నన్ను చేరదీస్తివే. బుట్ట బొమ్మ నన్ను చుట్టుకుంటివే, జిందగీకే అడ్డ బొమ్మై జంట కట్టుకుంటివే. బుట్ట బొమ్మ నన్ను చుట్టుకుంటివే, జిందగీకే అడ్డ బొమ్మై జంట కట్టుకుంటివే.
మల్టీప్లెక్స్ లోని ఆడియన్స్ లాగా మౌనం కొన్నా గానీ అమ్ము లోన దంటనగా జరిగిందే నమ్ము దిమ్మ తిరిగి నాదే మైండ్ సిమ్ము రాజుల కాలం కాదు రథమో గుర్రం లేవు అద్దం ముందర నాతో నేను యుద్ధం చేస్తా అంటే గాజుల చేతులు చాపి దగ్గరకొచ్చిన నువ్వు చెంపల్లో చిటికేసి చక్రవర్తిని చేసావే చిన్నగా చినుకు తుంపరడిగితే కుండ పుతగా తుఫాను తెస్తివే మాటగా మల్లె పువ్వు నడిగితే ముటగా పుల తొటగా పైనుచ్చి పడితివే బుట్ట బొమ్మ నన్ను చుట్టుకుంటివే జిందగీకే అడ్డ బొమ్మై జంట కట్టుకుంటివే వేలి నిండా నన్ను తీసి పట్టు పెట్టుకుంటివే కాలి కింది పువ్వు నేను నెట్టి నెట్టుకుంటివే ఎంతకన్నా మంచి పోలికేది నాకు తట్టలేదు కానీ అమ్మో ఈ లవ్ అనేది బబ్లు గమ్ము అంటుకున్నదంటే పోదు నమ్ము ముందు నుంచి అందరన్న మాటే గాని మళ్ళీ అంటన్నానే అమ్ము ఇది చెప్పకుండా వచ్చేతమ్ము ప్రేమ నా బలేవు నన్ను నమ్ము ಸೊಲ್ಮೆಲು ನನ್ನ ದುಂಬಾಗ ರಿಮಿಕ್ಸ್ ಸಾಂಗ್ ಪಜ್ಜೆ ಪಾಡ್ಯಾರ ಬರೊಂದುಲ್ಲೇರು ಕೃತಿಕಾ ಬುಕ ಪ್ರಜ್ಞಾ प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा जतुलतो प्राणमे नाट्यं चेसे गतुलतो नामशतं मूल नकुलतो नापैन नी చూపు ఆపేలా इश्क में दिल बना है इश्क में दिल फना है ओ मिटा दे या बना दे मैंने तुझको चुना है ओ तेरे सारे रंग ओढ़ के डंग ओढ़ के तेरा हुआ मैं सबको छोड़ के इश्क नहीं करना नाप तोल के राज खोल के आया हूँ मैं सबको बोल के ओ मैं तो चलिया तेरी ओर तेरा चलिया है जोर तेरा होया मैं यार में भूले आए संसार में चलिया तेरी ओर तेरा चलिया है जोर तेरा होया मैं यार में भूले आए संसार में गीतांजलि
బంటూ గానికి 22 బస్తీల మస్తు కట్అవుట్ బచ్చా గాన్ల బ్యాచ్ ఉండేది వచ్చినమంటే సుట్టు కిక్కే సాలక ఓ నైటు ఎక్కి డొక్కు బుల్లెట్ సందు సందుల మందు కోసం ఎతుకుతాంటే రూటు సిల్కు షీరగట్టుకోని చెడు వీరు మెరిసినట్టు బొట్లం గట్టిన బిర్యానీకి బొట్టు బిల్ల పెట్టినట్టు బంగ్లా మీద నిలుసోనుందిరో ఓ సందమామ సుఖదాగక చక్కరొచ్చెర్రో శ్రీమందమ్మావ చింక లెక్క దుంకుతుంటెరో ఆ సందమావ చుంకి జారి సిక్కుకుందిరో నాదిల్లు కుమావ రాములో రాములా నన్నాగం చేసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో. ಸೋಲ್ಮೆಲು ನನ್ನ ದುಂಬಾಗ ಬಿನ್ನೀರ್ ಬೈನಿನ ರಿಮಿಕ್ಸ್ ಸಾಂಗ್ ಮೇಘನ ಕವನ ದೀಪ್ತಿ ಧೃತಿ ದೀಕ್ಷಾ ಧೃತಿ ರೈ. ಬೈದಿನ ಗೌಜೀಡ್ ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ದಿನರು ಬೈದಿನ ಗೌಜೀಡ್ ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ತಾಜೀದ ಕನ್ನೋಟ ಸೋಜಿಗ ರಂಪಾಟ ಎನ್ನೆಜಿದ ಕಂಡೋಡು ನವಿಲಂಜಿನಲ್ ತಂದು ಬರ್ಪುನ ಪರ್ಲುತ್ತುಯೇ ಡೆನ್ನ ಡೆನ್ನ ಬಿನ್ನಗ ಬಾರಿ ತಮ್ಮನ ಏ ಕತ್ತಲೆ ಕವಿದಿನ ಮೊಗಲ್ದ ಬಾನೋಡು ಮಿಂಚಿದ ಸಂಚಾರನ ಇನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ ಚಂದ ಮಾಮನ ಬೊಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಚಂದ ಮಾಮನ ಬೊಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಪಾರೊಂದೆ ಜಾರೊಂದೆ ಬತ್ತುಂಡೆ ಎತ್ತುಂಡೆ ಆ ಉಡಲ ಜಾಲಗ ಪೊರ್ಲುದ ತೋಟೋಡು ಅಲ್ಲಿನ ನೈದಿಲೆನೆ ಕಣ್ಣು ಕಟ್ಟಾದೆ ಬಣ್ಣು ಕಣ್ಣು ಹಾಕ್ಯಾಲೆ ಆ ಕಣ್ಣದ ಮಿಂಚಿಗೆ ಬಲ್ಬುದರ ಸೊಗು ಸೋತುದು ಇಂಜಾಯ್ನೆ ಇನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದೆನೆ ಅಲ್ಲಿನ ತೂಪುಂಡೆ നടന്നോണ്ട് നടന്നാരോ
ನನ್ನ ಹರೀಶ್ ಸ್ವಾಮಿನಗರ ಬುಕ್ಕ ದೀಪಕ್ ಕೋಡ್ಯಟ್ಕ ಸಾಂಗ್. हल 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 गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रवीणाय धीमहि एकदन्ताय वक्रतुण्डाय गौरेतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरेतनयाय धीमहि गजेशानाय बालचन्द्राय श्रीगणेशाय धीमहि गगनं अगलं शरणम् अखिलं निखिलं शिवने शरणं ಉಸಿರನ್ನು ಕಾಯಲು ಹಸಿರನ್ನು ನೀಡಿದ ಇರುಳನು ನೀಗಲು ಹಗಲನು ನೀಡಿದ ಶರಣು ಎನ್ನಲು ಇವನು ಒಲಿದು ಬರುವ ಎದುರು ನಿಲ್ಲಲು ಇವನು ಒಲಿದೆ ಬಿಡುವ ಭುವನಂ ಗಗನಂ ಅಖಿಲಂ ಶರಣಂ ನಿಖಿಲಂ ನಿಖಿಲಂ ಶಿವನೇ ಶರಣಂ ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು ಜಾಗಲೇನಿನ ನಿನ್ನ ತಂದ ತೋರಲು ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನಿನ ನಿನ್ನ ಹೊತ್ತುಕೊಂಡು ಹೋಗಲು ಕೇಳದೆ ದೇವಿ ವರವ ಕೊಡಲು ಹೋಗಲದೆ ನಾರಿ ಮನಸ ಕೊರಲು ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಲಾ 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 ಲಾ
la 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 la. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಲದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಲದಿಂದ ಹಾಡಾಗಿ ಬಂತು ಆನಂದದಿಂದ. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲು ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಹರಳಿದಳು. ಶ್ರೀಗಂಧ ಈ ಬೊಂಬೆ ಇವಳಿಗೇಕೆ ಗಂಧವೋ. ಬಂಗಾರ ಈ ಹೆಣ್ಣು ಇವಳಿಗೇಕೆ ಒಡವೆಯೋ. ತಾರೆಗೆ ಈ ತಾರೆಗೆ ಈ ತಾರೆಗೇಕೆ ಮಿನುಗು ದೀಪವು. ಈ ಬೆಳಕಿಗೇಕೆ ಬಿರುಸು ಬಾಣವು. ಕೆನ್ನೆ ಮೇಲೆ ಸೇಬಿದೆ ಅಲ್ಲಿಗಿನಿಯ ಮೂಗಿದೆ. ಹಣ್ಣು ತುಟಿಯಲಿ ಬಾಯಲ್ಲಿ ತುಂಬು ಬಾಯಲಿ. ಏನಿದೋ ಏನು ಏನಿದೋ ಏನಿ ಏನು ಓದಿದೋ. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಹರಳಿದಳು. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ. ಆಟವೋ ನಾಟವೋ ಭಗವಂತ ನಾಟವೋ. ಆಸೆ ಇಟ್ಟೋನು
ಯಾರೋ ನಾ ಯಾರೋ ಇವರೆಲ್ಲ ಯಾರೋ ಯಾರೋ ಇವರೆಲ್ಲ ಯಾರೋ ಯಾಕೋ ಅದು ಯಾಕೋ ಈ ಬಂದ ಯಾಕೋ ಯಾಕಿ ಪ್ರೀತಿ ಆಡೋ ಆಡೋ ನಿಮಗಾಗಿಯೇ ಜೀವ ಈ ಜೀವ ಇವರಿಗಾಗಿಯೇ ಆಗಿ ಪ್ರೀತಿ ಈ ಪ್ರಾಣ ನಿನ್ನದಲ್ಲ ಈ ಜೀವ ಸಾಯೋದಿಲ್ಲ ಇವರ ಅಭಿಮಾನಕ್ಕೆ ನೀನು ಸೋಲಬೇಕಲ್ಲ ನೀ ಇಳಿದು ಬಾರೋ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ಆಸೆ ಇಟ್ಟೋನು ಅವನೇ ಕನಸು ಕಟ್ಟೋನು ಅವನೇ ಆಸೆ ಇಟ್ಟೋನು ಅವನೇ ಕನಸು ಕಟ್ಟೋನು ಅವನೇ ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟೋನು ಅವನೇ ಅವಜಾನನೋ ಇವನು ಬಲು ಜಾನನೋ ಥ್ಯಾಂಕ್ ಯು ನಿಖಲ್ನ ಎದುರು ಒಂಜಿ ಉತ್ತಮವಾಯಿನ ನಾಟಕ ಬರೆಯಾರುಂಡು ಇತ್ತೆ ನಮಕ್ ಹರೀಶ್ ಅಂಜನೆ ದೀಪಕ್ ಮುಗುಲು ಪದ್ಯ ಪಂಡದು ನಮ್ಮನ್ನು ಮನರಂಜನೆ ಮಂತೀರಿ ನನಲ ಒಂಜಿ ಅಕ್ಲ ಪದ್ಯ ಉಂಡಿಗೆ ಬಹುಶಃ ಪಿರವುಂತನಾಗ್ಲ ಪೂರ ಪಣೊಂದು ಇತ್ತೇರು ನನೋರ ಪನ್ನಡು ಅಂದು ಯಾಲ್ನ ಊಯ ಬತ್ತ ಪಂಡೆ ನನೋರ ಪನೋಡಿಗೆ ಮಾರೆ ನನೋರ ಪನೋಡಿಗೆ ಅತ್ ಎಂಕ್ಲ ಪನ್ಪ ಎಂಕ್ಲೆ ಒಂಜಿ 2 ನಿಮಿಷ ಟೈಮ್ ಕೊರ್ಲೆ ಎಂದು ಮಂಡೇರು ಐಕೋಸ್ಕರ ಏನು ಬರ್ತದೆ ನಿಖಲ್ ಡಮೂಲ್ ಪಾತೆರೊಂದುಲ್ಲೆ ಅವಡ್ ಅಕ್ಲೆ 2 ನಿಮಿಷ ಟೈಮ್ ಕೊಡ್ತಾ ನನ್ನ ಪಿರ ನಮ್ಮನ ಒಂಜಿ ಮನೋರಂಜನೆ ಮನ್ಪೆರೆ ಅಕ್ಲೆ 2 ಜನ ಬರೊಂದುಲ್ಲೇರು ಅಕ್ಲೆಗ್ ಜೋರಾಯಿನ ಒಂಜಿ ತಾಟಿ ಪೊಟ್ಟದು ನಿಖಲ್ ಪ್ರೋತ್ಸಾಹ ಕೊರಡು ಒಂದು ಕೇನೊಂಬೆ ಜೋರಾಯಿನ ತಾಟಿ ಪೊಟ್ಟದು ಹರೀಶ್ ಬೊಕ್ಕ ದೀಪಕ್ ಸಪೋರ್ಟ್ ಪನ್ಪೊಡು ಒಂದು ಕೇನೊಂದುಲ್ಲೆ
ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಹೇಸು ನೀನೆ ಕರ್ಮ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ ನಿಮ್ಮ ಜೀವದ ಮಾಲೀಕ ನಾನು ನನ್ನ ಪಾಲಿನ ಸೇವಕ ನಾನು ಜನಗಣಗಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ನೀನೆ ಶ್ಯಾಮ ನೀನೆ ಎಲ್ಲ ನೀನೆ ಯೇಸು ನೀನೆ ಕರ್ಮ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು ಬೆಲೆಯ ನಡುವೆ ರೈತ ಬಸಿದ ಬೆವರಲಿರುವೆ ನಾನು ಕೆಲಸ ನಿನ್ನದೆ ಫಲವು ನಿನ್ನದೆ ಶ್ರಮದ ಒಡೆಯ ನೀನು ಇದನ್ನು ಮರೆತು ನಮಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಲ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇದೇ ಮಾರ್ಗವು ಸರಳ ನಿಮ್ಮ ಸೇರಲು ದಾರಿಯು ನೂರು ಅದಕ್ಕೆ ತಕ್ಕೆ ಈ ತಕರಾರು ಕನುವನು ಒಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಯುಗದ ಮೃಗದ ಕಾಗದ ಒಗೆಯಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲಿರುವೆ ನಾನು ಹೊಸದು 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 ಎಂದು ಕರೆವೆ ನನ್ನ ನೀನು ಇದನ್ನು ಮರೆತು ನನ್ನ ನಡುವೆ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಲ ಇದೇ ಕೆಲಸವು ಬಹಳ ನಿನ್ನ ಒಲಿಸಲು ಮರುಳ ಇದೇ ಮಾರ್ಗವು ಸರಳ ನಿಮ್ಮ ಸೇರಲು ದಾರಿಯು ನೂರು ಅದಕ್ಕೆ ತಕ್ಕೆ ಈ ತಕರಾರು ಅನಗಣಗಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಹೇಸು
ಶ್ರೀ ಗಜಮುಖ ಗಣಪತಿ ದೇವರನ್ನ ಮನಸಾರೆ ಸ್ಮರಿಸುತ್ತಾ ಶ್ರೀ ವಿಷ್ಣು ಯುವ ಶ್ರುತಿ ಬಳಗ ಮಜ್ಜರಡ್ಕ ಇದರ 6ನೇ ವರ್ಷದ ಕೆಸರಡುತ್ತಿ ದಿನ ಕಾರ್ಯಕ್ರಮವನ್ನ ದೇವರ ಸ್ಮರಣೆಯಿಂದ ಆರಂಭಿಸುವ ಎಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ
ಪ್ರೀತಿಯಿಂದ ಆತ್ಮೀಯತೆಯಿಂದ ಇಲ್ಲಿ ಒಟ್ಟು ಸೇರಿದ್ದೇವೆ. ನಮ್ಮ ಜೊತೆ ಕಡಮನ ಸುಭಾಷ್ ರೈ ಅವರಿದ್ದಾರೆ. ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಲೋಕೇಶ್ ರೈ ಅಮೇ ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ಇರುವಂತಹ ಗಣ್ಯರನ್ನ ನೆಲೆಸುತ್ತಾ ಮುಖ್ಯವಾಗಿ ಶ್ರೀ ಭಾಸ್ಕರ ಬಲ್ಲರ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನೆರೆದಿರುವಂತಹ ತಮ್ಮೆಲ್ಲರನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇರಿರುವಂತಹ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪತ್ರಕರ್ತರ ಮಿತ್ರರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ನಮ್ಮ ಜೊತೆ ಇರುವಂತಹ ಕಡಮನ ಸುಭಾಷ್ ರೈ ಅವರು ಪ್ರಾರಂಭಿಸಿದ್ದಾರೆ. ಹಾಗೆ ನಮ್ಮ ಜೊತೆ ಭಾಸ್ಕರ್ ಬಲ್ಲರ್ ಅವರಿದ್ದಾರೆ. ತೆಂಗಿನಕಾಯಿಯನ್ನು ಹೊಡೆಯುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ದೇವರ ಸ್ಮರಣೆಯನ್ನ ಮಾಡುತ್ತಾ ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವಿಶೇಷವಾಗಿ ಪರಮ ಪವಿತ್ರವಾದ ತ್ಯಾಗರಾಜದ ಪುಣ್ಯ ಭೂಮಿಗೆ ಇನ್ನು ನೃತ್ಯ ಭಜನೆ ಮೂಲಕ ಮಜ್ಜಾರಕದ ಪುಣ್ಯ ಭೂಮಿಗೆ ನಮ್ಮ ಮಾತೆ ಬರ್ತಾ ಇದೆ. ಭಜನೆ ಪ್ರಪಂಚದ ಅತ್ಯಂತ ಶ್ರದ್ಧಾವಾದ ರಾಗ ತಾಳ ಲಯಬದ್ಧವಾದ ಪಂಚನ ಭಜನೆ ದೇವರಿಗೆ ಅತ್ಯಂತ ಪ್ರೀತ್ಯರ್ಥವಾದದ್ದು. ಪುರಂದರದಾಸರಾಗಿ ಭಕ್ತಿ ರಸವಾದ ಆಚಾರ ಪಡ್ತೇವೆ. ಮಲಗಿ ಪಾಡಿದರೆ ಕುಳಿತು ಕೇಳುವ, ಕುಳಿತು ಪಾಡಿದರೆ ನಿಂತು ಕೇಳುವ, ನಿಂತು ಪಾಡಿದರೆ ನಲಿದು ಕೇಳುವ, ನಲಿದು ಪಾಡಿದರೆ ಒಲಿವ, ಹರಿ ನಮಗೆಲ್ಲ ಒಲಿವ. ನನ್ನ ಪಾತ್ರದ ಅರ್ಥನ ಬಂಡ ನಮ್ಮ ದೇವರಿಗೆ ನಾಮಸ್ಮರಣೆ ಮಾಡಿದಾಗ ದೇವರು ಕುಲ್ಲುದು ನಮ್ಮ ಆ ನಾಮಸ್ಮರಣೆಯನ್ನು ಕೇಳಬೇಕು. ನಮ್ಮ ಕುಲ್ಲೊಂದು ಭಜನೆ ಮಾಡಿದಾಗ ದೇವರ ಕುಂತುದು ಕೇಳಬೇಕು. ಕುಂತುದು ಭಜನೆ ಮಾಡಿದಾಗ ದೇವರ ನಲಿತುದು ಆ ಭಜನೆ ಸ್ವೀಕಾರ ಮಾಡಿದ್ರೆ ನಮ್ಮ ನಲಿತುದು ನನ್ನ ಕುಣಿತ ಭಜನೆ ಮಾಡಿದಾಗ ದೇವರ ನನಗೆ ಪೂರ್ತಿ ಒಲಿದು ಬರ್ಬೇಕು ಮಾಡ್ಕೊಂಡ ಆ ಭಜನದ ಸಾರಾಂಶ. ಬುಕ್ಕಲ್ಲಿ ಭಜನೆ ಬಂದ ತಾನೇ ಅದು ಜೋಗಬೇಕು ಅಂದಾಗ ಭಜನೆ ಬಂದ ಭಜನೆ ಮಾಡಬೇಕು. ಭಜನೆ ಭಾರಿ ಭಜನೆ ಪಂಚತತ್ವದ ಆಧಾರದ ಮೂಲಕ ನಡೆಯಬೇಕು. ಭಕ್ತರು ಭಕ್ತಿಯಿಂದ ಭಗವಂತನನ್ನು ಭಜಿಸುವುದು ಭಜನೆ ಅಥವಾ ಭಕ್ತಿ ಭಾರಿ ಮುಖ್ಯ. ಭಗವಂತನು ನಾವು ಭಕ್ತಿ ಪ್ರಧಾನವಾದ ಭಜನೆ ಮಾಡಿದಾಗ ಆ ದೇವರಿಗೆ ಒಂದು ಒಲಿದು ಬರ್ಕೊಂಡು ವಿಶ್ವಾಸಗಳು ನಾವು ಮಾತಾಡಿದ ಕುಣಿತ ಭಜನೆ ಮೂಲಕ ಆ ಮಜ್ಜಾರಕರ ಪುಣ್ಯ ಭೂಮಿಗೂ ಕಾರಣ. ಇದಕ್ಕೆ ತ್ಯಾಗರಾಜ ರಸ್ತೆ ನೆಕ್ಕೆ ನಮ್ಮ ಕಾರಣ ತ್ಯಾಗರಾಜರ ಬಂಡ ತಿರುಚಿನಾಪಲ್ಲಿ ತಮಿಳುನಾಡು ಈ ಜಾಗ ಭಾರಿ ಮಲ್ಲ ಭಜನಾ ಸಂಕೀರ್ತನೆ ಮಾಡ್ತಿದ್ದಾರೆ. ಭಾರಿ ವಿದ್ವಾಂಸ ಇದ್ದಾರೆ. ಭಜನೆಗೆ ರಾಗ ತಾಳ ಲಯ ಮತ್ತೊಂದು ಬದುಕಿಸಿದ ಆ ತಿರುಚಿನಾಪಲ್ಲಿಗ ತ್ಯಾಗರಾಜರ ಭಕ್ತರನ್ನ ಪ್ರಧಾನಿ ಜಾಗ ನಮ್ಮ ಅನಾದಿ ಕಾಲ ಆ ರೀತಿ ತ್ಯಾಗರಾಜರ ಮಾಡುವ ನಮ್ಮ ಸೇನೆ ಮಾತ್ರ ತ್ಯಾಗದ ಮನೋಭಾವನೆಯನ್ನು ದೇಶಭಕ್ತದ ಮನೋಭಾವನೆಯನ್ನು ಮೈಗೂಡಿಸಿಕೊಂಡು ಭಜನೆ ದೀಪ ಬೆಳಗಿಸುವ ಮೂಲಕವಾಗಿ ಉದ್ಘಾಟನೆ ಮಾಡಿದರೆ ಈ ಭಜನೆ ಅತ್ಯಂತ ಭಾಗದ ಜನತೆಗೆ ಸುಖ ಸಮೃದ್ಧಿ ಶಾಂತಿಯನ್ನು ಒದಗಿಸುವ ನಿಟ್ಟಿನ ಭಜನೆ ಮುಂದೆ ಬರುವ ದೇವರ ಪ್ರಾರ್ಥನೆ ಮಾಡುವುದು. ತಾರೈ ಆಗುವ ನಂತರ ಈ ಒಂದು ಭಜನೆಗೆ ಪ್ರಾರಂಭ ಮಾಡುವುದಕ್ಕೆ ದೇವರ ಅನುಗ್ರಹ
ನಮ್ಮ ಮಿತ್ರ ಇಪ್ಪತ್ತು ಕುಡುರ ದೇವರ ನಟ್ಟೊಂದು ಈ ಕಾರ್ಯಕ್ರಮ ಪ್ರಾರಂಭ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಹೆಚ್ಚಿನ ಮಾತನಾಡಿದ ಅಭಿನಂದನೆ ಸಲ್ಲಿಸಬಹುದು. ಅಂಚನೆ ನಮ್ಮೊಟ್ಟಿಗೆ ಮುಖ್ಯವಾದ 4 ತಂಡಗಳು ಕುಣಿತ ಭಜನೆಗೆ ನಮ್ಮೊಟ್ಟಿಗೆ ಪಾಲ್ಗೊಳ್ಳುತ್ತಾರೆ. ಆ 4 ಭಜನೆದ ತಂಡಗಳ ಸ್ವಾಗತ ಕೋರುವುದಿಲ್ಲ. ಮುಖ್ಯವಾಗಿ ಶ್ರೀ ವನಸಾಸರ ಚಿನ್ನರ ಕುಣಿತ ಭಜನಾ ತಂಡ ಆನಂದ, ಶ್ರೀ ವಿಷ್ಣು ಚಿನ್ನರ ಕುಣಿತ ಭಜನಾ ಮಂಡಳಿ ಇರುತ್ತೆ, ಶ್ರೀ ರಾಮ ಕುಣಿತ ಭಜನಾ ತಂಡ ಹಿರಿಯೂರು, ಶ್ರೀ ಅಯ್ಯಪ್ಪ ಭಜನಾ ಮಂಡಳಿ ಈ 4 ತಂಡಗಳ ಆತ್ಮೀಯವಾದ ಸ್ವಾಗತವನ್ನು ಕೋರುವುದು. ನನ್ನ ತಂಡದ ಕಾರ್ಯಕ್ರಮ ಆ ಭಜನಾ ತಂಡಗಳಿಗೆ ನಮ್ಮ ಅನುಮತಿ ಕೊಡುವುದು. ಧನ್ಯವಾದಗಳು. गणपतये नमः, ओम गणपतये नमः, ओम गणपतये नमः। एकदन्तने लोकख्यातने एकवाक्याप्रवीणने, एकदन्तने लोकख्यातने एकवाक्याप्रवीणने, एकविंशति पत्रपूजिता अनेका विघ्ननाशका, एकविंशति पत्रपूजिता अनेका विघ्ननाशका, शरणु
ವನನಿಕೇತನ ಪ್ರಸನ್ನ ನಿರುಪಮ ಆನಂದ ಕಾರಣ ವಿಶ್ವಧಾರಣ ಗುರಿತನ ಕಾರಣ ಸುತ್ತಾನ ಕಿರಣ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ಓಂಕಾರ ರೂಪಗೆ ಮಂತ್ರಗಳಿಗೆ ಚೇತನಾತ್ಮಕನಿಗೆ ತಂತ್ರಗಳಿಗೆ ನಾದ ದೀಪಗೆ ವಾಕ್ಯಗಳಿಗೆ ಆಕಾಶ ತತ್ವಗೆ ಆನಂದಿಗೆ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ
ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಸರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ಸರಳೆಯರೊಡಗೂಡಿ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ